ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ हरे कृष्ण माताजी। हरे कृष्ण। ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳು ಎಲ್ಲರಿಗೂ ಮತ್ತೊಮ್ಮೆ ನಾನು ದೇವಸ್ಥಾನದ ಪರವಾಗಿ ನಾನು ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ವಿ. ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವದ್ಗೀತೆ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಸಹ ನೀವು ಯಶಸ್ವಿಯಾಗಿ ಮೊದಲನೇ ಮಾಡ್ಯೂಲ್ ಮತ್ತೆ ಎರಡನೇ ಮಾಡ್ಯೂಲ್ ಅನ್ನ ನೀವು ಮುಗಿಸಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ವಿ. ಸೊ ಈಗ ಮೂರನೇ ಮಾಡ್ಯೂಲ್ ಅನ್ನ ನಾವು ಶುರು ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಹೇಗೆ ನಿಮ್ಗೆ ಎಕ್ಸಾಮ್ ಆಯ್ತು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಎಕ್ಸಾಮ್ ಯಾವ ತರ ಮಾಡಿದ್ರಿ? ಈಸಿ ಇತ್ತಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಕ್ಸಾಮ್ ಈಸಿ ಇತ್ತು, ಆದ್ರೆ ಕನ್ನಡ ಸ್ವಲ್ಪ ಎಲ್ಲ ಬಿಡಿಸಿ ಬರೀಬೇಕಲ್ಲ ಮಾತಾಜಿ, ಟೈಮ್ ಆಗ್ಲಿಲ್ಲ. 15 ಕ್ವೆಶ್ಚನ್ಸ್ ಆನ್ಸರ್ ಮಾಡ್ಬೇಕಾಗಿತ್ತು. ಮತ್ತೆ ಅದೇ ತುಂಬಾ ಸ್ಪೀಡ್ ಆಗಿ ಬರೆಯಕ್ ಆಗ್ಲಿಲ್ಲ ಮಾತಾಜಿ. ಕೈ ತುಂಬಾ ಸ್ಪೀಡ್ ಆಗಿರ್ಬೇಕಲ್ಲ,
ಹೌದು, ಇಲ್ಲ ಮತ್ತೆ ಬರೆಯೋದ್ ರೂಢಿ ತಪ್ಪಿರುತ್ತಲ್ಲ, ಅದಕ್ಕೆ ಆತರ ಆಗತ್ತೆ. ಸೊ ಡೈಲಿ ನೀವು ಅಟ್ಲೀಸ್ಟ್ ಒಂದೊಂದ್ ಪ್ಯಾರಾ 2 2 ಪ್ಯಾರಾಸ್ ಬರೆಯೋದನ್ನ ನೀವು ರೂಢಿ ಮಾಡ್ಕೊಂಡ್ರೆ ಮೇ ಬಿ ನಿಮ್ಗೆ ಹೆಲ್ಪ್ ಆಗ್ಬಹುದು ಹೌದ್ ಅಲ್ವಾ? ಮಾತಾಜಿ. ನಿಜ. ಹಾ, ಟೈಮ್ ಅಟ್ಲೀಸ್ಟ್ ಭಾವಾರ್ಥದಲ್ಲಿ ಯಾವ್ದಾದ್ರು ತುಂಬಾ ಪ್ರಭುಪಾದರದ್ದು ಮುಖ್ಯವಾಗಿರೋದು ಭಾವಾರ್ಥ, ನಿಮ್ಗೆ ಕ್ವಶನ್ಸ್ ಇರೋಂಥದ್ದು ಭಾವಾರ್ಥನ ಒಂದೊಂದ್ ಪ್ಯಾರಾ ಬರೀರಿ ನೀವು ಡೈಲಿ. ಅವಾಗ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಹೌದು ಮಾತಾಜಿ. ದಿನ ಆಕ್ಚುಲಿ ಯಾಕಂದ್ರೆ ಈ ಸತಿ ಪ್ಯಾಟರ್ನ್ ತುಂಬಾ ಈಸಿ ಇತ್ತು, ನನಗೆ ಅನ್ಸಿರೋ ಪ್ರಕಾರ ಈಸಿನೇ ಇತ್ತು ಆಕ್ಚುಲಿ. ಹೌದು ಮಾತಾಜಿ. ದಿನ ಬರೆದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಕೈ ಸ್ಪೀಡ್ ಆಗಿ ಓಡುತ್ತೆ. ಮತ್ತೆ ಸ್ಪೆಲ್ಲಿಂಗ್ಸ್ ಒಂದೊಂದು ಒತ್ತಕ್ಷರ ದೀರ್ಘಾಕ್ಷರ ಕಾಗುಣಿತ ಎಲ್ಲದನ್ನು ಬರಿಬೇಕಲ್ಲ ಮಾತಾಜಿ. ಹಾ, ಹೌದು. ಟೈಮ್ ಆಗುತ್ತೋ ಇಲ್ಲೋ ಅನ್ನೋ ಭಯ. ಅದಷ್ಟು ಬಿಟ್ರೆ ಚೆನ್ನಾಗಾಯ್ತು ಮಾತಾಜಿ exam. ಓಕೆ, ಹರೇ ಕೃಷ್ಣ. ಮತ್ತೆ ಎಲ್ಲರಲ್ಲೂ ಒಂದು ವಿನಂತಿ, ಎಲ್ಲರನ್ನು ವಿಡಿಯೋನ ಆನ್ ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟ್ ನನಗೆ ಯಾರ ಜೊತೆ ನಾನು ಮಾತಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ಯಾರು ಗೊತ್ತಿಲ್ಲ ನನಗೆ, ಎಕ್ಸೆಪ್ಟ್ ಭವ್ಯ ಮಾತಾಜಿ ಬಿಟ್ರೆ ಇನ್ ಯಾರು ಗೊತ್ತಿಲ್ಲ ಅಂತ ಅನ್ಕೋತೀನಿ ನಾನು ಇದ್ರಲ್ಲಿ ಕ್ಲಾಸ್ ಅಲ್ಲಿ. ಹೆಸರುಗಳು ಪರಿಚಯಗಳಿದೆ, ಹೆಸರುಗಳು ತುಂಬಾ ಜನದ ಪರಿಚಯ ಇದೆ. ಹಾ, ಬಟ್ ನನಗೆ ಮುಖತಃ ಪರಿಚಯ ಇಲ್ಲ ಆಕ್ಚುಲಿ. ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ನನಗೆ ಗೊತ್ತಾಗುತ್ತೆ ಆಕ್ಚುಲಿ. ಹರೇ ಹರೇ ಕೃಷ್ಣ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಶೋಭಾ ಮಾತಾಜಿ, ಹರೇ ಕೃಷ್ಣ. ನೀವು ಹೋಸ್ಟ್ ಮಾತಾಜಿ, ಕೋ ಹೋಸ್ಟ್ ಮಾತಾಜಿ? ಶೋಭಾ ಮಾತಾಜಿ, ಹರೇ ಕೃಷ್ಣ. ಶೋಭಾ ಮಾತಾಜಿ ಬಂದಿಲ್ವಾ? ಓಕೆ. ಭವ್ಯ ಮಾತಾಜಿ, ಭವ್ಯ ಮಾತಾಜಿ ನಾನು ನಿಮಗೆ ಮಾಡ್ಲಾ, ಕೋ ಹೋಸ್ಟ್ ಮಾಡ್ಲಾ? ಹರೇ ಕೃಷ್ಣ. ಭವ್ಯ ಮಾತಾಜಿ ಇದ್ದೀರಾ? ಶೋಭಾ ಮಾತಾಜಿ ಮನೆಯಲ್ಲಿ ಪೂಜೆ ಇದೆ ಮಾತಾಜಿ, ಅದಕ್ಕೆ ಅವರು ಜಾಯಿನ್ ಆಗಿಲ್ಲ. ಹೌದಾ? ಮತ್ತೆ ಅಟೆಂಡೆನ್ಸ್ ಅನ್ನ ಯಾರು ಕೊಡ್ತಾರೆ? ಶೋಭಾ ಮಾತಾಜಿ ಇಲ್ಲ ಅಂದ್ರೆ ನಾನು ಕೇಳಾಕ್ತೀನಿ ಮಾತಾಜಿ ಅವ್ರನ್ನ. ನೀವ್ ಹಾಕ್ತೀರಾ ಮಾತಾಜಿ? ಪಲ್ಲವಿ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ಇವಾಗ ನೀವು ಮೊದಲನೇ ಘಟಕದಲ್ಲಿ ನೀವು ಏನನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಘಟಕ 1 ಮತ್ತೆ ಘಟಕ 2ರಲ್ಲಿ. ಘಟಕ 1ರಲ್ಲಿ ನಾವು ಕರ್ಮಯೋಗದ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ ಮಾತಾಜಿ. ಅಂದ್ರೆ ಸ್ಟಾರ್ಟಿಂಗ್ ಹೇಗೆ ನಾವು ಯಾವ ರೀತಿ ನಾವು ಕೃಷ್ಣ ಪ್ರಜ್ಞೆಗೆ ಬರಕ್ಕಿಂತ ಮುಂಚೆ ನಮಗೆ ಮನ್ಸ್ಕನ್ಸ್ದಾಗೆ ಕಾರ್ಯಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಈ ಕೃಷ್ಣ ಪ್ರಜ್ಞೆ ನಮಗ್ ತಿಳಿದ್ಮೇಲೆ ನಾವ್ ಕೆಲಸ ಮಾಡೋ ಪ್ರತಿಯೊಂದ್ ಕೆಲ್ಸದಲ್ಲೂ ಏನು ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದನ್ನ ತಿಳ್ಕೊಂಡು ಕೆಲಸ ಮಾಡ್ಬೇಕು, ಕಾರ್ಯಗಳನ್ನ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಓಕೆ, ಧನ್ಯವಾದಗಳು ಪಲ್ಲವಿ ಮಾತಾಜಿ. 2ನೇ ಯೂನಿಟ್ ಅಲ್ಲಿ ನಾವು ಈ ಕಾರ್ಯ ಕೆಲ್ಸಗಳನ್ನ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡಿರೋದನ್ನ ಭಕ್ತಿ ಸೇವೆಯಲ್ಲಿ ನಮ್ಮ ಎಲ್ಲಾ ಇಂದ್ರಿಯಗಳನ್ನ ಮನಸ್ಸನ್ನ ಹೇಗೆ ನಾವು ಅಳವಡಿಸ್ಕೊಂಡು ಕೃಷ್ಣ ಪ್ರಜ್ಞೆಗೆ ಹತ್ರ ಆಗ್ಬೇಕು ಅನ್ನೋ ಭಕ್ತಿ ಯೋಗದ ಬಗ್ಗೆ ತಿಳ್ಕೊಂಡ್ವಿ ಮಾತಾಜಿ. ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ ಘಟಕ 1 ಮತ್ತೆ ಘಟಕ 2ರಲ್ಲಿ ಏನ್ ತಿಳ್ಕೊಂಡ್ರಿ ಅಂತ ಹೇಳ್ಬಿಟ್ಟು? ಯೂನಿಟ್ ಹರೇ 1 ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 1ನೇ ಯೂನಿಟ್ ನಲ್ಲಿ ನಾವು ಸಂಬಂಧ ಜ್ಞಾನವನ್ನು ಕಲ್ತ್ಕೊಂಡೆವು. ಏನು ಅಂದ್ರೆ ನಾವು ಯಾರು, ನಾನು ಅನ್ನೋದನ್ನು ನಾವು ಕಲ್ತ್ಕೊಂಡೆವು. 2ನೇ ಘಟಕದಲ್ಲಿ ಅಭಿಧೇಯ ಅಂದ್ರೆ ನಮಗೂ ಇರುವ ಭಗವಂತ ಹೇಗಿದ್ದಾನೆ, ಭಗವಂತನ ಶಕ್ತಿ ಏನು, ವಿಭೂತಿ ಏನು, ಭಗವಂತನನ್ನು ಹೇಗೆ ಪಡೆಯುವುದು, ಭಗವಂತ ಹೇಗೆ ಆಶ್ವಾಸನೆ ಕೊಟ್ಟಿದ್ದಾನೆ ಅನ್ನುವುದನ್ನು ನಾವು ಕಲ್ತಿದ್ದೆವು ಅಷ್ಟೇ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಓಕೆ ಅಲ್ವಾ? ಘಟಕ 1ರಲ್ಲಿ ಇವಾಗ ನೀವ್ ಹೇಳಿರೋ ಹಾಗೇನೆ ನಮ್ಗೆ ಮೊದಲಾಗಿ ನಮ್ಗೆ ಕೃಷ್ಣ ತಿಳಿಸಿಕೊಟ್ಟಿರೋದು ನಮ್ಗೆ ಆತ್ಮ ಜ್ಞಾನವನ್ನ ತಿಳಿಸ್ಕೊಟ್ರು. ನಾವ್ ಯಾರು ಅಂತ ತಿಳಿಸ್ಕೊಟ್ರು ಅಲ್ವಾ? ನಾವ್ ಯಾರಂತಾನೆ ಗೊತ್ತಿಲ್ಲ ಅಂದ್ರೆ ನಾವು ಖಂಡಿತ ನಾವ್ ಏನಾಗಿರ್ತೀವೋ ಅದಕ್ಕೆ ಅನುಗುಣವಾದ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಮೊದ್ಲು ನಾವ್ ಯಾರಂತ ನಾವು ತಿಳ್ಕೊಬೇಕು. ಅದಕ್ಕೆ ಕೃಷ್ಣ ಅವ್ರು ಒಳ್ಳೆ ಶಿಕ್ಷಕ. ಅವ್ರು ನಮ್ಗೆ ನಾವ್ ಯಾರಂತ ತಿಳಿಸ್ಕೊಟ್ರು. ಅದಾದ್ಮೇಲೆ ನಮ್ಗೆ ಕರ್ಮ ಮಿಶ್ರಿತ ಭಕ್ತಿಯನ್ನ ನಮ್ಗೆ ತಿಳಿಸ್ಕೊಟ್ರು. ಅದಾದ್ಮೇಲೆ 2ನೇ ಘಟಕದಲ್ಲಿ ನಮ್ಗೆ ಕೇವಲ ಭಕ್ತಿ ಅಂದ್ರೆ ಶುದ್ಧ ಭಕ್ತಿಯನ್ನ ನಮ್ಗೆ ತಿಳಿಸಿಕೊಟ್ರು. ಈಗ ನಮ್ಗೆ 3ನೇ ಘಟಕದಲ್ಲಿ ನಮ್ಗೆ ಜ್ಞಾನ ಮಿಶ್ರಿತ ಭಕ್ತಿಯ ಬಗ್ಗೆ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ ಘಟಕ 3ರಲ್ಲಿ. ಸೊ ಇದ್ರಲ್ಲಿ ನಮ್ಗೆ ಮುಖ್ಯವಾಗಿ ನಮ್ಗೆ ತಿಳಿಸ್ಕೊಡ್ತಾ ಇರೋದು, ನಾವ್ ಭಗವದ್ಗೀತೆಯಲ್ಲಿ ನಾವ್ ಇದಕ್ಕಿಂತ ಮುಂಚೆ ತಿಳ್ಕೊಂಡಿರೋ ಹಾಗೇನೆ ನಾವು 3 ಗುಣಗಳಿಂದ ನಾವು ಬಂಧಿತರಾಗಿದ್ದೀವಿ ಅಲ್ವಾ? ಆ 3 ಗುಣಗಳಿಂದ ನಾವು ಬಂಧಿತರಾಗಿರೋದ್ರಿಂದನೇ ನಾವಿಲ್ಲಿ ಕಷ್ಟ ಸುಖವನ್ನ ನಾವು ಅನುಭವಿಸ್ತಾ ಇದೀವಿ. ಆದ್ರೆ ನಾವ್ ಯಾರಂತ ನಾವು ತಿಳ್ಕೊಂಡಿದೀವಿ, ನಮಗೂ ಭಗವಂತನಿಗೆ ಏನ್ ಸಂಬಂಧ ಅಂತ ನಾವು ತಿಳ್ಕೊಂಡಿದೀವಿ. ಭಗವಂತನ ಮಕ್ಕಳಾಗಿ ನಾವು ಇಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟು ಕಷ್ಟಗಳನ್ನ ನಾವು ಅನುಭವಿಸ್ತಾ ಇದೀವಿ ಅಲ್ವಾ? ಅದರಿಂದ ನಾವು ಹೊರಗಡೆ ಬರ್ಬೇಕಾಗಿದೆ.
ಸೊ ಅದಕ್ಕೋಸ್ಕರ ಹೇಗೆ ನಾವು ಆ 3 ಗುಣಗಳಿಂದ ನಾವು ಹೊರಗಡೆ ಬರೋದು, ಆ 3 ಗುಣಗಳಿಂದ ನಾವು ಹೇಗೆ ಬಂಧಿತರಾಗಿದ್ದೀವಿ, ಯಾಕೆ ಬಂಧಿತರಾಗಿದ್ದೀವಿ ಅನ್ನೋದನ್ನ ನಾವು ಈ ಘಟಕ 3ರಲ್ಲಿ ನಾವು 6 ಅಧ್ಯಾಯಗಳಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಎಲಿವೇಶನ್ ಥ್ರೂ ದ ಮೋಡ್ಸ್. ನಾವು ತ್ರಿಗುಣಗಳನ್ನ ಕ್ರಮಿಸಿ ನಾವು ಆ ಶುದ್ಧ ಸತ್ವಗುಣಕ್ಕೆ ನಾವು ಬರ್ಬೇಕಾಗತ್ತೆ. ಅದನ್ನ ಹೇಗೆ ನಾವು ಬರೋದು ಅನ್ನೋದನ್ನ ಬರ್ಬೇಕು, ಹೇಗೆ ಬರ್ತೀವಿ ಅನ್ನೋದನ್ನ ಬರ್ಬೇಕಾಗುತ್ತೆ ಅನ್ನೋದನ್ನ ನಮ್ಗೆ ಕೃಷ್ಣ ಇಲ್ಲಿ ಘಟಕ 3ರಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ಘಟಕದ ಗುರಿ ಮತ್ತೆ ಉದ್ದೇಶವನ್ನ ನಾವ್ ಇಲ್ಲಿ ನೋಡೋಣಂತೆ. ಯಾರಾದ್ರೂ ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿ, ಒಬ್ರಾದ್ಮೇಲೆ ಒಬ್ರು ಓದಿವ್ರಂತೆ. ಹರೇ ಕೃಷ್ಣ. ಮತ್ತೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿ, ಒಬ್ರಾದ್ಮೇಲೆ ಒಬ್ರು ಓದಿವ್ರಂತೆ. ಪದ್ಮಿನಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ. ಪದ್ಮಿನಿ ಮಾತಾಜಿ. ಮಾತಾಜಿ ಓದಿ. ನಾನು ಯಾರನ್ನೂ ಮ್ಯೂಟ್ ಮಾಡಿಲ್ಲ, ನೀವ್ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಘಟಕದ ಗುರಿಯ ಉದ್ದೇಶ. ಈ ಘಟಕವು ಭಗವದ್ಗೀತೆ 13ರಿಂದ 18 ಅಧ್ಯಾಯಗಳಲ್ಲಿ ವಿವರಿಸಿದಂತೆ ಭೌತಿಕ ಪ್ರಕೃತಿಯ 3 ವಿಧಾನಗಳಾದ ಸತ್ವ, ರಜಸ್ ಮತ್ತು ತಾಮಸ್ನ ಕಾರ್ಯಗಳ ಬಗ್ಗೆ ವಿದ್ಯಾರ್ಥಿಗಳ ತಿಳುವಳಿಕೆಯನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. 3 ವಿಧಾನಗಳ ರೋಗ ಲಕ್ಷಣಗಳನ್ನು ಗುರುತಿಸಲು ಮತ್ತು ಈ ವಿಧಾನಗಳು ಅವುಗಳ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಎಂಬುದರ ಕುರಿತು ಹೆಚ್ಚು ಅರಿವು ಮೂಡಿಸಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಘಟಕವು ಗುರಿಯನ್ನ ಹೊಂದಿದೆ. ಈ ಘಟಕವು ವಿದ್ಯಾರ್ಥಿಗಳನ್ನು ಸತ್ವಗುಣಕ್ಕೆ ಮತ್ತು ಅಂತಿಮವಾಗಿ ಅತಿಕ್ರಮಣಕ್ಕೆ ಉನ್ನತೀಕರಿಸಲು ಅಗತ್ಯವಿರುವ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವ ಗುರಿಯನ್ನ ಹೊಂದಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಸೊ ನಮ್ಗೆ ಇದರಲ್ಲಿ ಏನ್ ಗೊತ್ತಾಗ್ತಾ ಇದೆ, ಈ ಘಟಕದ ಗುರಿ ಏನು, ನಾವ್ ಯಾವ್ದ್ರ ಬಗ್ಗೆ ನಾವ್ ಇವಾಗ ತಿಳ್ಕೊಳ್ತಾ ಇದೀವಿ. ಈಗ ನಾವು ಈ ಘಟಕದಲ್ಲಿ 3 ಗುಣಗಳ ಬಗ್ಗೆ ನಾವು ತಿಳ್ಕೊತಾ ಇದೀವಿ ಅಲ್ವಾ? ಸತ್ವಗುಣ, ರಜೋಗುಣ, ತಮೋ ಗುಣಗಳ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಸೊ ಈ 3 ಗುಣಗಳನ್ನ ನಾವು ಗುರುತಿಸ್ಬೇಕು ಮೊದ್ಲು ಅಲ್ವಾ? ನಾವು ಯಾವ ಗುಣದಲ್ಲಿದೀವಿ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದಾದ್ಮೇಲೆ ನಾವು ಆ 3 ಗುಣಗಳಿದ್ರೆ ನಮ್ಗೆ ಅದು ಏನು ಪರಿಣಾಮವನ್ನ ಉಂಟು ಮಾಡುತ್ತೆ, ನಮ್ಗೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಗೆ ಏನು ಪ್ರಭಾವವನ್ನ ಉಂಟು ಮಾಡುತ್ತೆ, ಮತ್ತೆ ಮುಂದೆ ಅದು ಹೇಗೆ ನಮ್ಗೆ ಅದೇ ಗುಣದಲ್ಲಿ ಇದ್ರೆ ನಮ್ಗೆ ನಮ್ಮ ನಮ್ಮ ಮುಂದಿನ ಜನ್ಮ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊತಾ ಇದೀವಿ ಅಲ್ವಾ? ಸೊ ಅದಕ್ಕೋಸ್ಕರ ಇವಾಗ ನಮ್ಗೆ ಕೃಷ್ಣ ಏನ್ ತಿಳಿಸಿಕೊಡ್ತಾ ಇದಾರೆ, ಈ 3 ಗುಣಗಳಲ್ಲಿ ಸತ್ವಗುಣ ಶ್ರೇಷ್ಠ ಹೌದು, ಆದ್ರೆ ನಾವು ಈ 3 ಗುಣಗಳನ್ನು ನಾವು ಮೀರಿ ಶುದ್ಧ ಸತ್ವಗುಣಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅದಕ್ಕೆ ಸಜ್ಜುಗೊಳಿಸ್ತಾ ಇದ್ದಾರೆ ಈ 3ನೇ ಘಟಕದಲ್ಲಿ. ಸೊ ಈ ಘಟಕದಲ್ಲಿ 5 ಪಾಠಗಳಿದೆ. ಸೊ ಪಾಠ 1ರಲ್ಲಿ ಪ್ರಕೃತಿಯ ಗುಣಗಳಲ್ಲಿ ಸೆರೆಯಾಗುವುದು. ಪಾಠ 2ರಲ್ಲಿ ಆಲದ ಮರ ಮತ್ತು ಪುರುಷೋತ್ತಮ ಯೋಗ. ಪಾಠ 3ರಲ್ಲಿ ದೈವಿ ಮತ್ತು ಆಸುರಿ ಸ್ವಭಾವಗಳನ್ನ ನಾವು ತಿಳ್ಕೊತಾ ಇದೀವಿ. ಪಾಠ 4ರಲ್ಲಿ ಶ್ರದ್ಧೆಯ ಪ್ರಭೇದಗಳು. ಪಾಠ 5ರಲ್ಲಿ ಕೃಷ್ಣನಿಗೆ ಶರಣಾಗತಿ. ಸೊ ಇವಾಗ ನಮ್ಗೆ ಇಲ್ಲಿ ಪಾಠ 1ರಲ್ಲಿ ಪ್ರಕೃತಿಯ ಗುಣಗಳಲ್ಲಿ ಸೆರೆಯಾಗುವುದು, ನಾವು ಈ ಪ್ರಕೃತಿಯ ಗುಣಗಳಲ್ಲಿ ಸೆರೆಯಾಗ್ತೀವಿ ಅನ್ನೋದನ್ನ ನಮ್ಗೆ ಈ ಪಾಠ 1ರಲ್ಲಿ ನಾವು ತಿಳ್ಕೊತಾ ಇದೀವಿ. ಈ ಪಾಠ 1ರಲ್ಲಿ 13 ಮತ್ತೆ 14ನೇ ಅಧ್ಯಾಯ, ಭಗವದ್ಗೀತೆಯ 13, 14ನೇ ಅಧ್ಯಾಯ ಎರಡೂ ಸಹ ಈ ಪಾಠ 1ರಲ್ಲಿ ಬರುತ್ತೆ. ಸೊ ಆಕ್ಚುಲಿ ನಾವು ಒಂದೇ ದಿವಸದಲ್ಲಿ ಈ ಪಾಠ 1ನ್ನ ನಾವು ತಿಳ್ಕೊಬೇಕಾಗಿರೋದು. ಆದ್ರೆ ನಾನು ಇವಾಗ ನಿಮ್ಗೆ 2-3 ಕ್ಲಾಸಸ್ ಅನ್ನ ನಾನು ತಗೋಬೇಕಂತ ಅನ್ಕೊಂಡಿದೀನಿ ಪಾಠ 1ರ ಕುರಿತಾಗಿ. ಸೊ ಇವಾಗ 13ನೇ ಅಧ್ಯಾಯವನ್ನ ನಾನು 2 ದಿವಸದಲ್ಲಿ ಮಾಡ್ಬೇಕು ಅನ್ಕೊಂಡಿದೀನಿ. 14ನೇ ಅಧ್ಯಾಯ ನಾನು ನೋಡ್ತೀನಿ, ಒಂದು ದಿನದಲ್ಲಿ ನಾನು ಅದನ್ನ ಮುಗಿಸ್ಲಿಕ್ಕೆ ಸಾಧ್ಯ ಆದ್ರೆ ನಾನು ಅದನ್ನ ಮುಗಿಸ್ತೀನಿ. ಸೊ ಇವಾಗ 13ನೇ ಅಧ್ಯಾಯ. ಸೊ ಇವಾಗ ಇಲ್ಲಿ ನಮ್ಗೆ ಏನ್ ಪ್ರಶ್ನೆ ಬರುತ್ತೆ ಅಂತಂದ್ರೆ, ನಾವು 2 ಮಾಡ್ಯೂಲ್ ಅಲ್ಲಿ ನಾವ್ ಏನನ್ನ ತಿಳ್ಕೊಂಡಿದೀವಿ ಅಂತಂದ್ರೆ, ಭಕ್ತಿನೇ ತುಂಬಾ ಮುಖ್ಯ, ಭಗವಂತನನ್ನ ನಾವು ತಲುಪಬೇಕು ಅಂತಂದ್ರೆ ನಾವು ಶುದ್ಧ ಭಕ್ತಿಯನ್ನ ನಾವು ಮಾಡ್ಬೇಕು ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಇವಾಗ ಭಕ್ತಿನೇ ಪ್ರಧಾನ ಆಗಿದ್ರೆ ಜ್ಞಾನವನ್ನ ಯಾಕೆ ಈ 6 ಅಧ್ಯಾಯಗಳನ್ನ ನಾವು ಮತ್ತೆ ಯಾಕೆ ಅದನ್ನ ನಾವು ತಿಳ್ಕೊತಾ ಇದೀವಿ ಅಲ್ವಾ? ಭಕ್ತಿ ನಾವು ಮುಗೀತು, 2ನೇ ಮಾಡ್ಯೂಲ್ ಅಲ್ಲಿ 2ನೇ ಘಟಕದಲ್ಲಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ. ಆ ಕೇವಲ ಭಕ್ತಿ, ಪರಿಶುದ್ಧ ಭಕ್ತಿ, ಅನನ್ಯ ಭಕ್ತಿನ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಮತ್ತೆ ಯಾಕೆ ಇಲ್ಲಿ ಜ್ಞಾನದ ಬಗ್ಗೆ ಕೃಷ್ಣ ಮಾತಾಡ್ತಾ ಇದ್ದಾರೆ? ಅದು 6 ಅಧ್ಯಾಯಗಳಿದೆ, ಒಂದಲ್ಲ ಎರಡಲ್ಲ 6 ಅಧ್ಯಾಯಗಳಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಯಾಕೆ ಇದನ್ನ ಪ್ರಸ್ತುತಪಡಿಸಲಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಬರುತ್ತೆ. ಸೊ ಇದನ್ನ ಬಗ್ಗೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಏಕೆ ಪ್ರಸ್ತುತಪಡಿಸಲಾಗಿದೆ? ಜ್ಞಾನ ಇಲ್ಲ ಅಂತಂದ್ರೆ ನಾವು ಭಕ್ತಿನಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ ಮಾತಾಜಿ. ಯಾಕೆ ಅಂತಂದ್ರೆ ಈಗ ಭಕ್ತರಲ್ಲದೆ ಇರೋರು ಕೇಳೋಂತ ಪ್ರಶ್ನೆಗಳಿಗೆ ನಿರಾಕಾರವಾದಿಗಳು ಇವರೆಲ್ಲ ಬ್ರಹ್ಮನ್ ಇದನ್ನೇ ಇದು ಅಂತಿಮ ಇದು ಒಂದು ಘಟ್ಟ ಅಂತ ತಿಳ್ಕೊಂಡಿದ್ದಾರೆ. ಅವ್ರು ಕೇಳೋ ಅಂತದಕ್ಕೆಲ್ಲದಕ್ಕೂನು ಭಕ್ತನಾದವನು
ಧೈರ್ಯದಿಂದ ಮತ್ತೆ ಇದು ದಾಖಲೆಯುಕ್ತವಾಗಿ ನಾವು ಅದನ್ನು ಹೇಳ್ಬೇಕಾಗುತ್ತೆ. ಅವ್ರಿಗೆ ಮೀರಿ ನಾವು ಭಕ್ತಿಯೇ ಮುಖ್ಯ, ಭಗವಂತನೇ ಶ್ರೀಕೃಷ್ಣನೇ ಎಲ್ಲದಕ್ಕೂನು ಒಡೆಯ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟಪಡಿಸ್ಬೇಕಾಗತ್ತೆ. ಇದಕ್ಕೋಸ್ಕರ ನಮಗೆ ಜ್ಞಾನದ ಅಗತ್ಯ ಇದೆ. ಅದಕ್ಕೋಸ್ಕರ ಈ 6 ಅಧ್ಯಾಯಗಳನ್ನ ಭಗವಂತ ಹೇಳ್ತಾ ಇದ್ದಾರೆ ಮಾತಾಜಿ. ಹರಿ ಬೋಲ್ ಆಶಾ ಮಾತಾಜಿ. ಹರೇ ಕೃಷ್ಣ. ಹರೇ ಚೆನ್ನಾಗಿ ಕೃಷ್ಣ ಮಾತಾಜಿ, ಹರೇ ಹೇಳ್ಬೋದಾ? ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ಪದ್ಮಿನಿ ಮಾತಾಜಿ ಹೇಳಿ. ಮಾತಾಜಿ, ಸಾರಿ, ಆವಾಗ್ಲೇ ಓದ್ಲಿಕ್ಕೆ ಆಗ್ಲಿ, ನಂಗೆ ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಇರ್ಲಿ ಮಾತಾಜಿ. ಹರೇ ಕೃಷ್ಣ. ಇದ್ರಲ್ಲಿ ಹೇಳ್ಬೇಕಾದ್ರೆ ಮೊದಲನೇದಾಗಿ ನಾವು ಕರ್ಮಯೋಗ, ಅದು ಇನಿಷಿಯಲ್ ಸ್ಟೇಜಸ್ ಆಗುತ್ತೆ. ಭಕ್ತಿ ಯೋಗ ಅಂತಂದ್ರೆ ಭಗವಂತನ ಮಾರ್ಗದಲ್ಲಿ ನಾವು ನಡೆಯೋದು. ಭಕ್ತಿ ಯೋಗದಲ್ಲಿ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ತಾ ಅಂದ್ರೆ ಕೃಷ್ಣನ ಬಗ್ಗೆ ನಾವು ಸಂಪೂರ್ಣ ಜ್ಞಾನವನ್ನ ಪಡೆಯೋದಕ್ಕೆ ಅನುಕೂಲ ಆಗುವಂತಹ ಒಂದು ದಾರಿ. ಸೊ ಹಾಗಾಗಿ ನಮಗೆ ಜ್ಞಾನ ಮಾರ್ಗನ ಕೊನೆಯಲ್ಲಿ ಇಟ್ಟಿದ್ದಾರೆ. ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದೇ ಜ್ಞಾನ ಅನ್ನೋದು ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಮಾತಾಜಿ. ಹಾಗಾಗಿ ಜ್ಞಾನ ಯೋಗನ ಕಡೆಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಮತ್ತಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ, ನಾವು ಯಾವುದೇ ಒಂದು ಕೆಲಸ ಏನೇ ಮಾಡ್ಬೇಕಾದ್ರೂ ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಅತ್ಯಂತ ಮುಖ್ಯ ಮಾತಾಜಿ. ಜ್ಞಾನ ಅತ್ಯಂತ ಮುಖ್ಯ. ಇದು ಹಾಗಾಗಿ ಭಕ್ತಿ ಸೇವೆ ಅಥವಾ ಒಂದು ಕೆಲಸ ಅಥವಾ ಭಗವಂತನಿಗೆ ಶರಣಾಗತಿ ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಜ್ಞಾನ ಅತ್ಯಂತ ಮುಖ್ಯ ಮಾತಾಜಿ. ಇದನ್ನೆಲ್ಲ ತಿಳಿಸಿಕೊಟ್ಟಾದ್ಮೇಲೂ ಕೂಡ ಭಗವಂತ ಮತ್ತೆ ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ, ಇದನ್ನ ಮಾಡೋದು ಹೇಗೆ ಅನ್ನೋದೊಂದು ಮುಖ್ಯವಾಗಿ ಹೇಳ್ತಾರೆ ಮಾತಾಜಿ. ಜ್ಞಾನ ಅತ್ಯಂತ ಮುಖ್ಯ ಹೇಳ್ತಾರೆ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಮತ್ತೆ ಇದನ್ನ ಮಾಡೋದಿಕ್ಕೆ ನಮಗೆ ಅರ್ಹತೆಗಳು ಏನೇನು ಅಥವಾ ಅಡಚಣೆಗಳು ಏನೇನು ಮುಖ್ಯವಾಗಿ ಇದನ್ನೆಲ್ಲದನ್ನು ಹೇಳ್ತಾರೆ ಮಾತಾಜಿ. ಅದಕ್ಕೋಸ್ಕರ ನಮ್ಗೆ ಜ್ಞಾನ ಅತ್ಯಂತ ಮುಖ್ಯ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಕೆ, ಧನ್ಯವಾದಗಳು. ಎಲ್ಲರೂ ಚೆನ್ನಾಗಿ ಹೇಳಿದ್ರಿ. ಸೊ ಇವಾಗ ನಾವು ಇಲ್ಲಿ ಏನ್ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಹರೇ ಕೃಷ್ಣ. ಓಕೆ, ಪ್ರವೀಣ ಮಾತಾಜಿ, ಸಾರಿ, ಜ್ಯೋತಿ ಮಾತಾಜಿ, ಓದಿ ಮಾತಾಜಿ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಇದು ಓದಿ ಮಾತಾಜಿ. ಅಧ್ಯಾಯ 13. ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು 6 ಅಧ್ಯಾಯಗಳಲ್ಲಿ ಏಕೆ ಪ್ರಸ್ತುತಪಡಿಸಲಾಗಿದೆ? ಸತ್ಯದಲ್ಲಿ ಇಡೀ ಗೀತೆಯ ಭಕ್ತಿ 1ನೇ 6 ಅಧ್ಯಾಯಗಳು ಕೆಲಸದ ಮೂಲಕ ಭಕ್ತಿಯನ್ನು ಹೇಗೆ ಸಾಧಿಸುವುದು ಚರ್ಚಿಸುತ್ತವೆ. ಕೊನೆಯ 6 ಜ್ಞಾನದ ಮೂಲಕ ಅದನ್ನು ಹೇಗೆ ಸಾಧಿಸಬಹುದು ಎಂಬುದನ್ನ ವಿವರಿಸುತ್ತವೆ. ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ಚರ್ಚಿಸುತ್ತದೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ನಮ್ಮನ್ನ ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನ ಒದಗಿಸುತ್ತವೆ. ಮಾಯೆಯಿಂದ ನಮ್ಮ ಬೇರ್ಪಡುವಿಕೆ ಮತ್ತು ಕೃಷ್ಣನ ಜೊತೆಗಿನ ನಮ್ಮ ಬಾಂಧವ್ಯವನ್ನು ಮತ್ತೆ ಪಡೆಯಲು ಜ್ಞಾನವು ಸಹಾಯ ಮಾಡುತ್ತದೆ. ಮಾಯೆಯಿಂದ ನಮ್ಮ ಬೇರ್ಪಡುವಿಕೆ ಮತ್ತು ಕೃಷ್ಣನ ಜೊತೆಗಿನ ನಮ್ಮ ಬಾಂಧವ್ಯವನ್ನು ಮತ್ತೆ ಪಡೆಯಲು ಜ್ಞಾನವು ಸಹಾಯ ಮಾಡುತ್ತದೆ. ಆದ್ದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಲ್ವಾ, ಇದು ನಮ್ಗೆ ಗೊತ್ತಿದೆ. ಮೊದಲನೇ 6 ಅಧ್ಯಾಯಗಳಲ್ಲಿ ನಾವು ಅಂದ್ರೆ ಇದ್ರಲ್ಲಿ ನಮ್ಗೆ ತುಂಬಾ ಮುಖ್ಯವಾಗಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಇಡೀ ಭಗವದ್ಗೀತೆ ಪೂರ್ತಿ ಭಕ್ತಿನೇ ಇರೋದು. ಆದ್ರೆ ಮೊದಲ 6 ಅಧ್ಯಾಯಗಳಲ್ಲಿ ಕೆಲಸದ ಮೂಲಕ ಅಂದ್ರೆ ನಮ್ಮ ಕರ್ಮದ ಮೂಲಕ ಹೇಗೆ ನಾವು ಭಕ್ತಿಯನ್ನ ನಾವು ಸಾಧಿಸೋದು ಅಂತ ಅನ್ನೋದನ್ನ ಹೇಳ್ತಾರೆ ಭಗವಂತ. ಮತ್ತೆ ಕೊನೆಯ 6 ಅಧ್ಯಾಯಗಳಲ್ಲಿ ಜ್ಞಾನದ ಮೂಲಕ ನಾವು ಭಕ್ತಿಯನ್ನ ಹೇಗೆ ಸಾಧಿಸಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಧ್ಯದ 6 ಅಧ್ಯಾಯಗಳು ಮಾತ್ರ ಪರಿಪೂರ್ಣವಾಗಿ ಅದು ಶುದ್ಧ ಭಕ್ತಿಯ ಬಗ್ಗೆನೆ ನಮ್ಗೆ ತಿಳಿಸಿಕೊಡ್ತಾರೆ ಭಗವಂತ. ಮತ್ತೆ ಕೃಷ್ಣ ಇನ್ನ ಏನ್ ಹೇಳ್ತಾರೆ ಅಂತಂದ್ರೆ 12ನೇ ಅಧ್ಯಾಯದಲ್ಲಿ ನನ್ನನ್ನ ಯಾರು ಅನವರತ ಸ್ಮರಣೆ ಮಾಡ್ತಾರೆ ಅವ್ರನ್ನ ನಾನು ವೈಯಕ್ತಿಕವಾಗಿ ನಾನೇ ಗರುಡನ ಮೇಲೆ ಬಂದು ಅವ್ರನ್ನ ಈ ಭವ ಸಾಗರದಿಂದ ನಾನು ಪಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ. ಅದಕ್ಕೋಸ್ಕರ ಇವಾಗ ನಾವು ಇವಾಗ ಭಕ್ತಿಯನ್ನ ಮಾಡ್ಬೇಕು ಅಂತಂದ್ರೆ ನಾವು ಅನವರತ ನಾವು ಭಗವಂತನನ್ನ ನಾವು ಸ್ಮರಣೆ ಮಾಡ್ಬೇಕು. ಅನವರತ ಸ್ಮರಣೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಆ ಮಾಯೆ ಅಷ್ಟು ಇದಾಗಿ ನಮ್ಗೆ ಸಹಕರಿಸೋದಿಲ್ಲ ಅಲ್ವಾ. ನಮ್ಗೆ ನೋಡಿ, ಈಗ 2 ಗಂಟೆಗಳ ಕಾಲ ಕುತ್ಕೊಂಡು ನಮ್ಗೆ ಈ ಕ್ಲಾಸನ್ನ ಕೇಳ್ತೀವಿ. ಅದಾಗಿದ ತಕ್ಷಣ ಹೊರಗಡೆ ಹೋಗಿದ ತಕ್ಷಣ ನಮ್ಗೆ ನಾವು ಮಾಯೆಗೆ ಒಳಗಾಗ್ಬಿಡ್ತೀವಿ ಅಲ್ವಾ. ಸೊ ನಾವು ಅನವರತ ನಾವು ಭಗವಂತನ ಸ್ಮರಣೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಭಗವಂತ ಈ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ನಮ್ಗೆ ಈ ಜ್ಞಾನದ ಮೂಲಕ ನಾವು ಭಕ್ತಿಯ ಮಾರ್ಗದಲ್ಲಿ ನಾವು
ಮುನ್ನಡಿಲಿಕ್ಕೆ ಇದು ಸಹಾಯ ಮಾಡುತ್ತೆ ಈ ಜ್ಞಾನ ಯೋಗದ ಅಧ್ಯಾಯಗಳು. ಅದಕ್ಕೆ ಈ ಜ್ಞಾನವನ್ನ ನಾವು ಭಕ್ತಿಯನ್ನ ನಾವು ಸಾಧಿಸ್ಲಿಕ್ಕೆ ನಾವು ಇದನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ. ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ ಭಗವದ್ಗೀತೆ ಸಮಯದಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ. ಇವಾಗ ರಿಲಿಜನ್ ವಿತೌಟ್ ಏನು ಫಿಲಾಸಫಿ ಈಸ್ ಜಸ್ಟ್ ಸೆಂಟಿಮೆಂಟ್ ಅಲ್ವಾ. ಸೊ ಇವಾಗ ನಮ್ಗೆ ಧರ್ಮದಲ್ಲಿ ನಾವು ಏನಾದ್ರೂ ಒಂದು ಜ್ಞಾನವನ್ನ ನಾವು ಉಪಯೋಗಿಸಿಲ್ಲ ಅಂತಂದ್ರೆ ಇವಾಗ ನೋಡಿ ಎಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾರೆ, ನಮ್ಮ ಮಕ್ಕಳೇ ಕೇಳ್ತಾರೆ ಅಲ್ವಾ. ಅಮ್ಮ ಯಾಕೆ ನಾವು ಇದು ಆರತಿ ಮಾಡ್ಬೇಕು, ಯಾಕೆ ನಮಸ್ಕಾರ ಮಾಡ್ಬೇಕು, ನಮ್ಗೆ ಏನ್ ಸಿಗುತ್ತೆ ಅಂತ ಕೇಳಿದಾಗ ನಮ್ಗೆ ಏನು ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಮಕ್ಕಳು ಅದನ್ನ ಫಾಲೋ ಮಾಡೋದಿಲ್ಲ. ಅಯ್ಯೋ ಅಮ್ಮ ಏನೋ ಒಂದು ಭಾವನಾ ಜೀವಿ, ಅಮ್ಮಂಗೆ ಏನೋ ಗೊತ್ತಾಗೋದಿಲ್ಲ, ಜಸ್ಟ್ ಏನೋ ದೊಡ್ಡವ್ರು ಮಾಡ್ತಾ ಇದ್ದನ್ನ ಅದನ್ನ ಹಾಗೇನೆ ಅವಳು ಮಕ್ಕಿ ಮಾಡ್ತಾ ಇದ್ದಾಳೆ ಅಂತ ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಆದ್ರೆ ನಾವು ಪ್ರತಿಯೊಂದಕ್ಕೂ ನಾವು ಅವ್ರಿಗೆ ಜ್ಞಾನವನ್ನ ಕೊಟ್ಟಾಗ ಹೌದಾ ಹಾಗಾದ್ರೆ ನಾನು ಇದನ್ನ ಮಾಡೋಣಂತೆ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನ ಅನುಸರಿಸ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರನೇ ರಿಲಿಜನ್ ವಿತೌಟ್ ಫಿಲಾಸಫಿ ಇಸ್ ಜಸ್ಟ್ ಸೆಂಟಿಮೆಂಟ್ ಅಲ್ವಾ, ಬರೀ ಭಾವುಕತೆ ಆಗ್ಬಿಡತ್ತೆ. ಅದೇ ತರನೇ ಇವಾಗ ನಾವು ಏನು ಬರೇ ನಮ್ಗೆ ಜ್ಞಾನ ಇದೆ, ಅದರಲ್ಲಿ ಯಾವುದೇ ಒಂದು ಧರ್ಮ ಇಲ್ಲ ಅಂತಂದಾಗ ಅದೇನಾಗುತ್ತೆ, ಬರೇ ಮೆಂಟಲ್ ಸ್ಪೆಕ್ಯುಲೇಷನ್, ನಾವು ಏನೋ ಊಹಾಪೋಹ ನಮ್ಮ ಕಲ್ಪನೆ ಆಗತ್ತೆ, ಅದರಿಂದನೂ ಏನು ಉಪಯೋಗ ಇಲ್ಲ. ಸೊ ಅದಕ್ಕೋಸ್ಕರನೇ ನಾವು ಈ ಭಕ್ತಿಯಲ್ಲಿ ನಾವು ಮುಂದುವರಿಬೇಕು, ಮತ್ತೆ ನಮ್ಮ ಈ ಜನರೇಷನ್ ಸಹ ಆ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಮ್ಗೆ ಅದ್ರ ಜೊತೆ ಜ್ಞಾನನೂ ಇರ್ಬೇಕು. ಪ್ರತಿಯೊಂದಕ್ಕೂ ಇವಾಗ ಮಾತಾಜಿ ಹೇಳಿರೋ ಹಾಗೇನೆ ನಾವು ಬೇರೆಯವ್ರ ಜೊತೆ ನಾವು ಚರ್ಚೆ ಮಾಡ್ಲಿಕ್ಕೆ ಆಗ್ಲಿ, ಅಥವಾ ನಾವ್ ಏನನ್ನ ಮಾಡ್ತಾ ಇದೀವಿ ಅದು ಸರಿಯಾದ ಮಾರ್ಗದಲ್ಲಿ ನಾವು ನಡೀತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಬೇರೆಯವ್ರಿಗೆ ತೋರಿಸ್ಕೊಡ್ಲಿಕ್ಕೂ ನಮ್ಗೆ ಈ ಜ್ಞಾನ ಬೇಕಾಗತ್ತೆ ಅಲ್ವಾ. ನಾವು ಭಕ್ತಿಲಿ ಇದ್ರಲ್ಲಿ ಬೇರೂರ್ಲಿಕ್ಕೆ ಈ ಜ್ಞಾನ ಅನ್ನೋದು ಬೇಕಾಗತ್ತೆ. ಸೊ ಮತ್ತೆ ನಮ್ಗೆ ಇನ್ನ ಒಂದು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಭಕ್ತಿಯ ಹಂತಗಳನ್ನ ನಮ್ಗೆ ಕೃಷ್ಣ ತಿಳಿಸ್ತಾ ಹೋಗ್ತಾರೆ ಅಲ್ವಾ. ಆ 6 ಹಂತಗಳನ್ನ ಯಾರಾದ್ರೂ ಹೇಳ್ತೀರಾ? 12ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ, ಅನನ್ಯ ಭಕ್ತಿಯಿಂದ ಶುರು ಮಾಡ್ತಾರೆ. ಯಾರಾದ್ರೂ ಹೇಳ್ತೀರಾ ಅದನ್ನ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಮೊದಲು ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು ಅಂತ ಹೇಳ್ತಾರೆ. ಅದನ್ನ ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಹೇಳಿದ್ರು ಕೃಷ್ಣ? ನನಗಾಗಿ ಕೆಲಸ ಮಾಡು ಅಂತ ಹೇಳ್ತಾರೆ ಮಾತಾಜಿ. ಸಾಧನೆಯನ್ನ ಮಾಡಿ ಅಂತ ಹೇಳ್ತಾರೆ ಅಲ್ವಾ. 3ನೇದು ಕೆಲಸ ಮಾಡಿ ಅಂತ ಹೇಳಿದ್ರು. ಆಮೇಲೆ ಸಾಧನಾ ಭಕ್ತಿ ಕರ್ಮ ಫಲ ತ್ಯಾಗ ಮಾಡು ಅಂತ 4ನೇದು. ಅದು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಅದನ್ನು ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡಿ ಅಂತ ಹೇಳಿದ್ರು ಕೊನೆಗೆ? ಜ್ಞಾನದಲ್ಲಿ ಜ್ಞಾನ ಬೆಳೆಸ್ಕೊಳ್ಳಿ ಅಂತ ಹೇಳಿದ್ರು ಅಲ್ವಾ. ಜ್ಞಾನ ಬೆಳೆಸ್ಕೊಂಡ್ರೆ ಏನಾಗುತ್ತೆ? ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಂ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಅನನ್ಯ ಭಕ್ತಿನ ಮಾಡಿದ್ರೆ ಏನಾಗುತ್ತೆ, ನಾವು ನೇರವಾಗಿ ಭಗವಂತನ ಹತ್ರ ಹೋಗ್ಬಿಡ್ಬೋದು ಅಲ್ವಾ. ನಮ್ಗೆ ಯಾರಿಗೂ ಅನನ್ಯ ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಇವಾಗ ಗೊತ್ತಾಗಿದೆ ಕೃಷ್ಣ ನಮ್ಮ ತಂದೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಮೂವಿಲೆಲ್ಲ ನೋಡ್ತೀವಿ ಅಲ್ವಾ. ಇವಾಗ ಅವ್ರಿಗೆ ಏನಾದ್ರೂ ಗೊತ್ತಾಗೋಗ್ಬಿಟ್ರೆ ಇವ್ರು ನಮ್ಮ ತಂದೆ ತಾಯಿ ಅಂತ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರು ಓಡೋಡಿ ಹೋಗ್ತಾರೆ, ಹೇಗಾದ್ರೂ ಮಾಡಿ ಎಂತ ಅಡಚಣೆಗಳಿದ್ರು ಸಹ ಅದನ್ನೆಲ್ಲ ಅವರು ದಾಟಿ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಸೇರ್ಕೋಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಈಗ ನಮ್ಗೆ ಗೊತ್ತಾಗೋಗಿದೆ ಕೃಷ್ಣ ನಮ್ ತಂದೆ ಅಂತ ಹೇಳ್ಬಿಟ್ಟು ನಾವ್ ಯಾರಾದ್ರೂ ಹೋಗಿ ಓಡೋಗಿದೀವ, ನಾವು ಎಲ್ಲಾ ಅಡಚಣೆಗಳನ್ನ ನಾವು ನಿವಾರಿಸ್ಕೊಂಡು ಓಡೋಗಕ್ಕೆ ಹೋಗ್ತಾ ಇದೀವ, ನಾವು ಗೊತ್ತಾಗಿದೆ ಅಷ್ಟೇ, ನಾವ್ ಏನನ್ನೂ ನಾವು ಪ್ರಯತ್ನವನ್ನ ನಾವು ಮಾಡ್ತಾ ಇಲ್ಲ. ಅಂದ್ರೆ ನಮ್ಗೆ ಆ ಅನನ್ಯ ಭಕ್ತಿನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಏನನ್ನ ಹೇಳಿದರೆ, ಸಾಧನಾ ಭಕ್ತಿನ ಮಾಡಿ. ನಿಮ್ಗೆ ಅನನ್ಯ ಭಕ್ತಿ ಆಗೋದಿಲ್ವಾ? ಅನವರತ ನಿಮ್ಮ ಮನಸ್ಸನ್ನ ಬುದ್ಧಿಯನ್ನ ನನ್ನಲ್ಲಿ ಸ್ಥಿರಗೊಳಿಸ್ಲಿಕ್ಕೆ ಆಗೋದಿಲ್ವಾ? ಹಾಗಾದ್ರೆ ನೀವು ನನ್ಗೆ ಸಾಧನಾ ಭಕ್ತಿಯನ್ನ ಮಾಡಿ. ಅಂದ್ರೆ ನಮ್ಗೆ ಇವಾಗ ನಿಯಂತ್ರಕ ತತ್ವಗಳನ್ನ ಹೇಳಿದ್ದಾರೆ ಅಲ್ವಾ. ಇವಾಗ ನಮ್ಮ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಏನನ್ನ ನಾವು ಫಾಲೋ ಮಾಡ್ತಾ ಇದೀವಿ, ಈ 6 ಹಂತಗಳಲ್ಲಿ ನಾವು ಏನನ್ನ ನಾವು ಫಾಲೋ ಮಾಡ್ತಾ ಇದೀವಿ ಕೃಷ್ಣ ಪ್ರಜ್ಞೆಯಲ್ಲಿ, ಪ್ರಭುಪಾದರು ನಮ್ಗೆ ಏನನ್ನ ಹೇಳಿದ್ದಾರೆ ಮಾಡ್ಲಿಕ್ಕೆ, ಅನುಸರಿಸ್ಲಿಕ್ಕೆ? 4 ರೆಗ್ಯುಲೇಟರ್ ಪ್ರಿನ್ಸಿಪಲ್ಸ್. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅನ್ನ ನಾವು ಫಾಲೋ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಸಾಧನಾ ಭಕ್ತಿಯನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ನಮ್ಗೆ ಸಹಜವಾದ ಪ್ರೀತಿ ಇಲ್ಲ ಭಗವಂತನ ಮೇಲೆ, ಅದಕ್ಕೋಸ್ಕರ ನೀವು ಅದನ್ನ ನೀವು ಪ್ರಯತ್ನದ ಮೂಲಕ ನೀವು ಅದನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಸಾಧನಾ ಭಕ್ತಿಯನ್ನ ಹೇಳಿದ್ದಾರೆ. ಅಂದ್ರೆ 4 ನಿಯಂತ್ರಕ ತತ್ವಗಳನ್ನ ನಮ್ಗೆ ಫಾಲೋ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಲ್ವಾ. 4 ನಿಯಂತ್ರಕ ತತ್ವಗಳು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದೀನಿ. ಯಾರಾದ್ರೂ ಹೇಳ್ತೀರಾ 4 ನಿಯಂತ್ರಕ ತತ್ವಗಳು ಯಾವುದು ಅಂತ? ಕಾಫಿ ಇದು ಮಾತಾಜಿ, ಮಾಂಸ ಮೀನು ಅಥವಾ ಮೊಟ್ಟೆ ಅಂತವು ತಿನ್ನಬಾರದು. ಆಮೇಲೆ ಜೂಜ ಆಡಬಾರದು. ಆಮೇಲೆ ಮಾದಕ ವಸ್ತುಗಳನ್ನು ನಾವು ಅದು ತಗೋಬಾರದು. ಆಮೇಲೆ ಅಕ್ರಮ ಲೈಂಗಿಕ ಅದುವನ್ನು ನಾವು ಮಾಡಬಾರ್ದು. ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತೆ 4 ನಮ್ಗೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ. ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ 4 ಮಾಡ್ಬೇಕಂತ ಹೇಳಿದ್ದಾರೆ. ಅದೇನು ಹೇಳಿದ್ದಾರೆ? A ಅಂದ್ರೆ ಮಾತಾಜಿ ಅಸೋಸಿಯೇಷನ್, B ಅಂದ್ರೆ
ಅಸೋಸಿಯೇಷನ್ ಆಫ್ ಭಕ್ತಿ ಯಾರ್ದು? ಯಾರ ಅಸೋಸಿಯೇಷನ್ ಹಾ ಮಾಡ್ಬೇಕು? ಅಂದ್ರೆ ಡಿವೋಟೀಸ್ ಭಕ್ತರ ಡಿವೋಟಿಸ್ ಮಾತಾಜಿ. ಭಕ್ತರ ಸಂಘದಲ್ಲಿ ನಾವಿರ್ಬೇಕು ಅಲ್ವಾ? ಬಿ ಅಂದ್ರೆ ಮತ್ತೆ ಬುಕ್ ರೀಡಿಂಗ್ ಮಾತಾಜಿ. ಎಂತ ಭಗವದ್ಗೀತೆ ಪುಸ್ತಕಗಳನ್ನ ಓದ್ಬೇಕು? ಅಂದ್ರೆ ಪ್ರಭುಪಾದರ ಪುಸ್ತಕಗಳನ್ನ ನಾವು ಓದಬೇಕು. ಆಮೇಲೆ ಸಿ ಅಂದ್ರೆ ಚಾಂಟಿಂಗ್ ಬರುತ್ತೆ. ಡಿ ಅಂದ್ರೆ ಡಯಟ್ ಅಂದ್ರೆ ಕೃಷ್ಣ ಪ್ರಸಾದವನ್ನು ನಾವು ತಗೋಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪಿಸ್ಬೇಕು. ಮತ್ತೆ ಡಿ ಅಂದ್ರೆ ಭಾಗವತವನ್ನು ಭಗವಂತನ ಪ್ರಸಾದದ ಹೊರತುಪಡಿಸು ಪ್ರಸಾದವನ್ನು ತಗೋಬೇಕು. ಬೇರೆ ಏನನ್ನು ಮಾಡಬಾರ್ದು. ಇದನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಭಗವಂತನ ಮೇಲೆ ನಮ್ಗೆ ಭಕ್ತಿ ಬರುತ್ತೆ ಅಲ್ವಾ? ಸೊ ಇದನ್ನ ಸಾಧನಾ ಭಕ್ತಿ ಅಂತ ಹೇಳ್ತಾರೆ. ಸೊ ನಾವ್ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಏನನ್ನ ನಾವು ಅನುಸರಿಸ್ತಾ ಇದೀವಿ ಅಂತಂದ್ರೆ, ಈ ಇಸ್ಕಾನ್ ಸಂಸ್ಥೆ ಏನನ್ನ ಅನುಸರಿಸ್ತಾ ಇದೆ ಅಂತಂದ್ರೆ ಅನನ್ಯ ಭಕ್ತಿಯನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಸಾಧನಾ ಭಕ್ತಿಯನ್ನ ಮಾಡಿ ನೀವು ಅಂತ ಹೇಳ್ಬಿಟ್ಟು ನಮಗೆ ಸಾಧನಾ ಭಕ್ತಿಯನ್ನ ಕೊಟ್ಟಿದ್ದಾರೆ. ಸೊ ಮತ್ತೆ ನಮ್ಗೆ ಸಾಧನಾ ಭಕ್ತಿನ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ನಂಗೆ 4:15 ಗಂಟೆಗೆ ಎದ್ದು ನನಗೆ ಮಂಗಳಾರತಿ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ 16 ರೌಂಡ್ಸ್ ಚಾಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಪ್ರಸಾದನ ನನಗೆ ಕೃಷ್ಣ ಪ್ರಸಾದ ತಗೊಳ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಹೇಳಿದ್ರೆ, ಕೃಷ್ಣ ಹೇಳ್ತಾರೆ ಸರಿ ಆಯ್ತು, ನೀವು ಕರ್ಮ ಫಲವನ್ನ ತ್ಯಾಗ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಇವಾಗ ನಾವು ಮಾಡುವಂತಹ ಕರ್ಮ ಫಲಗಳನ್ನ ತ್ಯಾಗ ಮಾಡಿದ್ರೆ ಸೊ ನಾವೇನಾಗುತ್ತೆ, ನಾವು ಅವಾಗ್ಲೂ ಸಹ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಈ ಮೂರು ನಮ್ಗೆ ನೇರವಾಗಿ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮೂರು ಸಹ ಭಕ್ತಿಯಲ್ಲಿ ಬರುತ್ತೆ. ಆದ್ರೆ ಈ ಮೂರನ್ನು ನಮ್ಗೆ ಮಾಡ್ಲಿಕ್ಕೆ ಸಾರಿ ಭಗವಂತನಿಗೋಸ್ಕರ ನೀವು ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಭಗವಂತನಿಗೋಸ್ಕರ ಕೆಲಸವನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ 4ನೇದು ಯಾವುದು, ಕರ್ಮಫಲ ತ್ಯಾಗವನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ನಿಮ್ಮ ದುಡಿಮೆಯಲ್ಲಿ ಬಂದಿರೋದನ್ನ ನೀವು ಸ್ವಲ್ಪ ನೀವು ಭಗವಂತನಿಗೋಸ್ಕರ ನೀವು ಅದನ್ನ ಉಪಯೋಗಿಸಿ ಅಂತ ಹೇಳ್ತಾರೆ. ನಮ್ಗೆ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನಿಮ್ಗೆ ಯಾವ್ದ್ರಲ್ಲಾದ್ರೂ ಕರಕುಶಲತೆ ಇದ್ರೆ ನೀವು ಅದನ್ನ ನೀವು ಭಗವಂತನಿಗೆ ಉಪಯೋಗಿಸಿ. ಇಲ್ಲ ಅಂತಂದ್ರೆ ನೀವು ಸಮಯವನ್ನ ಕೊಡಿ, ಭಗವಂತನ ಕೆಲಸಗಳನ್ನ ನೀವು ಮಾಡಿ, ಭಗವಂತನ ದೇವಸ್ಥಾನವನ್ನು ಶುಚಿಗೊಳಿಸೋದು ಅಂತಹ ಕೆಲಸವನ್ನ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಭಗವಂತನ ಭಕ್ತಿ ಬಿಟ್ಟು ಈಗ ಬೇರೆದ್ರ ಬಗ್ಗೆ ಅಂದ್ರೆ ನೀವ್ ಯಾರು, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನೀವು ಧ್ಯಾನವನ್ನ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲ ಅಂತಂದ್ರೆ ಅದೂ ಆಗಿಲ್ಲ ಅಂತಂದ್ರೆ ಜ್ಞಾನವನ್ನ ನೀವು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅದಕ್ಕೋಸ್ಕರ ನಮ್ಗೆ ಇವಾಗ ಭಗವಂತ ಈ ಕೊನೆಯದು ನಮ್ಗೆ ಕೊಡ್ತಾ ಇದ್ದಾರೆ ಈ ಅಧ್ಯಾಯಗಳಲ್ಲಿ, 6ನೇ ಅಧ್ಯಾಯಗಳಲ್ಲಿ. ಯಾಕಂದ್ರೆ ಕೃಷ್ಣನೇ ಹೇಳಿದ್ದಾರೆ ಅಲ್ವಾ? ಸೊ ಇವಾಗ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಾಗ ನಾವೇನಾಗತ್ತೆ, ತುಂಬಾ ಜನ್ಮಗಳು ಬೇಕಾಗತ್ತೆ. ಈ ಭಕ್ತಿ ಮಾರ್ಗ ಆದ್ರೆ ಲಿಫ್ಟ್ ತರ ನೇರವಾಗಿ ಶೀಘ್ರವಾಗಿ ಸುಲಭವಾಗಿ ಭಗವಂತನ ಬಳಿಗೆ ಹೋಗುವಂತಹ ಮಾರ್ಗ. ಆದ್ರೆ ಜ್ಞಾನ ಮಾರ್ಗ ನಮ್ಗೆ ಹೆಚ್ಚು ಸಮಯ ಬೇಕಾಗತ್ತೆ. ಅವಾಗ ನಮ್ಗೆ ಏನ್ ಗೊತ್ತಾಗತ್ತೆ, ಬಹುನಾಮ್ ಜನ್ಮನಾಮಂತೆ, ಬಹು ಜನ್ಮಗಳಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ವಾಸುದೇವಂ ಸರ್ವಮಿತಿ ಅಂತ ಹೇಳ್ಬಿಟ್ಟು ನಾವು ಭಗವಂತನಲ್ಲಿ ನಾವು ಅವಾಗ ಶರಣಾಗ್ತೀವಿ ಅಲ್ವಾ? ಆದ್ರೆ ಬುದ್ಧಿವಂತರಾದವ್ರು ಏನ್ ಮಾಡ್ಬೇಕು, ಅವ್ರು ಭಕ್ತಿ ಮಾರ್ಗಕ್ಕೆ ಬರ್ಬೇಕು ಅಲ್ವಾ? ಅವಾಗ ಏನಾಗತ್ತೆ, ನಾವು ಇದೇ ಜನ್ಮದಲ್ಲಿ ಬೇಕಾದ್ರೆ ನಾವು ಭಗವಂತನ ಬಳಿಗೆ ನಾವು ಹೋಗ್ಬೋದು. ಸೊ ಅದಕ್ಕೋಸ್ಕರ ನಮ್ಗೆ ಇವಾಗ ಜ್ಞಾನವನ್ನ ನಮ್ಗೆ ಭಗವಂತ ತಿಳಿಸಿ ಕೊಡ್ತಾ ಇದ್ದಾರೆ. ನಮಗ್ ಗೊತ್ತಿರೋ ಹಾಗೇನೆ ಯಾವುದೇ ಒಂದು ತುಂಬಾ ಏನು ಸ್ಪೆಷಲ್ ಆಗಿರೋದು, ಸೀಕ್ರೆಟ್ ಆಗಿರೋದನ್ನ ನಾವು ತುಂಬಾ ಜೋಪಾನವಾಗಿ ಮುಚ್ಚಿಡ್ತೀವಿ ಅಲ್ವಾ? ಅದಕ್ಕೆ ಭಕ್ತಿ ಮಾರ್ಗ, ಭಗವಂತನನ್ನ ನೇರವಾಗಿ ತಲುಪಬೇಕಾಗಿರುವಂತಹ ಮಾರ್ಗ ಅಂತಂದ್ರೆ ಭಕ್ತಿ ಮಾರ್ಗ. ಅದಕ್ಕೆ ಅದನ್ನ ಏನು ಕರ್ಮ ಮತ್ತೆ ಜ್ಞಾನಗಳ ಮಧ್ಯದಲ್ಲಿ ಇಟ್ಟಿದ್ದಾರೆ ಅಲ್ವಾ? ಅದನ್ನ ನಾವು ತಿಳ್ಕೊಂಡಿದೀವಿ. ಸೊ ಇವಾಗ ಘಟಕ 3ರಲ್ಲಿ ಪ್ರಕೃತಿಯ ಗುಣಗಳಲ್ಲಿ ಸರಿಯಾಗೋದ್ರ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ಅಧ್ಯಾಯ 13 ನಾವು ತಿಳ್ಕೊತಾ ಇದೀವಿ. ಮೊದಲು ಇದರಲ್ಲಿ ಏನನ್ನ ನಾವು ತಿಳ್ಕೊತಾ ಇದೀವಿ ಅಂತಂದ್ರೆ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಕುರಿತಾಗಿ ಮೊದಲ 7 ಶ್ಲೋಕಗಳಲ್ಲಿ ನಾವು ತಿಳ್ಕೊತಾ ಇದೀವಿ ಜ್ಞಾನದ ಪ್ರಕ್ರಿಯೆ. ಸೊ ಮತ್ತೆ ಜ್ಞಾನದ ಪ್ರಕ್ರಿಯೆ ಅಂತಂತಂದ್ರೆ ಆ ಜ್ಞಾನವನ್ನ ಬೆಳೆಸ್ಕೋಬೇಕು ಅಂತಂತಂದ್ರೆ ನಾವು ಈ ಎಲ್ಲಾ ಅಂಶಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಈ ಎಲ್ಲಾ ಅಂಶಗಳ ಮೂಲಕವೇ ನಾವು ಜ್ಞಾನ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನ 8ರಿಂದ 12ನೇ ಶ್ಲೋಕಗಳಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಜ್ಞಾನದ ವಿಷಯ, ನಾವು ಯಾಕೆ ಜ್ಞಾನವನ್ನ ಬೆಳೆಸ್ಕೋಬೇಕು, ಜ್ಞಾನದ ಗುರಿ ಏನು, ಜ್ಞೇಯ ಅಂದ್ರೆ ಏನು ಅನ್ನೋದನ್ನ ನಮ್ಗೆ ಕೃಷ್ಣ 13ರಿಂದ 19 ಶ್ಲೋಕಗಳವರೆಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಪ್ರಕೃತಿ ಪುರುಷ ಮತ್ತು ಅವರ ಸಂಯೋಜನೆಯನ್ನ 20ರಿಂದ 26ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಜ್ಞಾನ ಚಕ್ಷುಷ ಅಂತಂದ್ರೆ ನಾವೆಲ್ಲವನ್ನ ನಾವು ಜ್ಞಾನ ದೃಷ್ಟಿಯಿಂದ ನೋಡೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಅದನ್ನ ನಮ್ಗೆ ಕೊನೆಯ ಶ್ಲೋಕಗಳಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಮತ್ತೆ ನಮ್ಗೆ 14ನೇ ಅಧ್ಯಾಯದಲ್ಲಿ ಕೃಷ್ಣ ಏನ್ ತಿಳಿಸಿಕೊಡ್ತಾ ಇದ್ದಾರೆ ಅಂತಂದ್ರೆ, ಕೃಷ್ಣ ಎಲ್ಲಾ ಜೀವಿಗಳಿಗೆ ಬೀಜ ನೀಡುವ ತಂದೆ ಅನ್ನೋದನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಮೊದಲ 4 ಶ್ಲೋಕಗಳಲ್ಲಿ. ಮತ್ತೆ ನಾವು ಯಾಕೆ ಇಲ್ಲಿ ಬಂಧನಕ್ಕೆ ಒಳಗಾಗ್ತಾ ಇದೀವಿ, 3 ಗುಣಗಳ ಬಂಧನಕ್ಕೆ ಒಳಗಾಗ್ತಾ ಇದೀವಿ, ಈ 3 ಗುಣಗಳು ಯಾವುದು, ಅದರ ಗುಣಲಕ್ಷಣಗಳು ಏನು, ಅದ್ರಲ್ಲಿ ಇರೋರು ಯಾವ ಕೆಲಸಗಳನ್ನ ಮಾಡ್ತಾರೆ, ಮತ್ತೆ ಆ ಗುಣಗಳಲ್ಲಿ ನಾವು ಜೀವನವನ್ನ ಮಾಡಿದ್ಮೇಲೆ ನಾವು ಸಾವನ್ನ ಅಪ್ಪದ್ಮೇಲೆ ಅದರಿಂದ ನಮ್ಗೆ ಯಾವ ಪ್ರಕ್ರಿಯೆ ಉಂಟಾಗುತ್ತೆ ಅನ್ನೋದನ್ನ ನಮ್ಗೆ 5ರಿಂದ 18ನೇ ಶ್ಲೋಕಗಳಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಗುಣತ್ರಯಗಳನ್ನ ಮೀರ್ಬೇಕು ಅಂತ ನಮ್ಗೆ ಹೇಳ್ತಾರೆ. ಈ 3 ಗುಣಗಳಲ್ಲಿ ಯಾವುದೇ ಗುಣದಲ್ಲಿದ್ರು ನಮ್ಮನ್ನ ಅದು ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ. ಅದಕ್ಕೋಸ್ಕರ ಈ 3 ಗುಣಗಳನ್ನ ಮೀರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಈ 3 ಗುಣಗಳನ್ನ ಮೀರಿದವನ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ
ಈ 19ರಿಂದ 27ನೇ ಶ್ಲೋಕಗಳಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಮತ್ತೆ ಇಲ್ಲಿ ನಮ್ಗೆ ಇನ್ನ ಒಂದು ಪ್ರಶ್ನೆ ಇದೆ, ಭಗವದ್ಗೀತೆ 12 ಮತ್ತು 13 ಅಧ್ಯಾಯಗಳ ನಡುವಿನ ಸಂಬಂಧವನ್ನ ವಿವರಿಸಿ. ನಾವ್ ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿದ್ವಲ್ಲ, ಅದಕ್ಕೆ ಇದು ಉತ್ತರ ಅಲ್ವಾ. ನಮ್ಗೆ ಅನ್ಸುತ್ತೆ 12ನೇ ಅಧ್ಯಾಯ ಭಕ್ತಿ ಯೋಗದ ಅಧ್ಯಾಯ, 13ನೇ ಅಧ್ಯಾಯ ನೋಡಿದ್ರೆ ಜ್ಞಾನ ಯೋಗದ ಅಧ್ಯಾಯ, ಎರಡಕ್ಕೂ ಏನಪ್ಪಾ ಅಲ್ಲಿ ಸಂಬಂಧ ಇದೆ ಅಂತ ಅನ್ಸಿದ್ರೆ ಕೃಷ್ಣನೇ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಈಗ ನಾವು ಭಗವಂತನನ್ನ ನಾವು ಪಡಿಬೇಕು ಅಂತಂದ್ರೆ ಅನನ್ಯ ಭಕ್ತಿ, ಸಾಧನಾ ಭಕ್ತಿ, ನಿಷ್ಕಾಮ ಕರ್ಮಯೋಗ ಅದನ್ನು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನೀವು ಕರ್ಮಫಲ ತ್ಯಾಗವನ್ನ ಮಾಡಿ, ಇಲ್ಲ ಅಂತಂದ್ರೆ ಧ್ಯಾನವನ್ನ ಮಾಡಿ, ಇಲ್ಲಾಂದ್ರೆ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಹೇಳಿದ್ದಾರೆ. ಸೊ ಇದು 12 ಮತ್ತು 13ನೇ ಅಧ್ಯಾಯಗಳ ನಡುವೆ ಇರುವಂತಹ ಸಂಬಂಧ. ಸೊ ಈಗ ನಾವು ಇವತ್ತಿನ ದಿನದಲ್ಲಿ ನಾವು ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂದ್ರೆ 1ರಿಂದ 7ನೇ ಶ್ಲೋಕಗಳನ್ನ ನಾವು ತಿಳ್ಕೊತಾ ಇದೀವಿ. ಜ್ಞಾನದ ಪ್ರಕ್ರಿಯೆಯನ್ನ ನಾವು ತಿಳ್ಕೊತಾ ಇದೀವಿ. 20 ಅಂಶಗಳು ಬರುತ್ತೆ ಈ ಜ್ಞಾನದ ಪ್ರಕ್ರಿಯೆಗಳಲ್ಲಿ, ಅಥವಾ 20 ಸಾಧನಗಳು ಬರುತ್ತೆ ಜ್ಞಾನವನ್ನ ನಾವು ಕಲ್ತ್ಕೊಳ್ಲಿಕ್ಕೆ, ಬೆಳೆಸ್ಕೊಳ್ಲಿಕ್ಕೆ. ಅದನ್ನ ನಾವು ತಿಳ್ಕೊತಾ ಇದೀವಿ. ಅದಾದ್ಮೇಲೆ ಜ್ಞಾನದ ವಿಷಯ ಅಂದ್ರೆ ಪರಮಾತ್ಮನ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಜ್ಞೇಯ ಅಂದ್ರೆ ನಾವು ಯಾಕೆ ಈ ಜ್ಞಾನವನ್ನ ನಾವು ಕಲ್ತ್ಕೋಬೇಕು, ಬೆಳೆಸ್ಕೋಬೇಕು ಅಂತಂದ್ರೆ ಅದರ ಗುರಿ, ಆ ಜ್ಞಾನದ ಗುರಿ ಏನು ಅಂತಂದ್ರೆ ನಾವು ಪರಮಾತ್ಮನನ್ನ ನಾವು ಅಂದ್ರೆ ಪರಮಾತ್ಮನನ್ನ ನಾವು ಅರ್ಥ ಮಾಡ್ಕೊಳೋದು, ಅಥವಾ ಪರಮಾತ್ಮನ ದರ್ಶನವನ್ನ ನಾವು ಪಡೆಯೋದು ಅಲ್ವಾ. ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಿ ಅಲ್ವಾ, ನಾವು ಭಗವಂತನನ್ನ ನಾವು 3 ಹಂತಗಳಲ್ಲಿ ನಾವು ತಿಳ್ಕೊಬಹುದು. ಆ 3 ಹಂತಗಳು ಯಾವ್ದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಭಗವಂತನ ಸಾಕ್ಷಾತ್ಕಾರ 3 ಹಂತಗಳಲ್ಲಿ ನಾವು ಮಾಡ್ಕೋಬಹುದು. ಅದ್ ಯಾವ್ದು ಅಂತ ಬ್ರಹ್ಮನ್, ಬ್ರಹ್ಮ ಪರಮಾತ್ಮ, ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಮತ್ತೆ ಭಗವಾನ್ ಭಗವಂತ. ನಾವು ಜ್ಞಾನಿಗಳು ಯಾವ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ? ಜ್ಞಾನಿಗಳು ಭಗವಾನ್ ಸಾಕ್ಷಾತ್ಕಾರ, ಭಗವಾನ್ ಆಗುತ್ತಾ? ಬ್ರಹ್ಮನ್ ಸಾಕ್ಷಾತ್ಕಾರ ಬ್ರಹ್ಮನ್. ಅಂದ್ರೆ ಮಾತಾಜಿ ಯೋಗಿಗಳು ಪರಮಾತ್ಮನ ಸಾಕ್ಷಾತ್ಕಾರ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಭಕ್ತಿ ಯೋಗಿಗಳು ಅಥವಾ ಭಕ್ತರು, ಶುದ್ಧ ಭಕ್ತರು ಭಗವಾನ್ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ಜ್ಞಾನ ಮಾತ್ರ ಇದ್ರೆ ನಮ್ಗೆ ನಾವು ಪರಿಪೂರ್ಣವಾದ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಭಗವಂತನನ್ನ ನಾವು ನೇರವಾಗಿ ನಾವು ನೋಡ್ಲಿಕ್ಕೆ, ಮುಖತಃ ನಾವು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಸೊ ಬರೇ ನಾವು ಮ್ಯಾಕ್ಸಿಮಮ್ ಅಂತಂದ್ರೆ ನಾವು ಪರಮಾತ್ಮನ ಸಾಕ್ಷಾತ್ಕಾರ ನಾವು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಭಕ್ತಿ ಸೇರಿದ್ರೆ ಅಷ್ಟೇನೆ ನಾವು ಪರಿಪೂರ್ಣವಾದ ಸಾಕ್ಷಾತ್ಕಾರವನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ 3ನ್ನ ನಾವು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣಂತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಕೃತಿ, ಪುರುಷ ಮತ್ತು ಅವರ ಸಂಯೋಜನೆ ಮತ್ತೆ ಜ್ಞಾನ ಚಕ್ಷುಷ. ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇವಾಗ 13ನೇ ಅಧ್ಯಾಯದ ಹೆಸರು ಜ್ಞಾಪಕ ಇದೆಯಾ? ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಲ್ವಾ 13ನೇ ಅಧ್ಯಾಯದ ಹೆಸರು? ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಲ್ವಾ. ಪ್ರಭುಪಾದರು ಅದಕ್ಕೆ ಯಾವ ಹೆಸರನ್ನ ಕೊಟ್ಟಿದ್ದಾರೆ? ಪರಮಾತ್ಮ ಅಲ್ಲ ಅಲ್ಲ, ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ಕ್ಷೇತ್ರ ಅಂದ್ರೆ ದೇಹ. ಸೊ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ ಅನ್ನೋ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಅಲ್ವಾ. ಎಷ್ಟು ಶ್ಲೋಕಗಳಿದೆ ಈ ಅಧ್ಯಾಯದಲ್ಲಿ? 35 ಶ್ಲೋಕಗಳಿದೆ ಅಲ್ವಾ. ಸೊ ಇದು ಅರ್ಜುನನ ಪ್ರಶ್ನೆಯಿಂದ ಶುರುವಾಗುತ್ತೆ. ನಮ್ಗೆ ಗೊತ್ತಿರೋ ಹಾಗೇನೆ ಭಗವದ್ಗೀತಾ ಪ್ರಶ್ನ ಉತ್ತರ ರೂಪದಲ್ಲಿ ಇದೆ ಅಲ್ವಾ. ಕೃಷ್ಣ ಹೇಳ್ತಾ ಇಲ್ಲ ನಾನ್ ಇದನ್ನ ಹೇಳ್ತಾ ಇದೀನಿ, ನಾನ್ ದೇವೋತ್ತಮ ಪರಮ ಪುರುಷ, ನಾನು ಇಷ್ಟೆಲ್ಲ ಹೇಳ್ತಾ ಇದೀನಿ, ಇದನ್ನ ನೀವು ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಕಡಾಖಂಡಿತವಾಗಿ ಅವರು ಮಾಡಿ ಅಂತ ಹೇಳ್ತಾ ಇಲ್ಲ ಅಲ್ವಾ. ಅವ್ರು ನಮ್ಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಅಲ್ವಾ. ನಿಮ್ಮ ಇಚ್ಛೆ ಅಂತ ನೀವು ಮಾಡಿ, ಯಥಾ ಇಚ್ಛಸಿ ತಥಾ ಕುರು ಅಂತಾನೆ ಅರ್ಜುನನಿಗೆ ಹೇಳ್ತಾರೆ ಅಲ್ವಾ. ಸೊ ಮತ್ತೆ ಅವರು ಏನಾದ್ರು ನಮ್ಗೆ ಗೊಂದಲಗಳಿದ್ರೆ ನಾವು ಅದನ್ನ ಪ್ರಶ್ನೆಗಳನ್ನ ಕೇಳಿ ನಾವು ಅದನ್ನ ನಿವಾರಿಸ್ಕೋಬಹುದು ಅಲ್ವಾ. ಅದೇ ತರ ಇಲ್ಲಿ ಅರ್ಜುನ ಪ್ರಶ್ನೆನ ಕೇಳ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ. ಆ ಅರ್ಜುನ ಏನು ಪ್ರಶ್ನೆನ ಕೇಳ್ತಾ ಇದಾರೆ ಅಂತ ನಾವು ನೋಡೋಣಂತೆ. ಇಲ್ಲಿ 6 ಪ್ರಶ್ನೆಗಳನ್ನ ಅರ್ಜುನ ಕೇಳ್ತಾ ಇದ್ದಾರೆ. ಆ 6 ಪ್ರಶ್ನೆಗಳು ಯಾವ್ದು ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಹರೇ ಕೃಷ್ಣ. ಪ್ರಕೃತಿ, ಪುರುಷ ಅಂದ್ರೆ ಏನು ಮಾತಾಜಿ? ಕ್ಷೇತ್ರಜ್ಞ ಅಂದ್ರೆ ಯಾರು? ಪ್ರಕೃತಿ, ಪುರುಷ, ಜ್ಞಾನದ ಗುರು. ಬ್ರಹ್ಮನ್ ಅದು ಬರೋದು 8ನೇ ಅಧ್ಯಾಯದಲ್ಲಿ ಮಾತಾಜಿ. 8ನೇ ಅಧ್ಯಾಯದಲ್ಲಿ 8 ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ 13ನೇ ಅಧ್ಯಾಯದಲ್ಲಿ 6 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಹೇಗೆ ಜ್ಞಾಪಕ ಇಟ್ಕೊಳೋದು? 2 P ಇಂದ ಶುರುವಾಗುತ್ತೆ, ಮತ್ತೆ 2 ಏನು ಪ್ರಕೃತಿ, ಪುರುಷ. ಸೊ ಮತ್ತೆ ಇನ್ಯಾವುದು ಕ್ಷೇತ್ರ, ಕ್ಷೇತ್ರಜ್ಞ 2 K ಇಂದ ಶುರುವಾಗುತ್ತೆ, ಮತ್ತೆ 2 J ಇಂದ ಶುರುವಾಗುತ್ತೆ. ಆ ತರ ಜ್ಞಾಪಕ ಇಟ್ಕೊಳ್ಳಿ. ಸೊ 2, 2, 4, 2, 6 ವಿಷಯಗಳನ್ನ ಚರ್ಚಿಸ್ತಾ ಇದ್ದಾರೆ ಇಲ್ಲಿ. ಅದ್ ಯಾವ್ದು ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಈ ಅಧ್ಯಾಯದ ಹೆಸರು.
ಸೊ ಇದನ್ನ ಪ್ರಭುಪಾದರು ಪ್ರಕೃತಿ ಪುರುಷ ಹಾಗೂ ಹೇಗೋ ಅಂತ ಇದೆ ಇಲ್ಲಿ ಸಾರಿ ಹಾಗೂ ಪ್ರಜ್ಞೆ ಇದರಲ್ಲಿ 35 ಶ್ಲೋಕಗಳಿದೆ. 6 ಪ್ರಶ್ನೆಗಳನ್ನ ಏನ್ ಕೇಳ್ತಾರೆ ಅರ್ಜುನ ಕೃಷ್ಣನಿಗೆ ಅಂತಂದ್ರೆ ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೇನು, ಪುರುಷ ಅಂದ್ರೇನು, ಪ್ರಕೃತಿ ಅಂದ್ರೇನು, ಜ್ಞಾನ ಅಂದ್ರೇನು, ಜ್ಞೇಯ ಅಂದ್ರೇನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಓಕೆ, ಸೊ ನಾವ್ ಅದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಂತೆ. ಸೊ ಇವಾಗ ನಾವ್ ಯಾವತ್ತಾದ್ರೂ ನಾವ್ ಯೋಚನೆ ಮಾಡಿದೀವ ನಾವ್ ಯಾರು ಅಂತ ಹೇಳ್ಬಿಟ್ಟು ನಾವ್ ಯೋಚನೆ ಮಾಡಿದೀವ? ನಮ್ಗಷ್ಟು ಪುರ್ಸೊತ್ತಿದ್ಯಾ? ನಾವು ಕುತ್ಕೊಂಡು ಯೋಚನೆ ಮಾಡಿದ್ವಿ ನಾವು ಭಗವದ್ಗೀತೆ ಕ್ಲಾಸ್ಗೆ ಬರ್ಲಿಕ್ಕಿನ ಮುಂಚೆ, ಇದಕ್ಕೆ ಸೇರ್ಕೊಂಡ್ಲಿಕ್ಕಿನ ಮುಂಚೆ, ಕೃಷ್ಣ ಪ್ರಜ್ಞೆಗೆ ಸೇರ್ಕೊಂಡ್ಲಿಕ್ಕಿನ ಮುಂಚೆ ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಯಾರಾದ್ರೂ ಇಲ್ಲ. ಅಟ್ಲೀಸ್ಟ್ ಒಬ್ರಾದ್ರೂ ಇಲ್ಲ 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 ಅಲ್ವಾ? ಸೊ ಅಕಸ್ಮಾತ್ ಕನ್ಫ್ಯೂಷನ್ಸ್ ಇರೋರು ಅಂದ್ರೆ ಕ್ವಶನ್ಸ್ ಅವ್ರ ಮನ್ಸಲ್ಲಿ ಇರುತ್ತೆ, ಅದಕ್ಕೆ ಆನ್ಸರ್ ಗೊತ್ತಿರಲ್ಲ, ಅದ್ರ ಗೊಂದಲಗಳಂತೂ ಖಂಡಿತ ಇರುತ್ತೆ ಮಾತಾಜಿ. ನಾನು ಬಟ್ ನಮ್ಗೆ ಯಾಕೆ ಹುಟ್ಟಿದೆ, ಯಾಕೆ ಈ ತರ ಕೆಲ್ಸಗಳು ಯಾಕೆ ಹಾ. ಮಾಡ್ಬೇಕು ನಾನು, ಅದು ಒಂದಲ್ಲ ಒಂದ್ ಹಂತದಲ್ಲಿ ಬಂದೇ ಬರುತ್ತೆ ಮಾತಾಜಿ. ಬಂದಿರುತ್ತೆ. ನಾವು ಸೀರಿಯಸ್ ಆಗಿ ಕುತ್ಕೊಂಡು ಯೋಚನೆ ಮಾಡೋದಿಲ್ಲ ಅಲ್ವಾ? ನಾನ್ ಯಾರು, ನಾನ್ ಯಾಕೆ ಹುಟ್ಟಿದೀನಿ, ಅಲ್ಲ, ನಾನ್ ಅದಕ್ಕೆ ಯಾಕೆ ಸೊಲ್ಯೂಷನ್ ಹುಡುಕೋಕ್ ಪ್ರಯತ್ನ ಪಡಲ್ಲ, ಆದ್ರೆ ಯಾಕೆ 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 ಮಾಡ್ಬೇಕು ಅನ್ನೋ ಕ್ವೆಶನ್ಸ್ ಅಂತೂ ಇರುತ್ತೆ. ಓಕೆ, ಧನ್ಯವಾದಗಳು ಮಾತಾಜಿ. ಸೊ ನಿಮ್ಗೆ ಉತ್ತರ ಏನಾದ್ರು ನೀವು ಯಾರ್ಯಾದ್ರೂ ಕೇಳಿದಿದ್ರೆ ನೀವು ಏನ್ ಉತ್ತರ ಕೊಡ್ತಾ ಇದ್ರಿ? ನಾನ್ ಯಾರು ಅಂತ ಹೇಳ್ಬಿಟ್ಟು, ಅಥವಾ ನಿಮ್ಗೆ ಅಥವಾ ನೀವೇ ನೀವು ಪ್ರಶ್ನೆ ಮಾಡ್ಕೊಂಡಾಗ ನಾನ್ ಯಾರು ಅಂತ ಪ್ರಶ್ನೆ ಮಾಡ್ಕೊಂಡಾಗ ನೀವ್ ಏನ್ ಉತ್ತರ ತಗೋತಾ ಇದ್ರಿ ನೀವು? ನಮ್ಗೆ ನಮ್ಮ ಹೆಸರನ್ನ ಹೇಳ್ತಾ ಇದ್ವಿ ಮಾತಾಜಿ. ಹೆಸರು ಮತ್ತೆ ಕುಲಗೋತ್ರ ಹೇಳ್ತಾ ಇದ್ವಿ ಮತ್ತೆ. ಅಲ್ವಾ? ಯಾವ ಊರು ಅಂತ ಹೇಳ್ತಾ ಇದ್ರಿ ಅಥವಾ ಅಲ್ವಾ? ಅಂದ್ರೆ ನೀವು ಭಾರತೀಯನೋ ಅಥವಾ ಆತರ ಹೇಳ್ತಾ ಇದ್ರಿ, ಇಲ್ಲ ಅಂತಂದ್ರೆ ಊರ ಹೆಸರು ಹೇಳ್ತಾ ಇದ್ರಿ, ನಾವು ಬೆಂಗಳೂರಿನವರು ಅಥವಾ ಮಂಗಳೂರವರು ಅಂತ ಹೇಳ್ಬಿಟ್ಟು ಹೆಸರು ಇಲ್ಲ ಹೇಳ್ತಾ ಮಾತಾಜಿ, ಇದ್ರಿ ನೀವ್ ಯಾರು ಅಲ್ವಾ? ಅಂತ ಯಾರು ಕೇಳ್ತಾ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಅಲ್ವಾ? ಹೌದಾ? ಹರೇ ಕೃಷ್ಣ. ಯಾಕೆ ಕೇಳ್ತಾ ಕೇಳ್ತಾರೆ ಇದ್ರಲ್ಲ ಅವ್ರು, ಯಾರು? ನಮ್ಮ ಹೆಸರಿಂದ ಹರೇ ಕೃಷ್ಣ ನಾವು ಮಾತಾಜಿ. ಎಷ್ಟು ಹಾ, ಸಾರಿ ನಿಮ್ ಕೇಳಿಲ್ಲ. ಹೆಸರೇನು, ಯಾರು ಯಾವ ಅಂತ ಊರು ಯಾರು ಅಂತ ಕೇಳಲ್ಲ ಕೇಳ್ತಾರ ಮಾತಾಜಿ. ಮಾತಾಜಿ. ಹಾ, ಯಾರ್ ನೀನು ಅಂತ ಕೇಳ್ತಾ ಇದ್ರಲ್ಲ, ಯಾರ್ ನೀನು ಅಂತ ನಾವ್ ಕೇಳ್ತಾರಲ್ವಾ? ಇವಾಗ ನಾವ್ ಯಾರಾದ್ರೂ ಎಲ್ಲಾದ್ರೂ ಎಂಟರ್ ಆಗ್ಲಿಕ್ಕೆ ಹೋದ್ರೆ ಯಾರ್ ನೀನು ಅಂತ ಕೇಳ್ತಾ ಇದ್ರೆ ನಾವ್ ಹಾ. ಇಂಥವ್ರ ಮಗ ಅಂತ ಹೇಳ್ತಾ ಅನ್ನೋನ್ ಇದೀವಿ. ಪರ್ಸನ್ ಕೇಳ್ತಾರೆ. ಅದೇ ಅನ್ನೋನ್ ಪರ್ಸನ್ ಕೇಳ್ತಾ ಇದ್ರಲ್ವಾ ನಾನ್ ಯಾರು ಅಂತ. ಅವಾಗ ನಾವು ನಮ್ಮನ್ನ ಈ ದೇಹದಿಂದ ಗುರುತಿಸ್ಕೊಂಡೆ ನಾವು ಹೇಳ್ತಾ ಇದ್ವಿ ಅಲ್ವಾ? ನಮ್ ಹೆಸರು ಹೇಳ್ತಾ ಇದ್ವಿ, ಅಥವಾ ನಾವ್ ಇಂಥವ್ರ ಮಗ ಅಂತ ಹೇಳ್ತಾ ಇದ್ವಿ, ಅಥವಾ ಈ ಊರ್ನವ್ರು ಅಂತ ಹೇಳ್ತಾ ಇದ್ವಿ ಅಲ್ವಾ? ಸೊ ನಾವು ಅಕಸ್ಮಾತ್ ಬೇರೆ ಕಂಟ್ರಿ ಹೋದಾಗ ನಾವು ನಾನ್ ಭಾರತೀಯ ಅಂತ ಹೇಳ್ತಾ ಇದ್ವಿ ಅಲ್ವಾ? ನೀವ್ ಯಾರು ಅಂತ ಹೇಳಿದ್ರೆ ಎಲ್ಲಿಂದ ಬಂದಿದ್ದೀರಾ ಅಂತಂದ್ರೆ ನಾವು ಹೇಳ್ತಾ ಇದ್ವಿ ಅಲ್ವಾ? ಸೊ ನಾವ್ ಇವಾಗ ಹೆಂಗಸೋ ಗಂಡಸೋ ಅಥವಾ ಕನ್ನಡಿಗನೋ ಬೆಂಗಳೂರಿನವರೋ ಅಥವಾ ಭಾರತೀಯನೋ ಅಥವಾ ಈ ತರ ನಾವು ನಮ್ಮನ್ನ ನಾವು ದೇಹದಿಂದ ನಾವು ಗುರುತಿಸ್ಕೊತಾ ಇದ್ವಿ ಅಲ್ವಾ? ಇಷ್ಟು ದಿವಸ ನಾವು ಅದನ್ನೇ ನಾವು ಮಾಡ್ತಾ ಇದ್ದಿದ್ದು. So ಇವಾಗ ಇದು ಅಕಸ್ಮಾತ್ ಇದು ನಿಮ್ ಮೊಬೈಲ್ ಅಂತ ಇದ್ದಾಗ ಇದನ್ನ ನೀವು ಏನಂತ ಹೇಳ್ತೀರಾ? ಇದನ್ನ ಮೊಬೈಲ್ ಅನ್ನ ನೋಡಿ, ಅದು ನಿಮ್ದೇ ಮೊಬೈಲ್, ಅದನ್ನ ನೀವು ಹೇಗೆ ಹೇಳ್ತೀರಾ? ಇದು ನನ್ ಮೊಬೈಲ್ ಅಂತ ಹೇಗೆ ಹೇಳ್ತೀರಾ ನೀವು? ಅದಕ್ಕೊಂದು ಗುರ್ತಿರುತ್ತೆ ಮಾತಾಜಿ, ನಂದು ಹಾ. ಅಂತ ಹೇಳಿ. ನನ್ ಮೊಬೈಲ್ ಅಂತ ಹೇಳ್ತೀರಾ ಅಲ್ವಾ? ಅಥವಾ ನಾನೇ ಮೊಬೈಲ್ ಅಂತ ಹೇಳ್ಬಿಡ್ತೀರಾ? ಇಲ್ಲ ಮಾತಾಜಿ, ಇಲ್ಲ. ನಂದು ಮೊಬೈಲ್ ಅಂತ ಹೇಳ್ತೀರಾ ಅಥವಾ ನನ್ನ ಮೊಬೈಲ್ ಅಂತ ಹೇಳ್ತೀರಾ? ಅಥವಾ ನಾನೇ ಮೊಬೈಲ್ ಅಂತ ಹೇಳ್ಬಿಡ್ತೀರಾ? ಇಲ್ಲ 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 ಮಾತಾಜಿ, ನಮ್ದು ಮೊಬೈಲ್ ನಾವು ಲ್ಯಾಪ್ಟಾಪ್ ಬೇರೆ ಆ ವಸ್ತು ಬೇರೆ ಮಾತಾಜಿ. ಲ್ಯಾಪ್ಟಾಪ್ ಅನ್ನ ನೋಡ್ಬಿಟ್ಟು ಅದು ನಿಮ್ದೇ ಲ್ಯಾಪ್ಟಾಪ್, ನಾನೇ ಲ್ಯಾಪ್ಟಾಪ್ ಅಂತ ಹೇಳ್ತೀರಾ ಅಥವಾ ನಂದು ಇಲ್ಲ ಲ್ಯಾಪ್ಟಾಪ್ ಮಾತಾಜಿ. ಅಂತ ಹೇಳ್ತೀರಾ? ನಂದು ನಂದು ಲ್ಯಾಪ್ಟಾಪ್ ಅಂತ ಹೇಳ್ತೇವೆ. ನಂದು ಲ್ಯಾಪ್ಟಾಪ್ ಅಂತ ಹೇಳ್ತೀವಿ. ಓಕೆ, ಅದೇ ತರ ನಿಮ್ ಕೈಯನ್ನ ನೋಡ್ಬಿಟ್ಟು ನಾನೇ ಕೈ ಅಂತ ಹೇಳ್ತೀರಾ ಅಥವಾ ನಂದು ಕೈ ಅಂತ ಹೇಳ್ತೀರಾ ಅಥವಾ ಏನ್ ನಂದು ಹೇಳ್ತೀರಾ? ನಮ್ದು ಕೈ ಅಂತೀರಿ. ನನ್ನ ಅಂದ್ರೆ ಕೈ. ದೇಹ ಬೇರೆ ವಸ್ತು ಬೇರೆ. ಅಲ್ವಾ? ಎಲ್ಲ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಯಾವ್ದೇ ನಾವು ನೋಡಿದ್ರು ಸಹ ಅದು ನಾನೇ ಅಂತ ನಾವ್ ಹೇಳೋದಿಲ್ಲ, ನಂದು ನಂದು ಅಂತಾನೆ ಹೇಳ್ತೀವಿ. ಹೇಗೆ ಈ ನಿರ್ಜೀವ ವಸ್ತುಗಳನ್ನ ನಂದು ನಂದು ಅಂತ ಅನ್ಕೊಂತ ಹೇಳ್ತಾ ಇದೀವ ನಾವು, ಅದೇ ತರನೇ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನ ನಾವು ನಾನೇ ಅದು ಅಂತ ನಾವು ಹೇಳ್ತಾ ಇಲ್ಲ, ಗುರುತಿಸ್ಕೊತಾ ಇಲ್ಲ ಅಲ್ವಾ? ಅದ್ ನಂದು ಅಂತ ಹೇಳ್ತಾ ಇದೀವಿ, ಅದು ನನಗೆ ಸಂಬಂಧಪಟ್ಟಿರೋದು ಅಂತ ಹೇಳ್ತಾ ಇದೀವಿ. ಇದು ನನ್ನ ತಲೆ ಅಂತ ಹೇಳ್ತಾ ಇದೀವಿ, ಅಥವಾ ನಾನೇ ತಲೆ ಅಂತ ಹೇಳ್ತಾ ಇಲ್ಲ. ಇದು ನನ್ನ ಕೈ, ಇದು ನನ್ನ ಕಾಲು, ಇದು ನನ್ನ ಕಣ್ಣು ಅಂತ ಹೇಳ್ತಾ ಇದೀವಿ. ಅಂದ್ರೆ ಹೇಗೆ ನನ್ನ ಮೊಬೈಲು, ನನ್ನ ಲ್ಯಾಪ್ಟಾಪ್, ನನ್ನ ಪೆನ್ನು, ನನ್ನ ಪೆನ್ಸಿಲ್, ಅಥವಾ ನನ್ನ ಮನೆ, ನನ್ನ 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 ಅಂತ ನಾವ್ ಏನ್ ಹೇಳ್ತಾ ಇದೀವೋ ಅದೇ ತರನೇ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನ ನಂದು ನಂದು ಅಂತ ಹೇಳ್ತಾ ಇದೀವಿ ಹೊರತು ನಾನೇ ಅಂತ ನಾವ್ ಹೇಳ್ತಾ ಇಲ್ಲ ಅಲ್ವಾ? ನೋಡಿ, ಇದನ್ನ ನಾವು ನಮ್ಮ ದಿನನಿತ್ಯದಲ್ಲಿ ನಾವು ಸರಿಯಾಗಿ ನಾವು ಮಾತಾಡ್ತಾ ಇದೀವಿ ಅಲ್ವಾ? ಆದ್ರೆ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವ್ ಎಡವಿದೀವಿ ಅಲ್ವಾ? ನಾವ್ ಯಾರನ್ನು ಯಾವತ್ತೂ ಸಹ ನಾನೇ ಕೈ ಅಂತ ಹೇಳಿಲ್ಲ, ನಾನೇ ತಲೆ ಅಂತ ಹೇಳಿಲ್ಲ ಅಲ್ವಾ? ನಾವ್ ಸರಿಯಾಗಿ ಮಾತಾಡ್ತಾ ಇದೀವಿ. ಆದ್ರೆ ನಮ್ಗೆ ಅದನ್ನ ನಾವು ಅರ್ಥ ಮಾಡ್ಕೊಳೋ ಒಂದು ಮನಸ್ಥಿತಿ ನಮ್ಮಲ್ಲಿ ಇಲ್ಲ. ನಾವ್ ಏನ್ ಮಾತಾಡ್ತಾ ಇದೀವಿ ಅದನ್ನ ನಾವು ತುಲನೆ ಮಾಡುವಂತ ಮನಸ್ಥಿತಿಲಿ ನಾವು ಇಲ್ಲ ಅಲ್ವಾ? ನಾವ್ ಇವಾಗೆಲ್ಲ ನಾವು ತಿಳ್ಕೊಂಡಿದೀವಿ, ನಮ್ಗೆ ಕೃಷ್ಣ ತಿಳಿಸಿಕೊಟ್ಟಿದ್ದಾರೆ 2ನೇ ಅಧ್ಯಾಯದಲ್ಲೇನೆ ನಾವ್ ಯಾರು ಅಂತ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ಆ ಆತ್ಮ ಅಂತ ನಾವು ತಿಳ್ಕೊಂಡಿದೀವಿ, ಆತ್ಮ ಜ್ಞಾನವನ್ನ ನಮಗೆ ಕೃಷ್ಣ ಬೋಧಿಸಿದ್ದಾರೆ ಅಲ್ವಾ? ಸೊ ಇವಾಗ ಇಲ್ಲಿ ಡ್ರೈವರು ಈ ವೆಹಿಕಲ್ ಅನ್ನ ಅವ್ರು ಚಾಲನೆ ಮಾಡ್ತಾ ಇದ್ದಾರೆ ಅಲ್ವಾ? ಈ ವೆಹಿಕಲ್ಗೂ ಮತ್ತೆ ಈ ಡ್ರೈವರ್ಗೂ ಏನಾದ್ರು ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಅಥವಾ ಎರಡೂ ಒಂದೇನೇನಾ? ವ್ಯತ್ಯಾಸ ಇದೆ ಮಾತಾಜಿ. ಏನ್ ವ್ಯತ್ಯಾಸ ಇದೆ? ಇಲ್ಲ ಮಾತಾಜಿ. ಏನು ವ್ಯತ್ಯಾಸ ಇಲ್ವಾ ಈ ವೆಹಿಕಲ್ಗೂನು ಮತ್ತೆ ಇದನ್ನ ಓಡಿಸ್ತಾ ಇರೋ ಅವನು ಈ ಡ್ರೈವರ್ಗೂ? ವೆಹಿಕಲ್ ಒಂದು ನಿರ್ಜೀವ. ಡ್ರೈವರ್ ಓಡಿಸಿದ್ರೆ ಮಾತ್ರ ವೆಹಿಕಲ್ ಹೋಗುತ್ತೆ ಮಾತಾಜಿ. ಹೋಗುತ್ತೆ ಮಾತಾಜಿ. ಮತ್ತೆ ಇನ್ನೇನ್ ವ್ಯತ್ಯಾಸ ಇದೆ?
ಮಾತಾಜಿ ಇಲ್ಲಿ ನಾವು ವಸ್ತು ತಿಳ್ಕೊಳ್ಳೋದು ಆತ್ಮದು. ಚಾಲಕ ವೆಹಿಕಲ್ ಬೇಕು. ಅದ ಗಾಡಿಗ್ ಓನರ್ ಮಾತಾಜಿ ಅವರು ಒಬ್ರಾದ್ಮೇಲೆ ಒಬ್ರು ಹೇಳಿ, ಇಲ್ಲಾಂದ್ರೆ ಕೇಳಿಸ್ತಾ ಇಲ್ಲ. ಹಾ ಮಾತಾಜಿ ವಸ್ತು ಕೂಡ ಜೀವಾತ್ಮ. ಮಾತಾಜಿ ಹಾ ಆ ಹೇಳಿ. ಗಾಡಿಗೆ ಓನರ್ ಮಾತಾಜಿ ಅವರು. ಹಾ ಓಕೆ. ಏನ್ ವ್ಯತ್ಯಾಸ ಇದೆ ಈ ಓನರ್ಗೂನು ಮತ್ತೆ ಈ ಗಾಡಿಗೂನು? ಅವನಲ್ಲಿ ಮಾತಾಜಿ ಚೇತನ ಗಾಡಿ ಇದೆ, ಅಷ್ಟೇ, ಜಡ ಅದು ವಸ್ತು ಗಾಡಿಗೆ ಇದೆ. ಜೀವವಿಲ್ಲ. ಇವನಿಗೆ ಯಾವ ಜೀವವಿದೆ. ಹಾ ಆತ್ಮ ಶರೀರ. ಅದು ನಿರ್ಜೀವ. ಸೊ ಈ ವೆಹಿಕಲ್ ನಿರ್ಜೀವ ಅಲ್ವಾ? ಈ ನಿರ್ಜೀವ. ಡ್ರೈವರ್ಗೆ ಜೀವ ಇದೆ ಅಲ್ವಾ? ಹಾ ಅದೇ ತರ ಮಾತಾಜಿ ಇವಾಗ ಡ್ರೈವರು ದೇಹಕ್ಕೆ ನೀವು ಅನ್ಕೋತಿದ್ದಾನೆ ಆ ರೂಟ್ ಅಲ್ಲಿ ವೆಹಿಕಲ್ ಹೋಗ್ತಾ ಇದೆ, ವೆಹಿಕಲ್ ಅವನನ್ನ ಹ್ಮ್. ಕಂಟ್ರೋಲ್ ಮಾಡ್ತಾ ಇಲ್ಲ, ಅವನು ವೆಹಿಕಲ್ ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು ಮಾತಾಜಿ. ಓಕೆ ಅಲ್ವಾ? ಧನ್ಯವಾದಗಳು ಮಾತಾಜಿ. ಅದೇ ತರನೇ ಇವಾಗ ನಾವು ದೇಹಕ್ಕೆ ನಾವು ಹೋಲಿಸ್ಕೊಂಡ್ರೆ, ಸೊ ಇವಾಗ ದೇಹವನ್ನ ನೀವು ಈ ವೆಹಿಕಲ್ಗೆ ಹೋಲಿಸ್ತೀರಾ ಅಥವಾ ಈ ಡ್ರೈವರ್ಗೆ ಹೋಲಿಸ್ತೀರಾ ನೀವು ದೇಹವನ್ನ? ವೆಹಿಕಲ್ ಮಾತಾಜಿ. ವೆಹಿಕಲ್ ಮಾತಾಜಿ, ವೆಹಿಕಲ್. ಹಾ, ಅಲ್ವಾ? ಸೊ ದೇಹ ಅದು ನಿರ್ಜೀವ ವಸ್ತು ಅಲ್ವಾ? ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ 7ನೇ ಅಧ್ಯಾಯದಲ್ಲಿ. ಸೊ ಅದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಭೂಮಿ ರಾಪೋ ಅನಲೋ ವಾಯು ಕಮ್ಮನೋ ಪಂಚಭೂತಗಳಿಂದ. ಬುದ್ಧಿರೇವಚ ಅಲ್ವಾ? ಸೊ ಆ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಅಂತ ನಾವು ತಿಳ್ಕೊಂಡಿದೀವಿ. ಅಂತಂದ್ರೆ ಇವಾಗ ಒಬ್ಬ ಏನು ಸತ್ತು ಹೋಗಿರೋ ವ್ಯಕ್ತಿ ಮಲಗಿದ್ರೆ, ಸೊ ನಾವ್ ಇವಾಗ ಒಂದು ದೇಹ ಅಲ್ಲೇ ಇದ್ರೂ ಸಹ ನಾವ್ ಏನಂತ ಹೇಳ್ತೀವಿ? ಈ ಆ ವ್ಯಕ್ತಿಯ ಹೆಸರು ಹೇಳ್ಬಿಟ್ಟು ಅವನು ಸತ್ತು ಹೋದ ಅಂತ ಹೇಳ್ತೀವಿ ಅಲ್ವಾ? ಅವನು ದೇಹವೇ ಆಗಿದ್ರೆ ಅಲ್ಲೇ ಮಲ್ಕೊಂಡಿದ್ದಾನೆ ಅವನು ಅಲ್ವಾ? ಆದ್ರೂ ಸಹ ನಾವ್ ಏನ್ ಹೇಳ್ತೀವಿ? ನಾವು ಅವನ ದೇಹದಿಂದ ಗುರುತಿಸ್ತಾ ಇಲ್ಲ. ಆಗ ಅಲ್ಲಿ ಆತ್ಮ ಇದ್ದಾಗ ಮಾತ್ರ ಅವನನ್ನ ದೇಹದಿಂದ ನಾವು ಗುರುತಿಸ್ತಾ ಇದೀವಿ ಅಲ್ವಾ? ಸೊ ಇವಾಗ ಆತ್ಮ ಇದ್ರೆ ಮಾತ್ರನೇ ಆ ದೇಹಕ್ಕೆ ಬೆಲೆ ಸಿಗೋದು. ಇಲ್ಲ ಅಂತಂದ್ರೆ ಆ ದೇಹ ನಿರ್ಜೀವ ಒಂದು ವಸ್ತುವಾಗಿ ಬೆಲೆ. ಪರಿಗಣಿಸಲ್ಪಡುತ್ತೆ ಅಲ್ವಾ? ನಮ್ಗೆ ಇದು ಗೊತ್ತಿದೆ. ಸೊ ಇವಾಗ ನಾವು ಮೊದಲ ಈ 7 ಶ್ಲೋಕಗಳನ್ನ ನಾವು ತಿಳ್ಕೊತಾ ಇದೀವಿ. ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಕುರಿತಾಗಿ. ಅರ್ಜುನ ಉವಾಚ. ಇದನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಹೇಳ್ತೀರಾ? ಮಾಲಾಶ್ರೀ ಪೋಲೋ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ವಿಡಿಯೋ ಕೃಷ್ಣ. ಆನ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಓದಿ ಮಾತಾಜಿ. ಅರ್ಜುನ ಉವಾಚ ಹ್ಮ್. ಪ್ರಕೃತಿಂ ಪುರುಷಂ ಶೈವ ಕ್ಷೇತ್ರಂ ಕ್ಷೇತ್ರಂ ಜ್ಞಾಮೇವ ಚ ಏತಾದ್ ವೇದೇತು ವಿಚ್ಛಾಮಿ ಜ್ಞಾನಂ ಜ್ಞಾಯಂ ಚ ಕೇಶವ. ಓದಿ ಮಾತಾಜಿ. ಅರ್ಜುನನು ಹೇಳಿದನು ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಓಕೆ, ಮತ್ತೊಬ್ರು ಓದಿ ಯಾರಾದ್ರೂ. ನೆಕ್ಸ್ಟ್ ಯಾರಿದ್ದೀರಾ? ಪ್ರವೀಣ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಹರೇ ಕೃಷ್ಣ ಭಗವಾನ್ ಉವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಕೌಂತೇಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಕ್ಷೇತ್ರ ಅಂತ ಹೇಳ್ಬಿಟ್ಟು ಯಾಕೆ ಕರೀತಾರೆ ದೇಹವನ್ನ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಇದರಲ್ಲಿ ಕಾರ್ಯಚಟುವಟಿಕೆಗಳು ನಡೀತಾ ಇರೋದ್ರಿಂದ ಇದೊಂದು ಕ್ಷೇತ್ರ ಅಂತ ಹೇಳ್ತಾರೆ ಮಾತಾಜಿ. ಓಕೆ, ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಯಾಕೆ ಇಲ್ಲಿ ದೇಹವನ್ನ ದೇಹ ಅಂತಾನೆ ಹೇಳ್ಬೋದಾಗಿತ್ತಲ್ಲ, ಭಗವಂತ ಯಾಕೆ ಇಲ್ಲಿ ಕ್ಷೇತ್ರ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ? ಯಾವುದೇ ಒಂದು ಚಟುವಟಿಕೆ ಮಾಡೋಕೆ ಒಂದು ಸ್ಥಳ ಮುಖ್ಯ ಮಾತಾಜಿ. ಹಾಗಾಗಿ ಆತ್ಮ ಒಂದು ದೇಹದಲ್ಲಿ ಇದ್ದಾಗ ಆ ದೇಹವನ್ನ ಕ್ಷೇತ್ರ ಅಂತೇಳಿ ಭಗವಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇನ್ನೊಂಚೂರು ಮುಂದೆ ಏನಾದ್ರು ಹೇಳಿಕ್ ಆಗತ್ತಾ? ಅದಾದ್ಮೇಲೆ ಕರೆಕ್ಟ್ ಆಗಿ ಹೇಳಿದಿರಾ, ಅದ್ರ ಮುಂದೆ ಏನಾದ್ರು ಹೇಳಿಕ್ ಆಗತ್ತಾ? ಎಸ್ ಮಾತಾಜಿ, ಚಟುವಟಿಕೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತ ಇದು ಸಲಕರಣೆಗಳು ಅಥವಾ ಇನ್ನೇನೋ ಒಂದು ಕಾರ್ಯ ಮಾಡ್ಬೇಕು ಅಂತಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಿದೆಯೋ ಅದೆಲ್ಲ ಈ ದೇಹದಲ್ಲಿ ಭಗವಂತ ಕೊಟ್ಟಿದ್ದಾನೆ ಮಾತಾಜಿ. ಹಾಗಾಗಿ ಅದು ಯಾವ ಆತ್ಮ ಇದೆ ಅದು ಅದ್ರ ಕಾರ್ಯವನ್ನ ನಡೆಸ್ಕೊಡೋದಕ್ಕೆ ಈ ದೇಹ ಅದಕ್ಕೆ ಸಹಾಯ ಮಾಡುತ್ತೆ. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಹೇಳ್ಬೋದಾ? ಹೇಳಿ ಮಾತಾಜಿ. ಮಾತಾಜಿ, ದೇಹನ ಯಾವ ರೀತಿ ಅಂದ್ರೆ ನಡೆಸಬಹುದು ಅಂತ ತಿಳ್ಕೊಂಡಿರೋನು ಅಂದ್ರೆ ಜ್ಞಾನ ಇರುತ್ತೆ, ಯಾವ ರೀತಿ ಉಪಯೋಗಿಸ್ಬೋದು ಈ ದೇಹನ ಅನ್ನುವ ಜ್ಞಾನ ಇರೋನ್ಗೆ ಕ್ಷೇತ್ರಜ್ಞ ಅಂತ ಕರೀತಾರೆ.
ಓಕೆ ಮಾತಾಜಿ, ಧನ್ಯವಾದಗಳು. ಸೊ ದೇಹವನ್ನ ಕ್ಷೇತ್ರವೆಂದು, ದೇಹವನ್ನ ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ ಅಲ್ವಾ. ನೋಡಿ, ನಾವ್ ಇಷ್ಟು ನಾವ್ ಎಷ್ಟು ಭ್ರಮೆಯಲ್ಲಿದ್ವಿ ಅಂತ ನಮ್ಗೆ ಅನ್ಸೋದಿಲ್ವಾ? ನಾವ್ ಈ ದೇಹವನ್ನೇ ನಾವು ಅಂತ ಅನ್ಕೊಂಡ್ಬಿಟ್ಟು ಜೀವನವನ್ನ ಮಾಡಿದೀವಿ ಇಷ್ಟು ವರ್ಷಗಳ ಕಾಲ ಅಲ್ವಾ. ಎಷ್ಟು ಸಿಂಪಲ್ ಸತ್ಯ ನಮ್ಗೆ ಅರ್ಥ ಮಾಡ್ಕೊಂಡಿಲ್ಲ, ಆದ್ರೆ ನಾವು ಸರಿಯಾಗಿ ಮಾತಾಡ್ತಾ ಇದೀವಿ ಅಲ್ವಾ. ಆದ್ರೆ ನಾವ್ ಅದನ್ನ ಅರ್ಥೈಸ್ಕೊಳ್ಳಿಕ್ಕೆ ಹೋಗಿಲ್ಲ, ಹಾಗೆ ನಾವು ಜೀವನವನ್ನ ನಾವು ಮಾಡ್ಬಿಟ್ಟಿದೀವಿ. ಅಷ್ಟು ಭ್ರಮೆಯಲ್ಲಿ ನಾವ್ ಇದೀವಿ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ಅರ್ಜುನನ 6 ಪ್ರಶ್ನೆಗಳಿಗೆ ದೇಹವನ್ನ ಕ್ಷೇತ್ರವೆಂದು, ದೇಹವನ್ನ ತಿಳಿದವನನ್ನ ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮತ್ತಾರಾದ್ರೂ ಓದಿ. ಮಾಲಾಶ್ರೀ ಮಾತಾಜಿ, ನೀವ್ ಓದಿದ್ರ ಅವಾಗ್ಲೇ? ಹಾ, ಓದಿದ್ದೀನಿ ಮಾತಾಜಿ. ಹಾ ಮಾತಾಜಿ. ಆಶ್ರಯ ಗೋಪಿ ದೇವಿ ದಾಸಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಂಡು ಆಶ್ರಯ ಮಾತಾಜಿ ಓದ್ಮೇಲೆ ನೀವು ಓದಿ ಮಾತಾಜಿ. ಹರೇ ಕೃಷ್ಣ. ಸ್ವಲ್ಪ ಬೇಗ ಬೇಗ ಓದಿ, ಮತ್ತೆ 9 ಗಂಟೆ ಒಳಗಡೆ ಮುಗಿಸ್ಲಿಕ್ಕೆ ಆಗೋದಿಲ್ಲ ನನ್ಗೆ. ಹರೇ ಕೃಷ್ಣ. ಓದಿ ಮಾತಾಜಿ. ನಾ ಓದ್ತೇನೆ ಮಾತಾಜಿ. ಹಾ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅರ್ಜುನನಿಗೆ ಕುತೂಹಲವಿತ್ತು. ಹರೇ ಕೃಷ್ಣ ಮಾತಾಜಿ. ಅರ್ಜುನನಿಗೆ ಕುತೂಹಲವಿತ್ತು. ಇವನು ಕುರಿತು ಅವನು ಪ್ರಶ್ನಿಸಿದಾಗ, ಈ ದೇಹಕ್ಕೆ ಕ್ಷೇತ್ರ ಎಂದು ಹೆಸರು, ಈ ದೇಹವನ್ನು ತಿಳಿದವನಿಗೆ ಕ್ಷೇತ್ರಜ್ಞ ಎಂದು ಹೆಸರು ಎಂದು ಕೃಷ್ಣನು ಹೇಳಿದ. ಬದ್ಧ ಆತ್ಮಕ್ಕೆ ಚಟುವಟಿಕೆಗಳ ಕ್ಷೇತ್ರವು ದೇಹ. ಬದ್ಧ ಆಕೃತಿಯ ಮೇಲೆ ಯಜಮಾನಿಕೆ ನಡೆಸಲು ಎಷ್ಟರ ಮಟ್ಟಿಗೆ ಸಾಧ್ಯವಾದರೆ ಅಷ್ಟರ ಮಟ್ಟಿಗೆ ಚಟುವಟಿಕೆಯ ಕ್ಷೇತ್ರ ಆತನಿಗೆ ಲಭ್ಯವಾಗುತ್ತದೆ. ಈ ಕ್ಷೇತ್ರವು ದೇಹ. ದೇಹ ಎಂದರೇನು? ದೇಹವು ಇಂದ್ರಿಯಗಳಿಂದ ಆಗಿದೆ. ಬದ್ಧ ಆತ್ಮವು ಇಂದ್ರಿಯ ತೃಪ್ತಿಯನ್ನು ಬಯಸುತ್ತದೆ. ಒಂದಿಷ್ಟು ತೃಪ್ತಿಯನ್ನು ಪಡೆಯಲು ಶಕ್ತಿ ಇದ್ದ ಮಟ್ಟಿಗೆ ಆತನಿಗೆ ದೇಹವನ್ನು ಅಥವಾ ಚಟುವಟಿಕೆಗಳ ಕ್ಷೇತ್ರವನ್ನು ಕೊಡಲಾಗುತ್ತದೆ. ಆದುದರಿಂದ ದೇಹಕ್ಕೆ ಕ್ಷೇತ್ರ ಅಥವಾ ಬದ್ಧ ಆತ್ಮದ ಚಟುವಟಿಕೆಗಳಿಗೆ ಬಯಲು ಎಂದು ಹೆಸರು. ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುವವನನ್ನು ಕ್ಷೇತ್ರಜ್ಞ, ಕ್ಷೇತ್ರವನ್ನು ಬಲ್ಲವನು ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಅಲ್ವಾ. ಸೊ ಇವಾಗ ನೋಡಿ, ಇವಾಗ ಎಲ್ಲರಿಗೂ ಸಹ ಅಂದ್ರೆ ಇವಾಗ ನಮ್ಗೆ ಗೊತ್ತಿರಾಗ 84 ಲಕ್ಷ ಜೀವರಾಶಿಗಳಿದೆ. 84 ಲಕ್ಷ ಜೀವರಾಶಿಗಳಿಗೆ ಒಂದೇ ತರದ ದೇಹ ಇಲ್ಲ ಅಲ್ವಾ. ಒಂದೊಂದು ಜೀವಿಗಳಿಗೆ ಒಂದೊಂದು ತರದ ದೇಹ ಇದೆ ಅಲ್ವಾ. ಅವ್ರು ಅಂದ್ರೆ ಆ ಜೀವಿ ಯಾವ ದೇಹದಲ್ಲಿ ಇರ್ತಾರೋ ಅಷ್ಟ್ರ ಮಟ್ಟದ ಸ್ವಾತಂತ್ರ್ಯ ಅದಕ್ಕೆ ಇರುತ್ತೆ ಅಲ್ವಾ. ನೋಡಿ, ಇವಾಗ ನಾವು ಮನುಷ್ಯನ ದೇಹದಲ್ಲಿ ನಾವಿದೀವಿ, ನಮ್ಗೆ ಹೆಚ್ಚು ಸ್ವಾತಂತ್ರ್ಯ ಇದೆ. ಅದೇ ಇವಾಗ ಒಂದು ಪ್ರಾಣಿಗಳ ದೇಹದಲ್ಲಿ ಇದ್ದಾಗ ನಮ್ಗೆ ಈ ಮನುಷ್ಯ ದೇಹದಲ್ಲಿ ಇರೋಷ್ಟು ಸ್ವಾತಂತ್ರ್ಯ ನಮ್ಗೆ ಇರೋದಿಲ್ಲ ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಕೃಷ್ಣ, ಅಂದ್ರೆ ಪ್ರಭುಪಾದರು ಹೇಳ್ತಾ ಇದಾರೆ ನಮ್ಗೆ, ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸಲು ಎಷ್ಟರ ಮಟ್ಟಿಗೆ ಸಾಧ್ಯವಾದ್ರೆ ಅಷ್ಟರ ಮಟ್ಟಿಗೆ ಚಟುವಟಿಕೆಯ ಕ್ಷೇತ್ರ ಅವನಿಗೆ ಲಭ್ಯವಾಗುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಕರ್ಮಣ ದೈವ ನೇತ್ರೇಣ, ನಮ್ಗೆ ಈ ದೇಹ ಸಿಗೋದು ನಾವು ಮಾಡಿರುವಂತಹ ಕರ್ಮಗಳ ಆಧಾರದ ಮೇಲೆ ಮತ್ತೆ ಭಗವಂತನ ಅನುಗ್ರಹದ ಮೇಲೆ ನಮ್ಗೆ ಸಿಗುತ್ತೆ ಅಲ್ವಾ. ಅದಕ್ಕೆ ಅನುಗುಣವಾಗಿ ನಮ್ಗೆ ಸ್ವತಂತ್ರ ಅನ್ನೋದು ನಮ್ಗೆ ಸಿಗುತ್ತೆ. ಅದಕ್ಕೆ ಈ ಕ್ಷೇತ್ರವನ್ನ ದೇಹ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಅಂದ್ರೆ ಈ ದೇಹವನ್ನ ಕ್ಷೇತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಕರಿತಾ ಇದ್ದಾರೆ. ಸೊ ಈ ದೇಹದಲ್ಲಿ ನಾವು ಹಲವಾರು ಚಟುವಟಿಕೆಗಳನ್ನು ನಮ್ಮ ಆತ್ಮ ಮಾಡುತ್ತೆ ಅಲ್ವಾ. ಸೊ ನಮ್ಮ ಆತ್ಮ ಏನನ್ನೂ ಮಾಡೋದಿಲ್ಲ, ನಾವು ಮುಂದೆ ತಿಳ್ಕೊತೀವಿ ಅಲ್ವಾ. ಬರೀ ನಮ್ಮ ಆತ್ಮ ನೋಡ್ತಾ ಇದೆ, ಆದ್ರೆ ನಮ್ಗೆ ಈ ದೇಹದ ಮೂಲಕ ನಾವು ಎಲ್ಲ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ನಮ್ಗೆ ಇದನ್ನ ಕ್ಷೇತ್ರ ಅಂತ ಹೇಳ್ಬಿಟ್ಟು ಕರೀತಾರೆ. ಮುಂದೆ ನಾವು ತಿಳ್ಕೊತಾ ಇದೀವಿ ಯಾಕೆ ಅದನ್ನ ಕ್ಷೇತ್ರ ಅನ್ನೋ ಒಂದು ಪದವನ್ನ ಉಪಯೋಗಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ನಮ್ಗೆ ಇವಾಗ ಕ್ಷೇತ್ರ ಅಂತಂದ್ರೆ ನಮ್ಗೆ ಒಂದು ಫೀಲ್ಡ್ ಅಂತ ಹೇಳ್ಬಿಟ್ಟು ನಾವು ಇಂಗ್ಲಿಷ್ ಅಲ್ಲಿ ಅರ್ಥ ಮಾಡ್ಕೋತೀವಿ ಅಲ್ವಾ. ಫೀಲ್ಡ್ ಅಂತಂದ್ರೆ ಏನು? ಅಲ್ಲಿ ನಾವ್ ಏನ್ ಮಾಡ್ತೀವಿ? ಉಳುಮೆ ಮಾಡ್ತೀವಿ, ವ್ಯವಸಾಯ ಮಾಡ್ತೀವಿ ಅಲ್ವಾ. ಇವಾಗ ಹೊಲ ಅಥವಾ ನೆಲದಲ್ಲಿ ನಾವೇನ್ ಮಾಡ್ತೀವಿ? ಅದನ್ನ ಉಪಯೋಗಿಸ್ಕೊಂಡು ನಾವು ಉಳುಮೆಯನ್ನ ಮಾಡ್ತೀವಿ. ಉಳುಮೆಯನ್ನ ಮಾಡಿದಾಗ ನಾವಲ್ಲಿ ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ನಾವೇನೋ ಒಂದು ಬಿತ್ತನೆಯನ್ನ ಮಾಡಿ ಅದರಿಂದ ನಾವು ಫಲವನ್ನ ನಾವು ಪಡಿತೀವಿ ಅಲ್ವಾ. ಸೊ ಆ ಫಲ ಪಡೆದಾಗ ಸೊ ಅದು ನಮ್ಗೆ ಒಳ್ಳೆಯ ಫಲವನ್ನ ಕೊಡ್ಬೋದು, ಇಲ್ಲ ಅಂತಂದ್ರೆ ಅದು ಕೆಳಮಟ್ಟದ ಫಲವನ್ನ ನಮ್ಗೆ ಕೊಡಬಹುದು. ಸೊ ಅದೇ ರೀತಿ ನಾವು ಈ ದೇಹವನ್ನ ಉಪಯೋಗಿಸ್ಕೊಂಡು ನಾವು ಕರ್ಮಗಳನ್ನ ಮಾಡ್ತೀವಿ. ಆ ಕರ್ಮಗಳ ಅನುಸಾರವಾಗಿ ನಮ್ಗೆ ಫಲ ಸಿಗತ್ತೆ ಅಲ್ವಾ. ಫಲಪ್ರದವಾದ ಕರ್ಮಗಳನ್ನ ನಾವು ಮಾಡ್ತೀವಿ, ಅದಕ್ಕೆ ಅನುಗುಣವಾದ ನಮ್ಗೆ ದೇಹ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಈ ದೇಹವನ್ನ ಕ್ಷೇತ್ರ ಅನ್ನೋ ಒಂದು ಪದವನ್ನ ಉಪಯೋಗಿಸ್ತಾ ಇದ್ದಾರೆ. ಓಕೆ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ 84 ಲಕ್ಷ ಜೀವರಾಶಿಗಳಿಂದ ಇದೆ. ಅಂದ್ರೆ ನಮ್ಗೆ ಇವಾಗ 84 ಲಕ್ಷ ದೇಹಗಳನ್ನ ನಾವು ಬದಲಾಯಿಸ್ಕೊಂಡು ನಾವು ಬಂದಿದೀವಿ ಅಲ್ವಾ. ಈ ಮನುಷ್ಯ ದೇಹವನ್ನ ಪಡೆದಾಗ ಅದು ತುಂಬಾ ಅಮೂಲ್ಯ ಅಂತ ಹೇಳ್ಬಿಟ್ಟು ನಮ್ಗೆ ತಿಳ್ಕೊಂಡಿದೀವಿ ಅಲ್ವಾ. ಈ ಮನುಷ್ಯ ದೇಹವನ್ನ ಏನಕ್ಕೆ ಉಪಯೋಗಿಸ್ಕೋಬೇಕು, ಅದಕ್ಕೆ ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡಿದೀವಿ. ನಮ್ಗೆ ಪ್ರಭುಪಾದರು ಸಹ ನಮ್ಗೆ ಹೇಳ್ತಾರೆ, ಈ ಮನುಷ್ಯ ದೇಹವನ್ನ ನಾವು ಪಡೆದಾಗ
ನಾವು ಪ್ರಾಣಿಗಳ ತರ ನಾವು ಜೀವನವನ್ನ ಮಾಡಿ ಹೋದ್ರೆ ನಮಗೂ ಪ್ರಾಣಿಗಳಿಗೂ ಏನೂ ವ್ಯತ್ಯಾಸವಿಲ್ಲ ಅಲ್ವಾ. ಬರೀ ಆಹಾರ, ಭಯ, ನಿದ್ರಾ, ಮೈಥುನ ಇಷ್ಟನ್ನೇ ಮಾಡಿದ್ರೆ, ಈ ದೇಹವನ್ನ ಉಪಯೋಗಿಸ್ಕೊಂಡ್ರೆ ಇಷ್ಟನ್ನೇ ಮಾಡ್ಲಿಕ್ಕೆ ನಮಗೂ ಮತ್ತೆ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಇವಾಗ ಈ 84 ಲಕ್ಷ ಜೀವರಾಶಿಗಳು ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೋಬಹುದು. ಜಲಜ ನವ ಲಕ್ಷಾಣಿ ಅಲ್ವಾ. ಜಲಜ ಅಂದ್ರೆ ಜಲಚರಗಳು, ನೀರಿನಲ್ಲಿ ಬದುಕುವಂತಹ ಪ್ರಾಣಿ ಅಂದ್ರೆ ಜಲಚರಗಳು ನವಲಕ್ಷಾಣಿ ಅಂತಂದ್ರೆ 9 ಲಕ್ಷ ಜೀವರಾಶಿಗಳಿದೆ. ಸ್ಥಾವರ ಲಕ್ಷ ವಿಂಶತಿ. ಸೊ ಸ್ಥಾವರ ಅಂತಂದ್ರೆ ಚಲಿಸ್ಲಿಕ್ಕೆ ಸಾಧ್ಯ ಇಲ್ದಿರೋದು ಅಂತಂದ್ರೆ ಗಿಡ ಮರಗಳು ಎಷ್ಟಿದೆ? ಲಕ್ಷ ವಿಂಶಾಣಿ ಅಂದ್ರೆ 20 ಲಕ್ಷಗಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಕ್ರಿಮೆಯೋ ರುದ್ರ ಸಂಖ್ಯ. ರುದ್ರ ಸಂಖ್ಯೆ ಅಂತಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಏಕಾದಶ ರುದ್ರರಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ 11 ಲಕ್ಷ ಕ್ರಿಮಿಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಪಕ್ಷಿಣಾಂ ದಶಲಕ್ಷಾಣಾಂ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಪಕ್ಷಿಗಳು ಎಷ್ಟಿದೆ? 10 ಲಕ್ಷ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ತ್ರಿಂಶ ಲಕ್ಷಾಣಿ ಪಶವಃ. ಪಶುಗಳು ಎಷ್ಟಿದೆ? ಅದು ತ್ರಿಂಶ ಲಕ್ಷಾಣಿ 30 ಲಕ್ಷ ಪಶುಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಚತುರ್ಲಕ್ಷಾಣಿ ಮನುಷ್ಯ. 4 ಲಕ್ಷ ಮನುಷ್ಯರು ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಇಷ್ಟು ಎಲ್ಲರೂ ಸೇರಿ 84 ಲಕ್ಷ ಜೀವರಾಶಿಗಳಿದೆ. ಸೊ ಇವಾಗ ನೋಡಿ, ನಾವು ಮನುಷ್ಯ ಜನ್ಮ ಬರ್ಬೇಕಂತಂದ್ರೆ ಇವನ್ನೆಲ್ಲ ನಾವು ದಾಟಿ ಬರ್ಬೇಕಾಗತ್ತೆ ಅಲ್ವಾ. ಸೊ ಇಷ್ಟೆಲ್ಲ ನಾವು ಸಮಯವನ್ನ ನಾವು ವ್ಯರ್ಥ ಮಾಡಿದ್ಮೇಲೆ ಮನುಷ್ಯ ಜನ್ಮ ಸಿಕ್ಕಿದಾಗ ಮತ್ತೆ ನಾವು ಈಗ ಆಹಾರ, ನಿದ್ರಾ, ಭಯ, ಮೈಥುನವನ್ನ ಮಾಡಿದ್ರೆ ನಮ್ಮನ್ನ ಯಾರು ಬುದ್ಧಿವಂತರು ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಆ ಜ್ಞಾನ ಅನ್ನೋದು ಇರ್ಬೇಕು. ನಾವು ಈ ದೇಹದಲ್ಲಿ ವಾಸ ಮಾಡ್ತಿರುವಂತಹ ಆತ್ಮ ಅಥವಾ ಜೀವಿ, ನಾವ್ ಈ ದೇಹವನ್ನ ಏನಕ್ಕೆ ಉಪಯೋಗಿಸ್ಕೋಬೇಕು ಅನ್ನೋದು ಅರಿವು ನಮ್ಗೆ ಇರ್ಬೇಕು. ಅದಕ್ಕೋಸ್ಕರ ನಮ್ಗೆ ಕೃಷ್ಣ ಇಲ್ಲಿ ಒತ್ತಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇವಾಗ ಯಾವ್ದು ಜೀವಂತವಾಗಿರುವಂತದ್ದು, ಯಾವ್ದು ಜಡವಸ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ನೋಡಿ, ಇವಾಗ ನಾನು ಲ್ಯಾಪ್ಟಾಪ್ ಜೊತೆ ನಾನು ಎಷ್ಟೇ ವರ್ಷಗಳಿದ್ರು ಸಹ ಇಲ್ಲಿ ಯಾವುದೇ ಒಂದು ಭಾವನೆ ಏರ್ಪಡೋದಿಲ್ಲ ಅಲ್ವಾ, ಯಾವುದೇ ಒಂದು ಸಂಬಂಧ ಏರ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಒಬ್ಬ ಮನುಷ್ಯನ ಜೊತೆ ಇದ್ರೆ ಸೊ ಏನಾಗುತ್ತೆ, ನಮ್ಗೆ ಅಲ್ಲಿ ಸಂಬಂಧ ಏರ್ಪಡತ್ತೆ ಅಲ್ವಾ. ನಮ್ಗೆ ಈ ದೇಹವನ್ನ ನಾವು ಉಪಯೋಗಿಸ್ಕೊಂಡು ನಾವು ಭಕ್ತಿಯನ್ನ ಮಾಡಿ ನಾವು ನಮಗೂ ಭಗವಂತನಿಗಿರುವ ಸಂಬಂಧವನ್ನ ಅರ್ಥ ಮಾಡ್ಕೊಂಡು ನಾವು ನಮ್ಮ ನಿಜವಾದ ಮನೆಗೆ ನಾವು ಹೋಗ್ಬೇಕಾಗತ್ತೆ ಅಲ್ವಾ. ಸೊ ಅದನ್ನ ನಾವು ಮಾಡ್ಬೇಕು. ನಮ್ಮ ಈ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕಂತಂದ್ರೆ ನಮ್ಗೆ ಜ್ಞಾನ ಇರ್ಬೇಕು. ಯಾವ್ದು ನಿರ್ಜೀವ ವಸ್ತು, ಯಾವ್ದಕ್ಕೆ ಜೀವ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡ್ಕೋಬೇಕು. ನಾವು ಈ ದೇಹಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆನ ಕೊಡ್ಬೇಕಾ, ಅಥವಾ ಈ ದೇಹದಲ್ಲಿ ವಾಸ ಮಾಡ್ತಾ ಇರುವಂತಹ ನಾವು ಅಂತಂದ್ರೆ ಆತ್ಮಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆನ ಕೊಡ್ಬೇಕಾ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾವ್ ಇಷ್ಟು ವರ್ಷಗಳ ಕಾಲ ಅಲ್ವಾ ನಾವು ಈ ದೇಹಕ್ಕೆ ನಮ್ಮನ್ನ ನಾವು ದೇಹ ಅಂತ ಅರ್ಥ ಮಾಡ್ಕೊಂಡು ದೇಹದ ಕುರಿತಾಗೆ ನಾವು ಸಮಯವನ್ನ ನಾವು ಕೊಟ್ವಿ ಅಲ್ವಾ. ಬೆಳಗ್ಗೆ ಅಂದ್ರೆ 24 ಗಂಟೆಗಳ ಕಾಲದಲ್ಲಿ 24 ಗಂಟೆನೂ ನಾವು ಈ ದೇಹಕ್ಕೋಸ್ಕರ ನಾವು ಉಪಯೋಗಿಸಿದ್ವಿ ಅಲ್ವಾ. ನಾವು ಅಂತ ಯಾರು ನಮ್ಮನ್ನ ಯಾರು ಅಂತ ನಾವು ತಿಳ್ಕೊಂಡಲೇ ನಾವು ಆತ್ಮ ನಮ್ಗೆ ಏನ್ ಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ವಾ. ನಾವು ಇಷ್ಟ ದಿವಸ ನಾವು ಅರ್ಥ ಮಾಡ್ಕೊಂಡಿದ್ರೆ ಆತ್ಮಕ್ಕೆ ಏನ್ ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡು ಅದನ್ನ ನಾವು ಕೊಡ್ಲಿಕ್ಕೆ ನಾವು ಹೋಗ್ತಾ ಇದ್ವಿ ಅಲ್ವಾ. ಅದಕ್ಕೋಸ್ಕರ ನೋಡಿ, ನಾವು ನೋಡಿದೀವಿ ಅಲ್ವಾ, ಎಷ್ಟು ಜನಕ್ಕೆ ಎಲ್ಲಾ ಇರುತ್ತೆ, ಹಣ, ಅಂತಸ್ತು, ಆಸ್ತಿ, ಪಾಸ್ತಿ ಎಲ್ಲಾ ಇರುತ್ತೆ, ಆದ್ರೂ ಸಹ ಅವ್ರು ಸಂತೋಷವಾಗಿರೋದಿಲ್ಲ ಅಲ್ವಾ. ಯಾಕೆ ಅಂತಂದ್ರೆ ಅವರು ದೇಹ ಅಲ್ಲ, ದೇಹದಲ್ಲಿ ವಾಸ ಮಾಡ್ತಿರುವಂತಹ ಆತ್ಮ. ಅವ್ರಿಗೆ ತಾವ್ ಯಾರು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ಆತ್ಮಕ್ಕೆ ಬೇಕಾಗಿರೋದು ಏನು ಅನ್ನೋ ಒಂದು ಅರಿವೇ ಇಲ್ಲ ಅಲ್ವಾ. ನಮ್ಗೆ ಇವಾಗ ಭಗವದ್ಗೀತೆಗೆ ಬಂದ್ಮೇಲೆ ನಮ್ಗೆ ಗೊತ್ತಾಗಿದೆ ನಾವು ಈ ದೇಹದಲ್ಲಿ ವಾಸ ಮಾಡ್ತಿರುವಂತಹ ಆತ್ಮ ನಾವು ಅಂತ ಹೇಳ್ಬಿಟ್ಟು. ಆತ್ಮಕ್ಕೆ ಏನ್ ಬೇಕು ಅಂತ ನಾವು ತಿಳ್ಕೊಂಡಿದೀವಿ. ಹರೇ ಕೃಷ್ಣ. ಹಣ, ಅಂತಸ್ತು, ಆಸ್ತಿ ಪಾಸ್ತಿ ಬೇಕಾ? ಏನ್ ಬೇಕು ಆತ್ಮಕ್ಕೆ? ಪರಿಶುದ್ಧವಾದ ಭಕ್ತಿ ಭಕ್ತಿ, ಬೇಕು ಮಾತಾಜಿ. ಕೃಷ್ಣ ನಾಮಸ್ಮರಣೆ, ಭಗವಂತನ ಭಕ್ತಿ ಸೇವೆ ಮಾತಾಜಿ. ಭಕ್ತಿ ಸೇವೆ ಮಾತಾಜಿ. ಹಾ ಅಲ್ವಾ. ಸೊ ಸರಿ, ನಮ್ಮ ಆತ್ಮಕ್ಕೆ ಬೇಕಾಗಿರೋದು ಪರಮಾತ್ಮನ ಸಂಪರ್ಕ. ಆತ್ಮ ಯಾವಾಗ ಪರಮಾತ್ಮನ ಸಂಪರ್ಕಕ್ಕೆ ಬರುತ್ತೋ ಆವಾಗ ಅದು ಸಂತೋಷವನ್ನ ಅನುಭವಿಸುತ್ತೆ, ಆವಾಗ ಅದು ಆನಂದವನ್ನ ಅನುಭವಿಸುತ್ತೆ ಅಲ್ವಾ. ಹೇಗೆ ಈ ಆತ್ಮ ಪರಮಾತ್ಮನ ಜೊತೆ ಸಂಪರ್ಕಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ? ಹೇಗೆ ಬರ್ಬೋದು? ಇವಾಗ ನಾನು ನೀವು ಹೇಗೆ ಸಂಪರ್ಕಕ್ಕೆ ಬಂದಿದೀವಿ? ನಾನೆಲ್ಲೋ ಇದ್ದೀನಿ, ನೀವೆಲ್ಲೋ ಇದೀವಿ, ಇಲ್ಲಿ ಇದ್ದೀರಾ ಅಲ್ವಾ. ಆದ್ರೂ ನಾವು ಸಂಪರ್ಕಕ್ಕೆ ಬಂದಿದೀವಿ. ಎಷ್ಟು ದೂರ ಇದೀವಿ ನಾವು ಅಲ್ವಾ. ಹೇಗೆ ಸಂಪರ್ಕಕ್ಕೆ ಬಂದ್ವಿ? ಭಕ್ತಿ ಸೇವೆ ಮೂಲಕ ಅಲ್ವಾ. ಈ ಝೂಮ್ ಲಿಂಕ್ ಮೂಲಕ ನಾವು ಬಂದ್ವಿ ಸಂಪರ್ಕಕ್ಕೆ ಅಲ್ವಾ. ಅದೇ ತರ ನಾವಿವಾಗ ನಮ್ಮ ಆತ್ಮ ಪರಮಾತ್ಮನ ಜೊತೆ ಸಂಪರ್ಕಕ್ಕೆ ಬರ್ಬೇಕಂತಂದ್ರೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ನಾವೇನ್ ಮಾಡ್ಬೇಕು? ಮೂಲಕ ಸೇವೆಯಿಂದ, ಭಕ್ತಿ ಸೇವೆಯಿಂದ. ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿದಾಗ ನಮ್ಮ ಆತ್ಮ ಪರಮಾತ್ಮನ ಸಂಪರ್ಕಕ್ಕೆ ಬರುತ್ತೆ ಅಲ್ವಾ. ನಾವು ಡಯಲ್ ಮಾಡ್ತಾ ಇದೀವಿ ಭಗವಂತನಿಗೆ ಅಲ್ವಾ. ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ನಾವು ಆ ಸಂಕೀರ್ತನೆಯ ಮೂಲಕ ಅಥವಾ ಜಪದ ಮೂಲಕ ನಾವು ಭಗವಂತನಿಗೆ ಡಯಲ್ ಮಾಡ್ತಾ ಇದೀವಿ. ಅವಾಗ ಭಗವಂತ ಏನ್ ಮಾಡ್ತಾರೆ, ಇವಾಗ ನಾವು ಯಾರ್ದಾದ್ರೂ ಹೆಸರನ್ನ ನಾನು ಕೂಗಿದ್ರೆ, ಇವಾಗ ಕವಿತಾ ಮಾತಾಜಿ ಅಂದ್ರೆ ಮಾತಾಜಿ ನನ್ಗೆ ತಿರುಗಿ ನೋಡ್ತಾರೆ, ಸ್ಪಂದನೆ ಮಾಡ್ತಾರೆ
ಅಲ್ವಾ? ಅದೇ ತರ ನಾನು ಇವಾಗ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ನಾನು ಭಗವಂತನ ಜೊತೆ ನಾನು ಸಂಪರ್ಕವನ್ನ ನಾನು ಪಡಿತಾ ಇದ್ದೀನಿ. ನನ್ನ ಆತ್ಮ ಪರಮಾತ್ಮನ ಸಂಪರ್ಕವನ್ನ ಪಡಿತಾ ಇದೆ. ಅವಾಗೇನಾಗತ್ತೆ? ಸೊ ನಮ್ಗೆ ಭಗವಂತನ ಪರಮಾತ್ಮನ ಸಂಪರ್ಕಕ್ಕೆ, ಯಾಕಂದ್ರೆ ನಾವು ಪರಮಾತ್ಮನ ಅಂಶ, ಭಗವಂತನ ಅಂಶ, ಅವಾಗೇನಾಗತ್ತೆ? ನಮ್ಗೆ ಸಂತೋಷ ಅಥವಾ ನಿಜವಾದ ಆನಂದ ಅನ್ನೋದು ಸಿಗುತ್ತೆ ಅಲ್ವಾ? ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈ ನನ್ನ ತತ್ವವು ಈ ದೇಹದಿಂದ ಪ್ರಾರಂಭವಾಗಿದೆ, ಅದು ನಾನಲ್ಲ ಅಲ್ವಾ? ಆದ್ರೆ ನಾವಿವಾಗ ಯಾವಾಗ್ಲೂ ನನ್ನದು, ನನ್ನ ಮನೆ, ನನ್ನವರು, ನನ್ನ ಆಸ್ತಿ, ನನ್ನ ದೇಶ ಅಂತ ಹೇಳ್ಬಿಟ್ಟು ನನ್ನದು 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 ಅಂತ ನಾವು ಹೇಳ್ತಾ ಇದೀವಿ ಅಲ್ವಾ? ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ನಂದು 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 ಅಂತ ಹೇಳ್ತಾ ಇದೀವಿ. ಏನ್ ಹೇಳ್ತೀವಿ? ನಮ್ಗೆ ಅಹಂ ಮಮ ಇದ್ರಲ್ಲೇ ನಾವು ನಮ್ಮ ಜೀವನವನ್ನ ನಾವು ಮುಗಿಸ್ತಾ ಇದೀವಿ. ಆದ್ರೆ ಈ ನಾನು ಅನ್ನೋದನ್ನ ನಾವು ಏನಕ್ಕೆ ಉಪಯೋಗಿಸ್ತಾ ಇದೀವಿ? ನನ್ನ ದೇಹದ ಕುರಿತಾಗಿ ನಾವು ಹೇಳ್ತಾ ಇದೀವಿ ಅಲ್ವಾ? ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಯಾವಾಗ ನಾವ್ ಇದನ್ನ ಅರ್ಥ ಮಾಡ್ಕೋತೀವೋ ಆಗ ನಮ್ಮ ಮನುಷ್ಯ ಜನ್ಮ ಸಾರ್ಥಕ ಆಗತ್ತೆ. ಸೊ ಹರೇ ಕೃಷ್ಣ. ಇದನ್ನ ಓದಿ ಉಷಾ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದನ್ನ ಪ್ರಭುಪಾದರು ಅವರು ಎಷ್ಟೊಂದು ಪ್ರವಚನಗಳನ್ನ ಕೊಟ್ಟಿದಾರಲ್ವಾ, ಅದರಿಂದ ಇದನ್ನ ಆಯ್ಕೆ ಮಾಡ್ಲಾಗಿರೋದು. ಸೊ ಪ್ರಭುಪಾದರು ಇದರ ಕುರಿತಾಗಿ ಕ್ಷೇತ್ರಜ್ಞ ವಿಭಾಗ ಯೋಗದ ಕುರಿತಾಗಿ ಅವರು ತುಂಬಾ ಅದು ಪ್ರವಚನಗಳನ್ನ ಕೊಟ್ಟಿದ್ದಾರೆ. ತುಂಬಾನೇ ಸುಂದರವಾಗಿದೆ, ಮನ ಮುಟ್ಟೋ ತರ ಪ್ರವಚನಗಳನ್ನ ಕೊಟ್ಟಿದ್ದಾರೆ ಪ್ರಭುಪಾದರು. ಅದರಲ್ಲಿ ಸ್ವಲ್ಪವನ್ನ ಮಾತ್ರ ಇಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಹೇಳಿ ಮಾತಾಜಿ, ಓದಿ ಮಾತಾಜಿ. ಇದನ್ನ ಪ್ಯಾರಿಸ್ ಅಲ್ಲಿ ಪ್ರಭುಪಾದರು ಆಗಸ್ಟ್ 1973 ಅನ್ಸತ್ತೆ, ಅವಾಗ ಇದನ್ನ ಹೇಳಿರೋದು. ಹರೇ ಕೃಷ್ಣ. ಓದಿ ಮಾತಾಜಿ. ನೋಡಿ ಪ್ರಭುಪಾದರು ಹೇಳ್ತಾ ಇದಾರೆ ನಮ್ಗೆ ಇಲ್ಲಿ. ಮಾತಾಜಿ ಓದಿ, ಬೇಗ, ಲೇಟ್ ಆಗ್ಬಿಡತ್ತೆ. ಮಾತಾಜಿ. ಉಷಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ದೇಹದೊಳಗೆ ನಿಮ್ಮ ಗುರುತನದ ಆರಂಭ. ಬೆಕ್ಕುಗಳು ಮತ್ತು ನಾಯಿಗಳು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬೆಕ್ಕು ತನ್ನ ದೇಹವಲ್ಲ ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾಯಿಯು ದೇಹವಲ್ಲ ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ಮನುಷ್ಯ. ಆದ್ದರಿಂದ ಮಾನವ ಜೀವನದಲ್ಲಿ ಈ ಸರಳ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸದಿದ್ದರೆ ಅವನು ಬೆಕ್ಕುಗಳು ಅಥವಾ ನಾಯಿಗಳಂತೆ ಉಳಿಯುತ್ತಾನೆ. ಅವನು ಬೆಕ್ಕು ಮತ್ತು ನಾಯಿಗಳಿಗಿಂತ ಉತ್ತಮನಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಲ್ವಾ? ನೋಡಿ ಪ್ರಭುಪಾದರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದಾರೆ ಅಲ್ವಾ? ನೀವು ಈ ದೇಹದೊಂದಿಗೆ ನಿಮ್ಮನ್ನ ಗುರುತಿಸ್ಕೋಬೇಡಿ ಅಂತ ಹೇಳ್ತಾ ಇದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಅಹಂ ಮಮ ಅಂತ ಅನ್ಕೊಂಡೆ ನಾವು ಮಾತಾಡ್ತಾ ಇರ್ತೀವಿ ಅಲ್ವಾ? ನಂದು, ನನಗಿಷ್ಟ, ನಾನು ಅಂತ ಹೇಳ್ಬಿಟ್ಟು ನಂದು ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾ ಇದೀವಿ. ಆದ್ರೆ ಪ್ರಭುಪಾದರು ಹೇಳ್ತಾ ಇದಾರೆ ಅಲ್ವಾ, ನಿಮ್ಮ ಆಧ್ಯಾತ್ಮಿಕ ಜೀವನ ಯಾವಾಗ ಪ್ರಾರಂಭ ಆಗುತ್ತೆ ಅಂತಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಈ ದೇಹ ಅಲ್ಲ, ನಾನು ಆತ್ಮ ಅಂತ ಯಾವಾಗ ಅರ್ಥ ಆಗುತ್ತೋ ಅವಾಗ ನಿಮ್ಮ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಗತ್ತೆ. ಬೆಕ್ಕು ನಾಯಿಗಳಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮನುಷ್ಯನಿಗೆ ಮಾತ್ರನೇ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೇಹ ಅಂದ್ರೆ ನಾನಲ್ಲ, ದೇಹದಲ್ಲಿ ವಾಸ ಮಾಡ್ತಿರೋಂತಹ ಆತ್ಮ ನಾನು ಅಂತ ಹೇಳ್ಬಿಟ್ಟು ಮನುಷ್ಯನಿಗೆ ಮಾತ್ರನೇ ಅರ್ಥ ಆಗತ್ತೆ. ಅಕಸ್ಮಾತ್ ನೀವು ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಈ ಮನುಷ್ಯ ಜನ್ಮವನ್ನ ಬೆಕ್ಕು ನಾಯಿ ತರನೇ ನೀವು ಕಳಿತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ ಅಲ್ವಾ? ನಮ್ಗೆ ಅರ್ಜುನನನ್ನು ನಾವು ನೋಡಿದ್ವಿ 2ನೇ ಅಧ್ಯಾಯದಲ್ಲಿ, ಅಂದ್ರೆ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಅಲ್ವಾ? ಅವರು ಬಂಧು ಬಾಂಧವರ ಮುಂದೆ ಅರ್ಜುನನ ರಥವನ್ನ ಕೃಷ್ಣ ತಗೊಂಡೋಗಿ ನಿಲ್ಲಿಸಿದಾಗ, ಆ ಮಧ್ಯದಲ್ಲಿ ನಿಲ್ಲಿಸಿದಾಗ ಅವರು ತನ್ನ ಬಂಧು ಬಾಂಧವರ ಜೊತೆ ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ಅವಾಗ ಕೃಷ್ಣ ಏನ್ ಹೇಳ್ತಾರೆ ಅಲ್ವಾ? ಅವ್ರ ಆತ್ಮಜ್ಞಾನವನ್ನ ಕೊಡ್ತಾರೆ. ಅವಾಗ ಅವ್ರು ಈ ಶ್ಲೋಕವನ್ನ ಹೇಳ್ತಾರೆ ಅಲ್ವಾ? ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಹ್ಯತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ಸೊ ಈ ದೇಹಸ್ಥ ಆತ್ಮ ಏನ್ ಮಾಡುತ್ತೆ? ಅದು ಬಾಲ್ಯದಿಂದ ಯೌವನದಿಂದ ಮುಪ್ಪಿಗೆ ಸಾಗೋ ರೀತಿಯಲ್ಲಿ ಅದು ಇನ್ನೊಂದು ದೇಹವನ್ನ ಅದು ಸೇರುತ್ತೆ ಅಲ್ವಾ? ಇದನ್ನ ಅರ್ಥ ಮಾಡ್ಕೊಂಡಿರೋನ್ನ ಧೀರ ಅಂತ ಹೇಳ್ಬಿಟ್ಟು ಕರೀತಾರೆ ಕೃಷ್ಣ. ಈ ಧೀರನಾದವನು ಈ ತರ ದೇಹ ಸಾವನ್ನ ಅಪ್ಪುತ್ತೆ ಅಂತ ವಿಷಯ ತಿಳ್ಕೊಂಡಾಗ ಅವ್ರ ಗೊಂದಲಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಅರ್ಜುನನಿಗೆ ಅರ್ಥ ಮಾಡಿಸ್ತಾರೆ ಅಲ್ವಾ? ಧೀರನಾದವನು ಇದನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ದೇಹ ಅಲ್ಲ, ನಾವು ದೇಹ ಅಲ್ಲ, ಆತ್ಮಕ್ಕೆ ಸಾವನ್ನದು ಇಲ್ಲ. ಅದನ್ನ ಯಾವುದೇ ಒಂದು ಅಸ್ತ್ರ ಶಸ್ತ್ರದಿಂದ ಅದನ್ನ ಕತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬೆಂಕಿಯಿಂದ ಸುಡ್ಲಿಕ್ಕೆ ಸಾಧ್ಯ ಇಲ್ಲ, ನೀರಿಂದ ಅದನ್ನ ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಆ ಧೀರನಾದವನು ಅರ್ಥ ಮಾಡ್ಕೋತಾನೆ. ಅದಕ್ಕೋಸ್ಕರ ಅವರು ಆ ದೇಹ ಮತ್ತೆ ಆತ್ಮದ ವ್ಯತ್ಯಾಸ ಆ ಧೀರನಾದವನಿಗೆ ಗೊತ್ತಿರುತ್ತೆ. ಅದಕ್ಕೆ ಅವರು ಗೊಂದಲಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ ಕೃಷ್ಣ. ಈಗ ನಾವು ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಕ್ಷೇತ್ರ ಅಂತಂದ್ರೆ ದೇಹ. ಸೊ ಆ ದೇಹದಿಂದ ನಾವು ದೇಹವನ್ನ ಉಪಯೋಗಿಸ್ಕೊಂಡು ನಾವು ಭಕ್ತಿ ಸೇವೆಯನ್ನ ಮಾಡಿ ಭಗವಂತನ ಲೋಕಕ್ಕೆ ನಾವು ಹೋಗ್ಬೇಕು ಅಲ್ವಾ? ಅದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಸೊ ನಮ್ಮನ್ನ ನಾವು ತಪ್ಪಾಗಿ ಅರ್ಥ ಮಾಡ್ಕೊತಾ ಇದೀವಿ. ನಮ್ಮನ್ನ ನಾವು ದೇಹದಿಂದ ಗುರುತಿಸ್ಕೊಂಡು ನಾವು ದೇಹಕ್ಕೆ ನಾವು ಇಂದ್ರಿಯ ಸುಖವನ್ನ ನಾವು ಕೊಡ್ತಾ ಇದೀವಿ ಅಲ್ವಾ? ಈ ತರ ನಾವು ಮಾಡಿದ್ರೆ ಏನಾಗುತ್ತೆ? ನಮಗೂ ಮತ್ತೆ ಬೆಕ್ಕು ನಾಯಿಗಳಿಗೆ ಏನೂ ವ್ಯತ್ಯಾಸ ಇಲ್ಲ. ನಾವು ಈ ಜೀವನವನ್ನ ನಾವು ಬೆಕ್ಕು ನಾಯಿಗಳ ತರ ನಾವು ಕಳೆದು ನಾವು ಮುಗಿಸ್ತೀವಿ. ಅದಾದ್ಮೇಲೆ ನಮ್ಗೆ ಮುಂದಿನ ಜನ್ಮವೂ ಸಹ ಬೆಕ್ಕು ನಾಯಿಗಳ ಜನ್ಮವೇ ಸಿಗುತ್ತೆ
ಅಲ್ವಾ, ಅದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಕ್ಷೇತ್ರಜ್ಞರ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಲತಾಮಣಿ ಮಾತಾಜಿ ಓದಿ ಮಾತಾಜಿ. ಹಾ ಮಾತಾಜಿ. ಓದಿ ಮಾತಾಜಿ. ಕ್ಷೇತ್ರಜ್ಞರು ದೇಹ ಅಲ್ಲ, ದೇಹವನ್ನು ತಿಳಿದವನು. ನಾವು ದೇಹದಿಂದ ಬೇರೆ, ದೇಹದ ಯಜಮಾನರಾದವರು, ಚಟುವಟಿಕೆಗಳ ಕ್ಷೇತ್ರವನ್ನು ಬಲ್ಲವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಕ್ಷೇತ್ರಜ್ಞರು ಅಂತ ಅನ್ನೋದ್ರ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ಕ್ಷೇತ್ರಜ್ಞ ಅನ್ನೋರು ಯಾರು ಅಂತಂದ್ರೆ ಅವರು ದೇಹ ಅಲ್ಲ ಅಲ್ವಾ, ದೇಹದಲ್ಲಿ ವಾಸ ಮಾಡ್ತಿರುವಂತಹ ಆತ್ಮ. ಅವನಿಗೆ ದೇಹದ ಬಗ್ಗೆ ಅವನಿಗೆ ಗೊತ್ತಿದೆ, ಅವನು ದೇಹದ ಕುರಿತಾಗಿ ಅವನು ತಿಳ್ಕೊಂಡಿದ್ದಾನೆ ಅಲ್ವಾ. ಸೊ ಇವಾಗ ಕ್ಷೇತ್ರಜ್ಞರು ಅವರು ದೇಹದಿಂದ ಬೇರೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ಕ್ಷೇತ್ರಜ್ಞ ಅನ್ನೋರು ದೇಹದ ಯಜಮಾನ ಅಲ್ವಾ. ಇವಾಗ ಅದಕ್ಕಿಂತ ಮುಂಚೆ ನಾವು ನೋಡಿರೋ ಹಾಗೇನೆ ಆ ಡ್ರೈವರು ಅವನು ಯಾವ ಅಂದ್ರೆ ಅವನ ಇಚ್ಛಾನುಸಾರ ಅವನು ಆ ಗಾಡಿಯನ್ನ ಓಡಿಸ್ತಾನೆ ಅಲ್ವಾ. ಅವನು ಇವಾಗ ಆ ಗಾಡಿಯ ಯಜಮಾನ, ಅವನು ಆ ಡ್ರೈವರು. ಅದೇ ತರ ನಾವು ಇವಾಗ ದೇಹದ ಯಜಮಾನರು ನಾವು. ಮತ್ತೆ ಚಟುವಟಿಕೆಗಳ ಕ್ಷೇತ್ರವನ್ನು ಬಲ್ಲವರು ಅಲ್ವಾ. ನಾವು ನಮ್ಮ ದೇಹದಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಅಂದ್ರೆ ಈ ದೇಹವನ್ನ ಯಾರು ಬಲ್ಲವರೋ ಅವ್ರನ್ನ ಕ್ಷೇತ್ರಜ್ಞರು. ಆ ಕ್ಷೇತ್ರವನ್ನ ಯಾರು ತಿಳ್ಕೊಂಡಿದ್ದಾರೆ ಅವ್ರನ್ನ ಕ್ಷೇತ್ರಜ್ಞರು ಅಂತ ಹೇಳ್ಬಿಟ್ಟು ಇಲ್ಲಿ ಕರಿತಾ ಇದ್ದಾರೆ ಅಲ್ವಾ. ಸೊ ನಮ್ಗೆ ಇವಾಗ ಅರ್ಥ ಆಗಿದೆ. ಕ್ಷೇತ್ರ ಅಂತಂದ್ರೆ ದೇಹ, ಕ್ಷೇತ್ರವನ್ನ ಯಾರು ಅರ್ಥ ಮಾಡ್ಕೊಂಡಿದಾರೋ ಅವ್ರನ್ನ ಕ್ಷೇತ್ರಜ್ಞ ಅಂತ ಹೇಳ್ಬಿಟ್ಟು ಇಲ್ಲಿ ಕರಿತಾ ಇದ್ದಾರೆ. ಈ ದೇಹವನ್ನು ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಮತ್ತು ಈ ದೇಹವನ್ನು ತಿಳಿದಿರುವವನನ್ನ ಕ್ಷೇತ್ರಜ್ಞ ಎಂದು ಕರೆಯಲಾಗುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಅನ್ಸುತ್ತೆ ಅಲ್ವಾ, ಇವಾಗ ಕ್ಷೇತ್ರಜ್ಞ ಅಂತಂತಂದ್ರೆ ಇವಾಗ ಸಾಮಾನ್ಯ ಮನುಷ್ಯರಿಗೂ ಸಹ ಈ ದೇಹದಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ ಅಲ್ವಾ. ಸೊ ಇವಾಗ ನಮ್ಗೆ ಹೊಟ್ಟೆ ಹಸುವಾದ್ರೆ ನಮ್ಗೆ ಹೊಟ್ಟೆ ಹಸುವಾಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ನಾವ್ ಇವಾಗ ಚಿಕ್ಕವರಿದ್ವಿ, ಅದಾದ್ಮೇಲೆ ನಾವು ಒಂದ್ ಸ್ವಲ್ಪ ದೊಡ್ಡವರಾದ್ವಿ, ಅದಾದ್ಮೇಲೆ ನಾವು ತರುಣಾವಸ್ಥೆಗೆ ಬಂದ್ವಿ, ಅದಾದ್ಮೇಲೆ ನಾವು ವೃದ್ಧಾಪ್ಯಕ್ಕೆ ಬರ್ತೀವಿ, ಅದಾದ್ಮೇಲೆ ನಮ್ಮ ದೇಹ ನಶಿಸಿ ಹೋಗುತ್ತೆ ಅನ್ನೋದನ್ನ ಸಾಮಾನ್ಯ ಮನುಷ್ಯರಿಗೂ ಸಹ ಗೊತ್ತಿದೆ. ಹಂಗಾದ್ರೆ ಎಲ್ಲರನ್ನೂ ಕರೆಕ್ಟ್ ಆಗಿ ಕ್ಷೇತ್ರಜ್ಞ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದಾ? ಎಲ್ಲರನ್ನೂ ಸಹ, ಸಾಮಾನ್ಯ ಜನರನ್ನೂ ಸಹ ನಾವು ಕ್ಷೇತ್ರಜ್ಞರು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗತ್ತಾ? ಆ ಪ್ರಶ್ನೆ ಬರುತ್ತೆ ಅಲ್ವಾ ಈಗ. ಎಸ್ ಮಾತಾಜಿ. ಎಲ್ಲ ಅಂದ್ರೆ ಎಲ್ಲ ದೇಹ ಹೇಳಿಕ್ಕಾಗಲ್ಲ. ತಿಳಿದವರಲ್ಲ, ಅವರ ದೇಹಗಳನ್ನು ತಿಳಿದವರು ಮಾತ್ರ ಕ್ಷೇತ್ರಜ್ಞ ಅಂತ ಹೇಳ್ಬೋದು. ಒಬ್ರಾದ್ಮೇಲೆ ಒಬ್ರು ಹೇಳಿ ಮಾತಾಜಿ, ನನಗೆ ಕೇಳಿಸ್ತಾ ಇಲ್ಲ ಸರಿಯಾಗಿ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಅಂದ್ರೆ ಈ ಒಬ್ಬ ಅವನ ದೇಹವನ್ನು ತಿಳಿದವನು ಅವನು ಮಾತ್ರ ಆ ಕ್ಷೇತ್ರಜ್ಞ. ಅಂದ್ರೆ ಬೇರೆ ಎಲ್ಲಾ ದೇಹಗಳನ್ನು ತಿಳಿದವನು ಇನ್ನೊಬ್ಬ ಕ್ಷೇತ್ರಜ್ಞ. ಬಟ್ ನಾವ್ ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿದ್ವಿ ಅಲ್ಲ, ನಾವ್ ಇಷ್ಟು ವರ್ಷಗಳ ಕಾಲ ನಮ್ಮನ್ನ ನಾವು ಕ್ಷೇತ್ರ ಅಂತ ಅನ್ಕೊಂಡಿದ್ವಿ, ನಾವು ಕ್ಷೇತ್ರಜ್ಞರಲ್ಲ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಅಂತ ನಾವು ತಿಳ್ಕೊಂಡ್ವಿ, ಚರ್ಚೆ ಮಾಡಿದ್ವಿ ಅಲ್ವಾ. ನಾವೆಲ್ಲ ಒಪ್ಕೊಂಡ್ವಿ ಕೂಡ. ಹೌದು, ನಮ್ಗೆ ಈ ಭಗವದ್ಗೀತೆ ಕ್ಲಾಸಿಗೆ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು ನಾವು ಕ್ಷೇತ್ರಜ್ಞರು, ನಾವು ಕ್ಷೇತ್ರ ಅಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಬಟ್ ಈಗ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಈ ದೇಹವನ್ನು ತಿಳಿದಿರುವವರನ್ನ ಕ್ಷೇತ್ರಜ್ಞ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾರೆ. ಸಾಮಾನ್ಯ ಮನುಷ್ಯರು ಸಹ ನಮ್ಗೆ ಅವ್ರಿಗೆ ಗೊತ್ತಿರುತ್ತಲ್ವಾ ಈ ಬಾಡಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ನಾವು ಅವರನ್ನು ಸಹ ಕ್ಷೇತ್ರಜ್ಞ ಅಂತ ನಾವು ಕರಿಬಹುದಾ? ಹಾ ಮಾತಾಜಿ, ಅವರು ದೇಹದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅದನ್ನ ತಿಳಿದಿರ್ತಾರೆ. ಹಾಗಾಗಿ ಸಾಮಾನ್ಯ ಮನುಷ್ಯನ ಕರಿಬಹುದು ಮಾತಾಜಿ ಕ್ಷೇತ್ರಜ್ಞ ಅಂತ. ಸೊ ನಾವು ಸಾಮಾನ್ಯ ಮನುಷ್ಯರನ್ನು ಸಹ ನಾವು ಕ್ಷೇತ್ರಜ್ಞ ಅಂತ ಹೇಳ್ಬಿಟ್ಟು ಕರಿಬಹುದು, ಆದ್ರೆ ಅವ್ರಿಗೆ ಅದರ ಅರಿವಿರೋದಿಲ್ಲ ಅಲ್ವಾ. ಇದು ಪದಗಳು ಅವ್ರಿಗೆ ಅವ್ರ ಕ್ಷೇತ್ರಜ್ಞರು ಅನ್ನೋ ಒಂದು ಅರಿವು ಅವರಿಗೆ ಇರೋದಿಲ್ಲ ಅಲ್ವಾ. ಸೊ ಇವಾಗ ಮುಂದೆ ಕೃಷ್ಣ ಅದ್ರ ಬಗ್ಗೆ ನಮ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತಾರೆ. ಕ್ಷೇತ್ರಜ್ಞಂ ಚಾಪಿ ಮಾಂ. ಓಕೆ, ಹರೇ ಕೃಷ್ಣ. ಇದನ್ನ ಒಬ್ರು ಯಾರಾದ್ರೂ ಓದಿ. ರಶ್ಮಿ ಮಾತಾಜಿ ಓದಿ ಮಾತಾಜಿ. ತುಂಬಾ ಫಾಸ್ಟ್ ಆಗಿ ಓದಿ, ಅಟ್ಲೀಸ್ಟ್ 9 ಗಂಟೆ ಅಷ್ಟರಲ್ಲಿ ಮುಗಿಸೋಣಂತೆ. ಹರೇ ಕೃಷ್ಣ ಮಾತಾಜಿ. ರಶ್ಮಿ ಮಾತಾಜಿ ಇದ್ದೀರಾ? ಮಾತಾಜಿ ನಾನು ಆಗ್ಲೇ ಹಾ ಓದಿ ಮಾತಾಜಿ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞ ಯೋಜ್ಞಾನಂ ಯತ್ತ ಜಾಜ್ಞಾನಂ ಮತಂ ಮಮ. ಮತ್ತೆ ಭರತವಂಶ ಶ್ರೇಷ್ಠನಾದ ಅರ್ಜುನನ ಎಲ್ಲ ದೇಹದಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು ಅದರ ಕ್ಷೇತ್ರಜ್ಞವನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ನಮ್ಗೆ ಇಲ್ಲಿ ತುಂಬಾ ಮುಖ್ಯವಾಗಿರೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇವಾಗ ನಮ್ಗೆ ಗೊತ್ತಿದೆ, ಇವಾಗ ನಮ್ಮ ದೇಹವನ್ನ ನಾವು ಬಲ್ಲವರು, ಅದಕ್ಕೆ ನಾವು ಕ್ಷೇತ್ರಜ್ಞರು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ಕೃಷ್ಣ ಏನ ಹೇಳ್ತಾ ಇದಾರೆ, ನೆಕ್ಸ್ಟ್ ಹೇಳ್ತಾ ಇದಾರೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಚಾ ಅಂತ ಒಂದು ಅಕ್ಷರವನ್ನ ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಲ್ವಾ. ಇವಾಗ ನಾನು ಹೇಳ್ತೀನಿ, ಇವಾಗ ಆ ಮನೆಯಲ್ಲಿ
ನನ್ ತಾಯಿ ಇದ್ದಾರೆ ಅಂತ ನಾನು ಹೇಳ್ತೀನಿ. ಆ ಮನೆಯಲ್ಲಿ ನನ್ನ ತಾಯಿ ಇದ್ದಾರೆ ಮತ್ತೆ ಅಂತ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಆ ಮನೆಯಲ್ಲಿ ನಮ್ಮ ತಾಯಿ ಇದ್ದಾರೆ ಮತ್ತೆ ಅಂದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಇನ್ನೊಬ್ರು ಇದಾರೆ ಅಂತ. ಇನ್ನೊಬ್ರು ಇದ್ದಾರೆ ಅಂತ ಅನ್ಸುತ್ತೆ ಅಲ್ವಾ? ನೋಡಿ ಇವಾಗ ಭಗವಂತ ಅದನ್ನೇ ಹೇಳ್ತಾ ಇದಾರೆ ಇಲ್ಲಿ, ಚ ಅಂತ ಹೇಳ್ತಾ ಇದಾರೆ ಅಲ್ವಾ? ಆ ದೇಹದಲ್ಲಿ ಆ ಕ್ಷೇತ್ರಜ್ಞ ಇದ್ದಾರೆ, ಅದ್ರ ಜೊತೆ ಇನ್ನೂ ಒಬ್ಬ ಕ್ಷೇತ್ರಜ್ಞ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ. ಭರತವಂಶ ಶ್ರೇಷ್ಠರಾದ ಅರ್ಜುನನೇ ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ ಅಂತ ಹೇಳ್ತಾ ಇದಾರೆ. ಇವಾಗ ನಾನು ನನ್ನ ದೇಹದಲ್ಲಿ ನಾನ್ ಮಾತ್ರ ಇರ್ಲಿಕ್ಕೆ ಸಾಧ್ಯ ಅಲ್ಲ, ನಾನು ಇವಾಗ ಬೇರೆಯವ್ರ ದೇಹದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತ ಇಲ್ಲಿ ಏನ್ ಹೇಳ್ತಾ ಇದಾರೆ? ಎಲ್ಲ ದೇಹಗಳಲ್ಲಿ ಕ್ಷೇತ್ರಜ್ಞ ಇರೋ ಕ್ಷೇತ್ರಜ್ಞ ನಾನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇದ್ರಿಂದ ನಮ್ಗೆ ಏನ್ ಅರ್ಥ ಆಗ್ತದೆ? ಪ್ರತಿಯೊಂದು ದೇಹದಲ್ಲಿ ಎಷ್ಟು ಕ್ಷೇತ್ರಜ್ಞರಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಾ ಇದೆ ನಮ್ಗೀಗ? ಇಬ್ರು ಕ್ಷೇತ್ರಜ್ಞರಿದ್ದಾರೆ ಅಲ್ವಾ? ಈ ಸುಂದರ ಚಿತ್ರ ನೋಡಿ ಎಷ್ಟು ಚೆನ್ನಾಗಿ ಇದನ್ನ ಬರ್ದಿದ್ದಾರೆ. ಯಾರು ಬರ್ದಿದಾರೋ ಗೊತ್ತಿಲ್ಲ, ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. ನಾವ್ ಎಲ್ಲಿದೀವಿ? ಈ ದೇಹದಲ್ಲಿ ಹೃದಯ ಭಾಗದಲ್ಲಿ ವಾಸ ಮಾಡ್ತಾ ಇದೀವಿ. ಸೊ ಇದು ಆತ್ಮದ ಜೊತೆ ಯಾರಿದ್ದಾರೆ? ಪರಮಾತ್ಮ ಇದ್ದಾರೆ. ಸೊ ಇವಾಗ ಈ ಕ್ಷೇತ್ರಜ್ಞ ಯಾವ ತರ ಇದ್ದಾರೆ? ಈ ಕ್ಷೇತ್ರಜ್ಞ ಅಂದ್ರೆ ಎಲ್ಲರ ದೇಹದಲ್ಲಿ ಇರುವಂತಹ ಇನ್ನೊಬ್ಬ ಕ್ಷೇತ್ರಜ್ಞ ಅಂದ್ರೆ ಭಗವಂತ, ಅವರು ಪರಮಾತ್ಮ ರೂಪಿಯಾಗಿ ಇದ್ದಾರೆ ಅಲ್ವಾ? ಸೊ ಈ ಪರಮಾತ್ಮ ಇವರು ಯಾರ ಅಂಶ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? 3 ವಿಷ್ಣುಗಳಿದ್ದಾರೆ ಅಲ್ವಾ? ಕಾರಣದಕಶಾಹಿ ವಿಷ್ಣು, ಗರ್ಭದಕಶಾಹಿ ವಿಷ್ಣು ಮತ್ತೆ ಕ್ಷೀರೋದಕಶಾಹಿ ವಿಷ್ಣು. ಸೊ ಎಲ್ಲರ ಹೃದಯದಲ್ಲಿ ಈ ಪರಮಾತ್ಮ ರೂಪಿಯಾಗಿರುವಂತಹ ಈ ಪರಮಾತ್ಮ ಯಾರ ಅಂಶ? ಇಲ್ಲ ಮಾತಾಜಿ, ಗರ್ಭೋದಕಶಾಹಿ ವಿಷ್ಣು ಅಲ್ಲ, ಕ್ಷೀರೋದಕಶಾಹಿ ವಿಷ್ಣುವಿನ ಅಂಶ ಅಲ್ವಾ? ಇವರು ಇವಾಗ ನಮಗ್ ಗೊತ್ತಿದೆ ನಮ್ಮ ಆತ್ಮದ ಗಾತ್ರ ಎಷ್ಟಿದೆ ಅಂತ ನಮ್ಗೆ ಗೊತ್ತಿದೆ ಅಲ್ವಾ? ಒಂದು ಕೂದಲಿನ ತುದಿನ ತಗೊಂಡು ಅದನ್ನ 10,000 ಭಾಗ ಮಾಡಿದ್ರೆ 1 ಭಾಗದಷ್ಟು ನಮ್ಮ ಗಾತ್ರ ಇದೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ಅದೇ ತರನೇ ಪರಮಾತ್ಮನ ಅಂಶ ಪರಮಾತ್ಮನಾಗಿರುವಂತಹ ನಮ್ಮ ಹೃದಯದಲ್ಲಿ ನಮ್ಮ ಜೊತೆ ಇರುವಂತಹ ಪರಮಾತ್ಮನ ಗಾತ್ರ ಯಾರಾದ್ರೂ ಹೇಳ್ತೀರಾ? ಎಷ್ಟು ಗಾತ್ರ ಇದೆ ಪರಮಾತ್ಮನಿಗೆ ಅಂತ ಹೇಳ್ಬಿಟ್ಟು? ಮಾತಾಜಿ 9 ಇಂಚು ಅಂತ 8 ಇಂಚು ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಇದು ಹೆಬ್ಬೆಟ್ಟಷ್ಟು ಗಾತ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮ ಹೆಬ್ಬೆಟ್ಟಿನಷ್ಟು ಗಾತ್ರದಷ್ಟು ಪರಮಾತ್ಮ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ಸೊ ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ? ಭರತವಂಶ ಶ್ರೇಷ್ಠನಾದ ಅರ್ಜುನನೇ ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನ ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ. ಸೊ ಇವಾಗ ನಾವಿವಾಗ ಎಷ್ಟೊಂದು ಓದಿದ್ವಿ ಅಲ್ವಾ? 25 ವರ್ಷ 30 ವರ್ಷಗಳನ್ನ ಓದಿದ್ವಿ. ನಾವು ತುಂಬಾ ಜ್ಞಾನಿಗಳು ಅಂತ ನಾವ್ ಅನ್ಕೊಂಡ್ವಿ. ಸೊ ನಮ್ಗೆ ಯಾವಾಗಾದ್ರೂ ಗೊತ್ತಿತ್ತಾ ನಮ್ಗೆ? ಸೊ ಈ ದೇಹ ಅಂದ್ರೆ ನಾನಲ್ಲ, ಆ ದೇಹದಲ್ಲಿ ವಾಸ ಮಾಡ್ತಿರೋಂಥದ್ದು ನಾನು, ಮತ್ತೆ ನನ್ ಜೊತೆ ಭಗವಂತನು ಸಹ ಪರಮಾತ್ಮ ರೂಪಿಯಾಗಿ ಅವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಯಾವತ್ತಾದ್ರೂ ನಾವು ತಿಳ್ಕೊಂಡಿದೀವಾ? ಹಾಗಾದ್ರೆ ನಾವು ಜ್ಞಾನವನ್ನ ನಾವು ಪಡ್ಕೊಂಡ್ವಾ ಇಷ್ಟು ವರ್ಷಗಳ ಕಾಲ? ಕೃಷ್ಣನ ಪ್ರಕಾರ ಅಲ್ವಾ? ಕೃಷ್ಣನ ಪ್ರಕಾರ ಏನು? ಯಾರಿದನ್ನ ಅರ್ಥ ಮಾಡ್ಕೋತಾರೆ, ದೇಹಕ್ಕೂ ಮತ್ತೆ ಕ್ಷೇತ್ರಜ್ಞ ಅಥವಾ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನ ನಡುವಿನ ವ್ಯತ್ಯಾಸವನ್ನ ಯಾರು ಅರ್ಥ ಮಾಡ್ಕೋತಾರೋ ಅದನ್ನ ಅವರು ಜ್ಞಾನಿ ಅಂತ ಕರಿತಾ ಇದ್ದಾರೆ, ಅದನ್ನ ಜ್ಞಾನ ಅಂತ ಕರಿತಿದ್ದಾರೆ ಅಲ್ವಾ? ಆ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳೋದೇ ಜ್ಞಾನ ಅಂತ ಕರಿತಾ ಇದ್ದಾರೆ. ಸೊ ಇದನ್ನ ನನ್ನ ಅಭಿಪ್ರಾಯ ಅಂತ ಹೇಳ್ತಿದ್ದಾರೆ ಅಲ್ವಾ? ನಮ್ಗೆ ಇದು ನೋಡಿದ್ರೆ, ಈ ಸೆಂಟೆನ್ಸ್ ನೋಡಿದ್ರೆ ಏನ್ ಅನ್ಸುತ್ತೆ? ಇದು ಕೃಷ್ಣ ಹಿಂಗ್ ಹೇಳ್ತಾ ಇದಾರೆ, ಇದೇ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದಾರಲ್ವಾ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಸೊ ಇವಾಗ ಇದನ್ನ ಈ ಸೆಂಟೆನ್ಸ್ ಅನ್ನ ನೋಡಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಇದೇ ನನ್ನ ಅಭಿಪ್ರಾಯ ಅಂತ ಯಾಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ? ಪ್ರತಿಯೊಂದು ಜೀವಿಯಲ್ಲೂ ಭಗವಂತ ಒಬ್ರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಯಾಕೆ ಈ ತರ ಹೇಳ್ತಾ ಇದಾರೆ? ಇದೇ ನನ್ನ ಅಭಿಪ್ರಾಯ ಅಂತ ಯಾಕೆ ಹೇಳ್ತಾ ಇದಾರೆ? ಜ್ಞಾನ ಅನ್ನೋ ಒಂದು ಪದ ಬಳಸಿರೋದ್ರಿಂದ ಮಾತಾಜಿ ಅದಕ್ಕೆ ಆ ಒಂದು ಉದ್ದೇಶ ಅವರು ಇದೊಂದು ವಿಸ್ತಾರವಾದ ಒಂದು ಪದ, ಇದಕ್ಕೆ ಅತಿ ಹೆಚ್ಚು ಅರ್ಥಗಳು ಬರೋದ್ರಿಂದ ಮತ್ತೆ ಈ ಭೌತಿಕದಲ್ಲಿ ಅತಿ ಹೆಚ್ಚು ಬೆಲೆ ಅರ್ಥ ಇರೋದ್ರಿಂದ ಇದು ನನ್ನ ಅಭಿಪ್ರಾಯ ಅಂದ್ರೆ ನನ್ನ ಪ್ರಕಾರ, ನನ್ನ ಊಹೆ, ನನ್ನ ಉತ್ತರ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದಗಳು ಮಾತಾಜಿ. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನ ಮುಖ್ಯವಾದ ಗುರಿ ಏನು ಅನ್ನೋದನ್ನ ಇಲ್ಲಿ ನಾವು ತಿಳಿಸ್ತಾ ಇದೆ ಮಾತಾಜಿ. ಅಂದ್ರೆ ಈ ದೇಹ ಏನು, ಅದನ್ನ ಹೇಗೆ ಉಪಯೋಗ ಮಾಡ್ಕೋಬೇಕು, ಅಂದ್ರೆ ಪರಮಾತ್ಮನೊಂದಿಗೆ ನಮ್ಮ ಆತ್ಮನ ಒಟ್ಟಿಗೆ ಸಂಪರ್ಕ ತಗೊಳ್ಳೋದೇನೆ ಜ್ಞಾನ ಅನ್ನೋದನ್ನ ಇಲ್ಲಿ ಇದೇ ನನ್ನ ಅಭಿಪ್ರಾಯ ಅಂತಂದ್ರೆ ನಾವು ಅದಕ್ಕೋಸ್ಕರ ನಮ್ಮ ದೇಹವನ್ನ ಉಪಯೋಗಿಸ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಕೆ, ಮತ್ತೊಮ್ಮೆ ಇದು ರಶ್ಮಿ ಮಾತಾಜಿ ಓದ್ತೀರಾ? ಮಾತಾಜಿ ಇದ್ದೀರಾ ನೀವು? ಹಾ ಮಾತಾಜಿ, ನಾನು ಅಟೆಂಡೆನ್ಸ್ ಹಾಕಕ್ ಹೋದೆ ಮಾತಾಜಿ. ಓಕೆ, ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಕನ್ನಡದಲ್ಲಿ ಇರೋದು ಓದಿ ಮಾತಾಜಿ. ಹಾ
ಪ್ರತಿಯೊಂದು ದೇಹದಲ್ಲಿಯೂ ಚಟುವಟಿಕೆಗಳ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ 2 ಆತ್ಮಗಳಿವೆ, ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ. ಪರಮಾತ್ಮನು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಸ್ವಾಂಶ ವಿಸ್ತರಣೆಯಾದುದರಿಂದ ಕೃಷ್ಣನು ನಾನು ಕ್ಷೇತ್ರಜ್ಞ, ಆದರೆ ವ್ಯಕ್ತಿಗತ ಕ್ಷೇತ್ರಜ್ಞನಲ್ಲ, ಪರಮ ಕ್ಷೇತ್ರಜ್ಞ. ನಾನು ಪರಮಾತ್ಮನಾಗಿ ಪ್ರತಿಯೊಂದು ದೇಹದಲ್ಲಿಯೂ ಇದ್ದೇನೆ ಎಂದು ಹೇಳುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇವಾಗ ಇಬ್ರು ಕ್ಷೇತ್ರಜ್ಞರ ಹೆಸರು ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಯ್ತಲ್ಲ, ಅವ್ರ ಹೆಸರು ಏನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಪರಮಾತ್ಮ ಪರಮಾತ್ಮ. ಆತ್ಮ ಪರಮಾತ್ಮ. ಓಕೆ, ಅದು ಆತ್ಮ ಪರಮಾತ್ಮ ನಮ್ಗೆ ಗೊತ್ತಿದೆ. ಕ್ಷೇತ್ರ ಅನ್ನೋ ಒಂದು ಪದವನ್ನ ಉಪಯೋಗಿಸ್ಕೊಂಡು ನಾವ್ ಹೇಳ್ಬೇಕಂದ್ರೆ, ಕ್ಷೇತ್ರಜ್ಞ ಅನ್ನೋ ಒಂದು ಪದವನ್ನ ಉಪಯೋಗಿಸ್ಕೊಂಡು ಹೇಳ್ಬೇಕಂತಂದ್ರೆ ಇಬ್ರನ್ನ ನಾವ್ ಹೇಗೆ? ಕ್ಷೇತ್ರಜ್ಞ ಇಲ್ಲ ಮಾತಾಜಿ, ಕ್ಷೇತ್ರಜ್ಞ ಆತ್ಮ ಮತ್ತೆ ಪರಮಾತ್ಮನನ್ನ ನಾವು ಹೇಳ್ಬೇಕು. ಕ್ಷೇತ್ರಜ್ಞ ಅನ್ನೋ ಒಂದು ಪದವನ್ನ ಉಪಯೋಗಿಸ್ಕೊಂಡು ಎರಡರನ್ನು ನಾವು ವ್ಯತ್ಯಾಸ ನಾವು ಹೇಳ್ಬೇಕಾಗತ್ತೆ. ಹೇಗೆ ಹೇಳ್ತೀರಾ? ಆತ್ಮ ಕ್ಷೇತ್ರಜ್ಞ, ಪರಮಾತ್ಮ ಪರಮ ಕ್ಷೇತ್ರಜ್ಞ. ಮಾತಾಜಿ ಜೀವಾತ್ಮ ಮತ್ತೆ ಪರಮಾತ್ಮ. ಹಾ, ಜೀವಾತ್ಮ ಪರಮಾತ್ಮ. ಹೇಳ್ತಾ ಇದಾರೆ ಅಂತಂದ್ರೆ ಆತ್ಮನ್ನ ಇಲ್ಲಿ ವ್ಯಕ್ತಿಗತ ಕ್ಷೇತ್ರಜ್ಞ ಅಂತ ಹೇಳ್ತಾ ಇದಾರೆ. ಅಂದ್ರೆ ಅವ್ರಿಗೆ ಬರೇ ತನ್ನ ದೇಹದಲ್ಲಿ ಏನಾಗ್ತಿದೆ ಅನ್ನೋದನ್ನ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ, ಅದಕ್ಕೋಸ್ಕರ ವ್ಯಕ್ತಿಗತ ಕ್ಷೇತ್ರಜ್ಞ ಅಂತ ಕರಿತಾ ಇದ್ದಾರೆ. ಆದ್ರೆ ಅಂದ್ರೆ ಪರಮಾತ್ಮ ಅವರು ಎಲ್ಲರ ದೇಹದಲ್ಲಿ ಇರೋದ್ರಿಂದ ಅವ್ರನ್ನ ಪರಮ ಕ್ಷೇತ್ರಜ್ಞ ಅಂತ ಕರಿತಾ ಇದ್ದಾರೆ ಅಲ್ವಾ? ಎಲ್ಲರ ದೇಹದಲ್ಲಿ ಏನಾಗ್ತಿದೆ ಅನ್ನೋದನ್ನ ಪರಮಾತ್ಮನಿಗೆ ಗೊತ್ತಿದೆ, ಅದಕ್ಕೋಸ್ಕರ ಅವನ್ನ ಪರಮ ಕ್ಷೇತ್ರಜ್ಞ ಮತ್ತೆ ವ್ಯಕ್ತಿಗತ ಕ್ಷೇತ್ರಜ್ಞ ಅಂತ ಹೇಳ್ಬಿಟ್ಟು ಈ 2 ಪದಗಳನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಲ್ಲಿ ಪ್ರತಿಯೊಂದು ದೇಹದ ಚಟುವಟಿಕೆಗಳ ಕ್ಷೇತ್ರವನ್ನು ನಾನು ತಿಳಿದಿರುತ್ತೇನೆ, ಇದನ್ನು ಅರ್ಥ ಮಾಡಿಸಲು ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿರುವ ಸಾದೃಶ್ಯವನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಪ್ರತಿಯೊಂದು ದೇಹದ ಚಟುವಟಿಕೆಗಳ ಕ್ಷೇತ್ರವನ್ನ ನಾನು ತಿಳಿದಿರುತ್ತೇನೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಯಾರೇ ದೇಹದಲ್ಲಿ ಏನೇ ಆದ್ರೂ ಸಹ ಅದು ನನಗೆ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಪ್ರಭುಪಾದರು ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಒಂದು ಸಾದೃಶ್ಯವನ್ನ ಕೊಟ್ಟಿದ್ದಾರೆ. ಅದೇನು ಸಾದೃಶ್ಯ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಭಾವಾರ್ಥದಲ್ಲಿ ಬರುತ್ತೆ ಅದು. ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಿ ಇದ್ರ ಬಗ್ಗೆ. ಒಬ್ಬ ರಾಜನಿಗೆ ಎಲ್ಲರ ಹೇಳಿ ಮಾತಾಜಿ, ಕರೆಕ್ಟ್ ಇದೆ. ಹಾ ಹೇಳಿ ಮಾತಾಜಿ. ರಾಜನಿಗೆ ಒಬ್ಬ ರೈತನಿಗೆ ಅವನ ಹೊಲದ ಬಗ್ಗೆ ಮಾತ್ರ ಗೊತ್ತಿರುತ್ತೆ, ರಾಜನಿಗೆ ಪ್ರತಿಯೊಬ್ಬರ ಆ ರಾಜ್ಯದಲ್ಲಿರುವಂತಹ ಎಲ್ಲರ ಬಗ್ಗೆನೂ ಗೊತ್ತಿರುತ್ತೆ ಅಲ್ವಾ? ಅದು ಆ ಸಾದೃಶ್ಯವನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಅದೇ ತರನೇ ಇವಾಗ ಒಬ್ಬ ಅಪಾರ್ಟ್ಮೆಂಟ್ ಓನರ್ಗೆ ಆ ಎಲ್ಲ ಅವ್ರ ಅಪಾರ್ಟ್ಮೆಂಟ್ ಇರೋ ಎಲ್ಲ ಫ್ಲಾಟ್ಸ್ ಬಗ್ಗೆನೂ ಗೊತ್ತಿರುತ್ತೆ, ಆದ್ರೆ ಆ ಫ್ಲಾಟ್ ಓನರ್ಗೆ ತನ್ನ ಫ್ಲಾಟ್ ಬಗ್ಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ? ಸೊ ಈ ತರ ನಾವು ಹಲವಾರು ಎಕ್ಸಾಂಪಲ್ಸ್ ಅನ್ನ ನಾವು ಕೊಡ್ಬೋದು. ಸೊ ಇವಾಗ ಪ್ರಭುಪಾದರು ಅವ್ರು ನಮ್ಗೆ ಈ ಎಕ್ಸಾಂಪಲ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ? ಸೊ ಇವಾಗ ಈ ಎರಡನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇಲ್ಲಿ ಇವಾಗ ರೈತ ಇಲ್ಲಿ ಈ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಲ್ವಾ? ರೈತ ಮತ್ತೆ ಹೊಲ ಎರಡು ಒಂದೇನೇನಾ? ಇಲ್ಲ ಮಾತಾಜಿ. ರೈತನ ನಾವು ಏನಕ್ಕೆ ಹೋಲಿಸ್ಬೋದು, ಹೊಲವನ್ನ ಏನಕ್ಕೆ ಹೋಲಿಸ್ಬೋದು ನಾವು? ರೈತನನ್ನ ಇದು ಹೊಲವನ್ನ ಕ್ಷೇತ್ರ ಅಲ್ವಾ? ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಈ ಹೊಲವನ್ನ ಕ್ಷೇತ್ರ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ರೈತನನ್ನ, ಇದರಲ್ಲಿ ಉಳುಮೆ ಮಾಡುವಂತಹ ರೈತನನ್ನ ನಾವು ಕ್ಷೇತ್ರಜ್ಞ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಲ್ವಾ? ಮತ್ತೆ ಅಂದ್ರೆ ಈ ರಾಜ್ಯದಲ್ಲಿ ಇರುವಂತಹ ರಾಜನಿಗೆ ಈ ಎಲ್ಲಾ ಹೊಲಗಳ ಬಗ್ಗೆ ಅವನಿಗೆ ತಿಳಿದಿರೋದ್ರಿಂದ ಅವನನ್ನ ನಾವು ಏನು ಪರಮ ಕ್ಷೇತ್ರಜ್ಞನಾಗಿ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ? ಓಕೆ, ಸೊ ಈ ಸಾದೃಶ್ಯವನ್ನ ನಮ್ಗೆ ಪ್ರಭುಪಾದರು ಕೊಡ್ತಾ ಇದಾರೆ ಭಾವಾರ್ಥದಲ್ಲಿ. ಹರೇ ಕೃಷ್ಣ. ಮತ್ತಿದೆ ಯಾರಾದ್ರೂ ಓದಿ? ಭವ್ಯ ಮಾತಾಜಿ ಓದ್ತೀರಾ? ಮಾತಾಜಿ ನಾನು ಓದ್ಲಾ ಮಾತಾಜಿ? ಓದಿ ಪ್ರಭುಜಿ, ಮುನಿರಾಜ್ ಪ್ರಭುಜಿ ಓದಿ. ಓದ್ಲಿ ಮಾತಾಜಿ, ಆಮೇಲೆ ಓದ್ತೇನೆ. ಒಬ್ಬ ವ್ಯಕ್ತಿಗೆ ತನ್ನ ದೇಹದ ವಿಷಯ ತಿಳಿದಿರಬಹುದು, ಆದರೆ ಇತರ ದೇಹಗಳ ವಿಷಯ ಅವನಿಗೇನು ತಿಳಿಯದು. ಪರಮಾತ್ಮನಾಗಿ ಎಲ್ಲಾ ದೇಹಗಳಲ್ಲಿರುವ ದೇವೋತ್ತಮ ಪರಮ ಪುರುಷನಿಗೆ ಎಲ್ಲಾ ದೇಹಗಳ ಎಲ್ಲಾ ವಿಷಯಗಳು ತಿಳಿದಿರುತ್ತವೆ. ಅವನಿಗೆ ವಿವಿಧ ಜೀವ ವರ್ಗಗಳ ಬೇರೆ ಬೇರೆ ದೇಹಗಳಲ್ಲೂ ತಿಳಿದಿರುತ್ತದೆ. ಪೌರನೊಬ್ಬನಿಗೆ ತನ್ನ ಭೂಮಿಯ ತುಂಡನ್ನು ವಿಷಯ ಎಲ್ಲವೂ ತಿಳಿದಿರಬಹುದು, ಆದರೆ ರಾಜನಿಗೆ ತನ್ನ ಅರಮನೆ ಮಾತ್ರವಲ್ಲ, ವ್ಯಕ್ತಿಗತ ಪೌರರ ಹೊಂದಿರುವ ಎಲ್ಲಾ ಆಸ್ತಿಗಳ ವಿಷಯವೂ ತಿಳಿದಿರುತ್ತದೆ. ಹಾಗೆಯೇ ವ್ಯಕ್ತಿಯು ತನ್ನ ಶರೀರದ ಒಡೆಯನಾಗಿರಬಹುದು, ಆದರೆ ಭಗವಂತನ ಸಕಲ ಶರೀರಗಳ ಒಡೆಯನಾಗಿದ್ದಾನೆ. ರಾಜನು ರಾಜ್ಯದ ಮೂಲ ಯಜಮಾನ, ಪೌರನು 2ನೇ ವರ್ಗದ ಯಜಮಾನ. ಇದೇ ರೀತಿಯಲ್ಲಿ ಪರಮಪ್ರಭು ಎಲ್ಲಾ ದೇಹಗಳ ಪರಮಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇದೆಲ್ಲರಿಗೂ ಅರ್ಥ ಆಯ್ತಲ್ಲ? ಇವಾಗ ನಮ್ಗೆ ನಮ್ಮ ದೇಹದಲ್ಲಿ ಏನಾಗ್ತಿದೆ ಅಂತ ಮಾತ್ರ ಗೊತ್ತು. ಇವಾಗ ನೋಡಿ, ನನಗೆ ಹೊಟ್ಟೆ ನೋವು ಬರ್ತಾ ಇದೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಾಗ್ತಾ ಇದೆಯಾ ನನ್ಗೆ ಹೊಟ್ಟೆ ನೋವು ಇರೋದು? ಇಲ್ಲ. ಅಥವಾ ನಿಮ್ಗೆ ಯಾರಿಗಾದ್ರೂ ಇಲ್ಲಿ ತಲೆನೋವಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಮ್ಮಲ್ಲಿರುವಂತಹ ಪರಮಾತ್ಮನಿಗೆ
ಎಲ್ಲರ ದೇಹದಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಯಾಕೆ ಅಂತಂದ್ರೆ ಭಗವಂತನು ಸಕಲ ಶರೀರಗಳ ಒಡೆಯನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ತರನೇ ಇಲ್ಲಿ ಯಾರಿಗೆ ಹೋಲಿಸ್ತಾ ಇದ್ದಾರೆ, ರಾಜನಿಗೆ ಹೋಲಿಸ್ತಾ ಇದ್ದಾರೆ ಅಲ್ವಾ. ಸೊ ರಾಜ ಅವರು ಎಲ್ಲ ರಾಜ್ಯದಲ್ಲಿರುವಂತಹ ಎಲ್ಲಾ ಹೊಲಗಳ ಒಡೆಯನಾಗಿದ್ದಾನೆ ಅಲ್ವಾ. ಆದ್ರೆ ಆ ಪೌರನು, ಅಲ್ಲಿರುವಂತಹ ಒಬ್ಬ ಪೌರ ಆ 2ನೇ ವರ್ಗದ ಯಜಮಾನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಸಹ ಅಂದ್ರೆ ನಿಜವಾದ ಯಜಮಾನ ಅಂತ ನಾವು ಅನ್ಕೊಂಡಿದೀವಿ, ಈ ದೇಹದ ಯಜಮಾನ ನಾವು ಅಂತ ಅನ್ಕೊಂಡಿದೀವಿ. ಆದ್ರೆ ನಿಜವಾದ ಯಜಮಾನ ಭಗವಂತ ಅಲ್ವಾ. ಅವ್ರು ಯಾವಾಗ ನಮ್ಮನ್ನ ಈ ದೇಹದಿಂದ ಹೊರಗಡೆ ಹೋಗುವಂತ ಅವ್ರು ನಮ್ಮನ್ನ ಕಿಕ್ ಮಾಡಿದ್ರೆ ನಾವು ಆ ಕ್ಷಣ ನಾವು ಹೊರಗಡೆ ಹೋಗ್ಬೇಕಾಗತ್ತೆ ಅಲ್ವಾ. ನಾವ್ ಇಲ್ಲ, ನಾನು ಇಲ್ಲಿರ್ತೀನಿ, ಇದು ನಂದು ಅಂತ ನಾವು ಕ್ಲೈಮ್ ಮಾಡ್ಕೊಳ್ಲಿಕ್ಕೇನೆ ಸಾಧ್ಯ ಇಲ್ಲ ಅಲ್ವಾ. ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಪ್ರತಿಯೊಂದು ದೇಹದ ಚಟುವಟಿಕೆಗಳ ಕ್ಷೇತ್ರವನ್ನು ನಾನು ತಿಳಿದಿರುತ್ತೇನೆ, ಧರ್ಮ ಗ್ರಂಥಗಳಿಂದ ಉದಾಹರಣೆಗಳನ್ನು ನೀಡಿ. ಇವಾಗ ಭಗವಂತ ಹೇಳಿದ್ರು ಅಲ್ವಾ, ಪ್ರತಿಯೊಂದು ದೇಹದ ಚಟುವಟಿಕೆಗಳ ಕ್ಷೇತ್ರವನ್ನ ನಾನು ತಿಳಿದಿರ್ತೀನಿ ಅಂತ ಹೇಳ್ಬಿಟ್ಟು. ನಮ್ಗೆ ಏನಾದ್ರು ಅರ್ಥ ಆಗುತ್ತಾ? ಹೌದು, ಭಗವಂತನಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಏನಾದ್ರು ಇಲ್ಲಿ ನಮ್ಮ ಪುರಾಣಗಳಲ್ಲಿ ಅದ್ರದ್ದೇನಾದ್ರೂ ಒಂದು ದಾಖಲೆ ಉಲ್ಲೇಖ ಏನಾದ್ರು ಇದೆಯಾ? ನಮ್ಗೆ ಕಾಣಿಸುತ್ತೆ ಯಾವ್ದಾದ್ರು ಸಂದರ್ಭಗಳಲ್ಲಿ ನಾವು ಅದನ್ನ ತಿಳ್ಕೊಬಹುದಾ? ಇದು ಗೊತ್ತಿಲ್ಲ ಮಾತಾಜಿ. ಹರೇ ಕೃಷ್ಣ. ನಿಮ್ಗೆ ಗೊತ್ತಿದೆ? ಅಂದ್ರೆ ಬ್ರಹ್ಮ ಸಂಹಿತೆಯಿಂದ ಭಗವಂತನ ಬಗ್ಗೆ ಹೇಳೋದು ಮಾತಾಜಿ. ಹರೇ ಕೃಷ್ಣ. ಇವಾಗ ನೋಡಿ, ನಿಮ್ಗೆ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟೊಂದು ಘಟನೆಗಳಾಗಿದೆ, ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಭಗವಂತನಿಗೆ ಏನೆಲ್ಲ ನಡೀತಾ ಇದೆ ಬೇರೆಯವರಲ್ಲಿ ಮನಸ್ಸಲ್ಲಿ ಅಥವಾ ಅಲ್ಲಿ ಏನ್ ನಡೀತಾ ಇದೆ ಅವರಲ್ಲಿ ಇಲ್ಲ ಅಂದ್ರೂ ಸಹ ಏನೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಇವಾಗ ನಿಮ್ಗೆ ಗೊತ್ತಿರೋ ಹಾಗೇನೆ ಆ ಭೀಷ್ಮಾಚಾರ್ಯರ ಹತ್ರ 5 ಬಾಣಗಳಿರುತ್ತೆ ಅಲ್ವಾ. 5 ಪಾಂಡವರನ್ನ ಕೊಲ್ಲಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಇಟ್ಕೊಂಡಿರ್ತಾರೆ. ಅದನ್ನ ದುರ್ಯೋಧನ ಬಂದು ಇಸ್ಕೊಂಡು ಹೋಗ್ತಾರೆ ಅಲ್ವಾ. ಕೃಷ್ಣ ಏನ್ ಮಾಡ್ತಾರೆ, ಅರ್ಜುನನಿಗೆ ಹೇಳ್ತಾರೆ, ನೀನ್ ಹೋಗ್ಬಿಟ್ಟು ಆ 5 ಬಾಣಗಳನ್ನ ದುರ್ಯೋಧನನಿಂದ ತಗೊಂಡ್ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ನಮ್ಗೆ ಅದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ನೋಡಿ, ಇವ್ರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಪಾಂಡವರಿಗೆ ಇದೆಲ್ಲ ನಡೆದಿದೆ ಅಂತ ಹೇಳ್ಬಿಟ್ಟು, ಆದ್ರೆ ಭಗವಂತನಿಗೆ ಗೊತ್ತಾಗಿದೆ ಅಲ್ವಾ. ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಭಗವಂತನಿಗೆ ಎಲ್ಲೆಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಎಲ್ಲವನ್ನೂ ಅವನು ತಿಳಿದಿರ್ತಾನೆ ಅಂತ ಹೇಳ್ಬಿಟ್ಟು. ಈ ತರ ಯಾರಾದ್ರೂ ನೀವು ಉದಾಹರಣೆಗಳನ್ನ ನೀವು ಕೊಡ್ತೀರಾ? ಹಾ ಮಾತಾಜಿ. ಹರೇ ಕೃಷ್ಣ. ಉದಾಹರಣೆಗಳನ್ನ ನೀವು ಕೊಡ್ಬಹುದು. ಮಾತಾಜಿ ಈಶೋಪನಿಷತ್ನಲ್ಲಿ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಟ ಇದು ಬರುತ್ತಾ ಮಾತಾಜಿ? ಹಾ ಮಾತಾಜಿ ಬರುತ್ತೆ. ಬಟ್ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಗೆ ಗೊತ್ತಾಗ್ಬೇಕು, ಆ ಪ್ರಸಂಗದಿಂದ ನಮ್ಗೆ ಗೊತ್ತಾಗ್ಬೇಕು ಭಗವಂತನಿಗೆ ಎಲ್ಲಾ ಚಟುವಟಿಕೆಗಳು ತಿಳಿದಿರುತ್ತೆ ಅಂತ ಹೇಳ್ಬಿಟ್ಟು. ಮಾತಾಜಿ ಅಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಅದ್ರ ನಡವಳಿಕೆ ಕಾರ್ಯಚಟುವಟಿಕೆಗಳು ಎಲ್ಲದನ್ನು ಕೂಡ ಗೊತ್ತಿರುತ್ತಲ್ಲ ಮಾತಾಜಿ. ಅಂದ್ರೆ ನೀವೇ ಹೇಳಿದ ಹಾಗೆ ಇವಾಗ ಈ ದೇಹ, ಈ ಮನಸ್ಸು ಇವಾಗ ಏನ್ ಮಾಡುತ್ತೆ, ಏನ್ ಮಾಡಬಾರ್ದು, ಅದ್ರ ಚಟುವಟಿಕೆಗಳೆಲ್ಲದನ್ನು ತಿಳಿದಿರುತ್ತೆ. ಹಾ ಮಾತಾಜಿ, ಅದಕ್ಕೆ ಉದಾಹರಣೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ನಾನು ನಿಮ್ಗೆ. ಇವಾಗ ನಾನೊಂದು ಉದಾಹರಣೆಯನ್ನ ಕೊಟ್ಟೆ ಅಲ್ವಾ, ಅದೇ ತರನೇ ನೀವು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ. ಮಹಾಭಾರತದಲ್ಲಿ ತುಂಬಾ ಇಂಥ ಸಂದರ್ಭಗಳಿವೆ. ಜಯದ್ರಥನಿಗೆ ಈ ಸೂರ್ಯಾಸ್ತದೊಳಗೆ ಸಾಯಿಸ್ಬೇಕಂದ್ರೆ ಕೃಷ್ಣ ಇದು ಸೂರ್ಯಗ್ರಹಣ ಮಾಡಿ ಜಯದ್ರಥನನ್ನು ಕೊಲ್ಲಿಕ್ಕೆ ಹೇಳ್ತಾನೆ. ಮತ್ತೆ ಇದು ದ್ರೋಣಾಚಾರ್ಯನ ಕೊಲ್ಬೇಕಂದ್ರೆ ಅವನು ಆನೆಯನ್ನು ಅಶ್ವತ್ಥಾಮ ಸತ್ತು ಹೋದ. ಎಷ್ಟು ಪ್ಲಾನ್ಗಳು ಭಗವಂತ ಮಾಡ್ತಾ ಇರ್ತಾನೆ. ತುಂಬಾ ನಿದರ್ಶನಗಳು ಸಿಗ್ತದೆ ಮಹಾಭಾರತದಲ್ಲಿ. ಹಾ ಮಾತಾಜಿ, ಧನ್ಯವಾದಗಳು ಮಾತಾಜಿ ಅಲ್ವಾ. ಸೊ ಮತ್ತೆ ಇವಾಗ ಅವ್ರು ದ್ರೌಪದಿಯನ್ನ ಕಳಿಸ್ತಾರೆ ಅಲ್ವಾ ಭೀಷ್ಮಾಚಾರ್ಯರ ಹತ್ರ. ನೀನ್ ಇವಾಗ ಭೀಷ್ಮಾಚಾರ್ಯರು ಹತ್ರ ಹೋಗ್ಬಿಟ್ಟು ನೀನು ಅವ್ರ ಹತ್ರ ಆಶೀರ್ವಾದವನ್ನ ಪಡ್ಕೋ ಅಂತ ಹೇಳ್ಬಿಟ್ಟು, ಅವಾಗ ಭೀಷ್ಮಾಚಾರ್ಯರು ಏನ್ ಮಾಡ್ತಾರೆ, ದ್ರೌಪದಿಗೆ ನೀನು ಸುಮಂಗಳಿ ಭವ ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಅವ್ರು ಇವಾಗ ಯಾವ ಪಾಂಡ್ರನ್ನು ಅವ್ರು ಕೊಳ್ಳೋ ಹಾಗಿಲ್ಲ ಭೀಷ್ಮಾಚಾರ್ಯರು, ಯಾಕಂದ್ರೆ ಅವರೇನೆ ಇವಾಗ ದ್ರೌಪದಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ ಅಲ್ವಾ. ಯಾಕಂದ್ರೆ ಭಗವಂತನಿಗೆ ಗೊತ್ತಿದೆ, ಯಾಕಂದ್ರೆ ಅವ್ರು ಇವಾಗ ಪ್ಲಾನ್ ಮಾಡ್ತಾ ಇದಾರೆ ನೆಕ್ಸ್ಟ್ ಡೇ. ಯಾಕಂದ್ರೆ ದುರ್ಯೋಧನ ಬಂದು ಹೇಳ್ತಾ ಇದಾರೆ, ನೀವು ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ, ನೀವು ಅವ್ರನ್ನ ಯಾರನ್ನು ಸಾಯಿಸ್ತಾ ಇಲ್ಲ ಅಂತ ಹೇಳಿದಾಗ, ಇಲ್ಲ ನಾನು ಇವತ್ತು ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು 5 ಬಾಣಗಳ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ ಅಲ್ವಾ, ನೀನ್ ಹೋಗಿ ಅವ್ರ ಹತ್ರ ಆಶೀರ್ವಾದವನ್ನ ತಗೋ ಅಂತ ಹೇಳ್ಬಿಟ್ಟು. ಅಂದ್ರೆ ಕೃಷ್ಣನಿಗೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಅಲ್ಲಿ ಏನೆಲ್ಲ ಚಟುವಟಿಕೆಗಳು ಆಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇದೆ ಅಲ್ವಾ. ಇವಾಗ ನಮ್ಗೆ ನಮ್ಮ ದೇಹದಲ್ಲಿ
ಏನೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಪರಿಪೂರ್ಣವಾಗಿ ಗೊತ್ತಾಗೋದಿಲ್ಲ ಅಲ್ವಾ. ನಮ್ಗೆ ಇವಾಗ ನಮ್ಮ ಕೂದ್ಲು ಹೇಗೆ ಬೆಳೀತಾ ಇದೆ, ನಮ್ಮ ದೇಹದಲ್ಲಿ ಎಷ್ಟು ಕೂದ್ಲಿದೆ, ಮತ್ತೆ ನಮ್ಗೆ ಹೇಗೆ ನಾವು ತಿಂದಿರೋ ಆಹಾರ ಎಲ್ಲ ಪಚನ ಕ್ರಿಯೆ ಆಗುತ್ತೆ, ಎಲ್ಲವನ್ನ ನಾವು ಬಲ್ಲವರಲ್ಲ ಅಲ್ವಾ. ನಾವು ಕ್ಷೇತ್ರಜ್ಞರು ಇರಬಹುದು, ಆದ್ರೆ ಪರಿಪೂರ್ಣವಾಗಿ ನಾವೆಲ್ಲವನ್ನ ಬಲ್ಲವರಲ್ಲ. ಆದ್ರೆ ಪರಮಾತ್ಮನಿಗೆ ಪ್ರತಿಯೊಂದು ಸಹ ಪರಿಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ. ಇವಾಗ ಮಾತಾಜಿ ಹೇಳಿರೋ ಹಾಗೆ ಪೂರ್ಣಮಿದ ಅಂತ ಏನ್ ಹೇಳಿದ್ರು, ಅವ್ರಿಗೆ ಎಲ್ಲವೂ ಸಹ ಪರಿಪೂರ್ಣವಾಗಿ ಅವರಿಗೆ ಗೊತ್ತಿದೆ ಅಲ್ವಾ. ಈ ತರ ನಮ್ಗೆ ಹಲವಾರು ಉದಾಹರಣೆಗಳನ್ನ ನಾವು ಏನು ಶ್ರೀಮದ್ ಭಾಗವತಮಲ್ಲಿ ಮತ್ತೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ನಾವು ಅದನ್ನ ನೋಡಬಹುದು. ಸೊ ಇವಾಗ ಇಬ್ಬರು ಕ್ಷೇತ್ರಜ್ಞರ ನಡುವೆ ಇರುವ ವ್ಯತ್ಯಾಸಗಳನ್ನ ತಿಳಿಸಿ, ಇದು ತುಂಬಾ ಮುಖ್ಯವಾದದ್ದು. ಸೊ ಇವಾಗ ಎಷ್ಟೊಂದ್ ಜನ ಇವಾಗ ಅದ್ವೈತ ಫಿಲಾಸಫಿ ಅಲ್ವಾ, ಅದ್ವೈತ ತತ್ವದಲ್ಲಿ ಅವ್ರು ಏನ್ ಹೇಳ್ತಾರೆ, ನಾನು ಭಗವಂತ ಅಂತಾನೆ ಅವ್ರು ಹೇಳ್ತಾರೆ ಅಲ್ವಾ. ಆದ್ರೆ ನಮ್ಗಿಲ್ಲಿ ನಾವು ಸರಿಯಾಗಿ ನಾವು ಅರ್ಥ ಮಾಡ್ಕೋತಾ ಇದೀವಿ. ಇವಾಗ ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ ನನಗೆ ನನ್ನ ದೇಹದ ಬಗ್ಗೆ ನನಗೆ ತಿಳುವಳಿಕೆ ಇದೆ, ಆದ್ರೆ ಪರಿಪೂರ್ಣವಾದ ತಿಳುವಳಿಕೆ ನನಗಿಲ್ಲ. ಆದ್ರೆ ಭಗವಂತನಿಗೆ ಪರಿಪೂರ್ಣವಾದ ತಿಳುವಳಿಕೆ ಇದೆ ಅಲ್ವಾ. ಮತ್ತೆ ನಾವು ಇವಾಗ ಈ ದೇಹದ ಒಡೆಯ ನಾವು ಏನು ನಿಜವಾದ ಅರ್ಥದಲ್ಲಿ ನಾವು ಒಡೆಯರಾಗ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ. ಯಾವಾಗ ನಮ್ಗೆ ಭಗವಂತ ಆಯಸ್ಸು ಮುಗಿತು, ನೀನು ಈ ದೇಹವನ್ನ ಬಿಟ್ಟು ಹೋಗು ಅಂದ್ರೆ ನಾವು ಬಿಟ್ಟು ಹೋಗ್ಬೇಕು ಅಲ್ವಾ. ನಾವು ಈ ದೇಹದ ಪರಿಪೂರ್ಣವಾದ ಒಡೆಯರೂ ಅಲ್ಲ, ಶಾಶ್ವತವಾದ ಒಡೆಯರೂ ಅಲ್ಲ, ಮತ್ತೆ ಈ ದೇಹದ ಪರಿಪೂರ್ಣವಾದ ನಿಯಂತ್ರಕರೂ ಅಲ್ಲ ಅಲ್ವಾ. ನನಗೆ ನೋಡಿ, ನನ್ನ ನಿದ್ದೆಯನ್ನ ನಾನು ತಡಿಲಿಕ್ಕೆ ಆಗೋದಿಲ್ಲ, ನನಗೆ ಹೊಟ್ಟೆ ಹಸುವಾಗ್ತಿದ್ರೆ ಅದನ್ನ ನಾನು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಅಥವಾ ಮಲಮೂತ್ರ ಏನಾದ್ರೂ ಬರ್ತಾ ಇದ್ರೆ ಅದನ್ನ ನಾನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಇವಾಗ ನನಗೂನು ಮತ್ತೆ ಭಗವಂತನಿಗೂ ಎಷ್ಟು ವ್ಯತ್ಯಾಸ ಇದೆ. ಹೌದು, ಇಬ್ರು ಕ್ಷೇತ್ರಜ್ಞರು, ಇಬ್ರಿಗೂ ಸಹ ಈ ದೇಹದಲ್ಲಿ ಏನಾಗ್ತಿದೆ ಅನ್ನೋ ಒಂದು ಅರಿವಿದೆ, ಆದ್ರೆ ಇಬ್ರು ಸಹ ಯಾವಾಗ್ಲೂ ಸಮನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ ಭಗವಂತನಿಗೆ ಯಾರು ಸಮಾನರಾಗಿ ಇರೋರು ಯಾರು ಇಲ್ಲ, ಭಗವಂತನನ್ನ ಮೀರ್ಸೋರು ಯಾರು ಇಲ್ಲ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ಆದ್ರೆ ಇಲ್ಲಿ ನಾವು ತಿಳ್ಕೊಂಡ್ರ ಹಾಗೆ ಮಾಯಾವಾದಿಗಳು ಮತ್ತೆ ಅದ್ವೈತವಾದಿಗಳು ಏನ್ ಹೇಳ್ತಾರೆ, ನಾವಿವಾಗ ಈ ತರ ಇದೀವಿ, ನಾವು ಜ್ಞಾನವನ್ನ ಬೆಳೆಸ್ಕೊಂಡ್ರೆ ನಾವು ಭಗವಂತನ ಆಗ್ಬಹುದು ಅಂತ ಅವರು ಹೇಳ್ತಾರೆ, ಅವರು ವಾದವನ್ನ ಮಾಡ್ತಾರೆ ಅಲ್ವಾ. ನಮ್ಗೆ ಇದರಿಂದ ನಮ್ಗೆ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗ್ತಿದೆ, ನಾವ್ ಏನೇ ಒಂದು ಜ್ಞಾನ ಬೆಳೆಸ್ಕೊಳ್ಳಿ, ಯಜ್ಞ ಯಾಗ ತಪ ಏನನ್ನೇ ಮಾಡಿದ್ರು ಸಹ ನಾವು ಭಗವಂತನಿಗೆ ಸರಿಸಮನರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಇದರಿಂದ ಅರ್ಥ ಆಗುತ್ತೆ. ಸೊ ಇವಾಗ ಇಬ್ಬರು ಕ್ಷೇತ್ರಜ್ಞರ ನಡುವೆ ಇರುವ ವ್ಯತ್ಯಾಸಗಳನ್ನ ನಾವು ಮುಂದಿನ ಶ್ಲೋಕಗಳಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಸೊ ಇವಾಗ ನಾವು ದೇಹವನ್ನ ನಾವು ನಿಯಂತ್ರಿಸ್ತೀವಿ ಅಲ್ವಾ. ನನಗಿವಾಗ ಹರೇ ಕೃಷ್ಣ. ಹರೇ ಕೃಷ್ಣ. ಸಾರಿ. ಸೊ ಇವಾಗ ನೋಡಿ, ನಾವು ಈ ದೇಹದ ನಿಯಂತ್ರಕರು, ಹೌದು, ನಾವು ನಿಯಂತ್ರಣ ಮಾಡ್ತೀವಿ, ಆದ್ರೆ ಪರಮ ನಿಯಂತ್ರಕ ಭಗವಂತ ಅಲ್ವಾ. ನನಗೆ ಇವಾಗ ಕೈಯನ್ನ ನಾನು ಇವಾಗ ಉಪಯೋಗಿಸ್ತಾ ಇದ್ದೀನಿ, ನನಗೆ ಬೇಕಂದಾಗ ಉಪಯೋಗಿಸ್ತೀನಿ, ಬೇಡದಲ್ಲಿದ್ದಾಗ ನಾನು ಉಪಯೋಗಿಸ್ತಿಲ್ಲ. ಆದ್ರೆ ಇವಾಗ ಅಕಸ್ಮಾತ್ ಏನಾದ್ರೂ ಇವಾಗ ಸ್ಟ್ರೋಕ್ ಬಂದ್ರೆ ಏನಾಗುತ್ತೆ, ಕೈ ಇದೆ ಅಲ್ವಾ, ನನಗೆ ಮನಸ್ಸು ಇದೆ ಅದನ್ನ ಎತ್ತಬೇಕು ಅಂತ, ಆದ್ರೆ ನನಗೆ ಎತ್ತಕ್ ಆಗ್ತಿಲ್ಲ, ನಾನು ಪರಿಪೂರ್ಣವಾದ ನಿಯಂತ್ರಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನನಗೆ ಇವಾಗ ಬಾತ್ರೂಮ್ ಹೋಗ್ಬೇಕಂದ್ರೆ ನಾನು ಇವಾಗ ಎದ್ದು ಹೋಗ್ಬಿಡ್ಬೇಕು, ನನಗೆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತ ಪರಮ ನಿಯಂತ್ರಕ. ಮತ್ತೆ ನಾವು ಈ ದೇಹದ ಒಡೆಯ ಅಂದ್ರೆ ನಾವು ಶಾಶ್ವತವಾದ ಒಡೆಯರಲ್ಲ, ನಾವು ಬಾಡಿಗೆದಾರ ಅಷ್ಟೇನೆ. ಭಗವಂತ ಯಾವಾಗ ನಮ್ಮನ್ನ ಹೋಗು ಅಂತಂದ್ರೆ ನಾವು ಹೋಗ್ಬಿಡ್ಬೇಕು. ಮತ್ತೆ ನಮ್ಗೆ ಈ ದೇಹದಲ್ಲಿ ಆಗ್ತಾ ಇರೋದು ಪರಿಪೂರ್ಣವಾಗಿ ನಮ್ಗೆ ಜ್ಞಾನ ಇಲ್ಲ ಅಲ್ವಾ. ಎಲ್ಲವನ್ನ ನಾವು ಬಲ್ಲವರಲ್ಲ, ಮೇಲಿಂದ ಅಂದ್ರೆ ತಲೆಯಿಂದ ಇಟ್ಕೊಂಡು ಕಾಲಿನ ತನಕ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತನಿಗೆ ಎಲ್ಲರ ದೇಹದಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ ಅಲ್ವಾ. ನಮ್ಗೆ ಇವಾಗ ಭಾಗವತದಲ್ಲಿ ಮೊದಲನೇ ಶ್ಲೋಕನೇ ನಮ್ಗೆ ಅದನ್ನ ಹೇಳ್ತಾರೆ ಅಲ್ವಾ, ಅಭಿಜ್ಞ ಸ್ವರಾಟ್. ಅಭಿಜ್ಞ ಅಂದ್ರೆ ಪ್ರತಿಯೊಂದನ್ನು ಅವರು ಬಲ್ಲವರು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ಸೊ ಇದು ಏನು ಅಂದ್ರೆ ನಮಗೂ ಮತ್ತೆ ಭಗವಂತನ ಇರುವಂತಹ ವ್ಯತ್ಯಾಸ. ಸೊ ಇಲ್ಲಿ ಪ್ರಭುಪಾದರು ನಮ್ಗೆ ಏನನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಹರೇ ಕೃಷ್ಣ. ಉಷಾ ಮಾತಾಜಿ, ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆದರೆ ನಾವಿಬ್ಬರು ಬಲ್ಲವರು, ನಾವು ಅರ್ಥ ಮಾಡಿಕೊಳ್ಳಬಹುದು, ನಾವು ತಿಳಿದುಕೊಳ್ಳಬಹುದು, ಆದ್ದರಿಂದ ನಮ್ಮನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಆದರೆ ವ್ಯತ್ಯಾಸವೇನೆಂದರೆ, ಕೃಷ್ಣನಿಗೆ ಸೃಷ್ಟಿಯಾದ್ಯಂತ ಎಲ್ಲವೂ ತಿಳಿದಿದೆ, ನನ್ನ ದೇಹದಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿದಿಲ್ಲ, ಅದೇ ವ್ಯತ್ಯಾಸ. ಹಾಗಾದರೆ ಒಬ್ಬನು ದೇವರಾಗುವುದು ಹೇಗೆ? ರಾಸ್ಕಲ್, ಒಬ್ಬನು ಹೇಗೆ ದೇವರಾಗಬಹುದು?
ಅದು ಸಾಧ್ಯವಿಲ್ಲ. ದೇವರಿಗೆ ಎಲ್ಲವೂ ತಿಳಿದಿದೆ. ಒಬ್ಬನಿಗೆ ಎಲ್ಲವನ್ನೂ ತಿಳಿದಿದ್ದರೆ ನೀವು ಅವನನ್ನು ದೇವರೆಂದು ಒಪ್ಪಿಕೊಳ್ಳಬಹುದು, ಇಲ್ಲದಿದ್ದರೆ ಸ್ವೀಕರಿಸಬೇಡಿ. ಯಾರಾದರೂ ನಾನೇ ದೇವರು ಎಂದು ಹೇಳಿದ ತಕ್ಷಣ ಅವನ ಮುಖದ ಮೇಲೆ ಒದೆಯಿರಿ. ಹೌದು, ನೀನು ದೇವರು, ನಾನೇ ದೇವರು, ನಾನೇ ಒಡೆಯ, ನಾನೇ ಒಡೆಯುವ ದೇವರು. ನಗು, ಅದು ಉತ್ತರವಾಗಿರಬೇಕು. ನಾನು ಶೂ ಹೊಡೆಯುವ ದೇವರು. ಈಗ ನೀನು ದೇವರಾಗಿದ್ದರೆ ನಿನ್ನನ್ನು ರಕ್ಷಿಸು. ಈ ಸುಳ್ಳು ದೇವರನ್ನು ಒಪ್ಪಿಕೊಳ್ಳಬೇಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ಲ ನೋಡಿ, ಪ್ರಭುಪಾದರು ಎಷ್ಟು ಅವ್ರಿಗೆ ಯಾರಾದ್ರೂ ಒಬ್ರು ದೇವ್ರು ಅಂತ ಹೇಳಿದ್ರೆ ಪ್ರಭುಪಾದರಿಗೆ ಅದನ್ನ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದನ್ನ ಕೇಳಿಸ್ಕೊಳ್ಳಿಕ್ಕೂ ಅವ್ರಿಗೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ದೇವ್ರು ಯಾರು ಸಹ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ದೇವ್ರು ಒಬ್ರೇ ಇರೋದು ಅಲ್ವಾ. ಇವಾಗ ಯಾರಾದ್ರೂ ಒಬ್ರು ದೇವ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಅವರು ಗುರ್ತಿಸ್ಕೊತಾ ಇದ್ರೆ ಆಯ್ತು, ಅವ್ರನ್ನ ನಾವೇನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ, ನಾನು ಸಹ ದೇವ್ರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒದಿಬೇಕು ಅಂತ ಹೇಳ್ತಾ ಇದಾರೆ. ಸೊ ಒದ್ದಾಗ ನೀನ್ ಅವ್ರಿಗೆ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಿದ್ರೆ, ಅಂದ್ರೆ ದೇವ್ರಿಗೆ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಲ್ವಾ. ನೀನ್ ಇವಾಗ ದೇವ್ರು ಅಂತ ಹೇಳ್ತಿದ್ಯಲ್ಲ, ಹಾಗಾದ್ರೆ ನೀನು ನಿನ್ನನ್ನ ರಕ್ಷಣೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಈ ಸುಳ್ಳು ದೇವರನ್ನ ನೀವು ಒಪ್ಕೋಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದಾರೆ. ಸೊ ಈ ಅಧ್ಯಾಯದಲ್ಲಿ ಇಬ್ಬರು ಕ್ಷೇತ್ರಜ್ಞರು, ಒಬ್ಬನು ಚ್ಯುತಿ ಹೊಂದಬಹುದಾದವನು, ಇನ್ನೊಬ್ಬನು ಅಚ್ಯುತನು ಎಂದು ವಿವರಿಸಲಾಗಿದೆ ಅಲ್ವಾ. ಈ ಇಬ್ಬರು ಕ್ಷೇತ್ರಜ್ಞರಲ್ಲಿ ಒಬ್ಬನು ಚ್ಯುತಿ ಹೊಂದೋದು ಅಂದ್ರೆ ಒಬ್ಬ ನಾಶ ಆಗ್ತಾನೆ, ಇನ್ನೊಬ್ಬ ಯಾವತ್ತೂ ನಾಶ ಆಗೋದಿಲ್ಲ. ಆ ನಾಶ ಆಗದಲ್ಲಿರುವಂತವನೇ ಅಚ್ಯುತ, ಅವನು ದೇವೋತ್ತಮ ಪರಮ ಪುರುಷ, ಪರಮಾತ್ಮ ರೂಪಿಯಾಗಿ ಇರುವಂತವನು. ಒಬ್ಬನು ಶ್ರೇಷ್ಠ ಅಂತಂದ್ರೆ ಪರಮ ಕ್ಷೇತ್ರಜ್ಞ, ಅಂದ್ರೆ ಪರಮಾತ್ಮ ಅವನು ಶ್ರೇಷ್ಠನಾದವನು, ಇನ್ನೊಬ್ಬನು ಅವನಿಗಿಂತ ಕೆಳಗಿನವನು, ಅಂದ್ರೆ ಅವನು ದಾಸ ಅಲ್ವಾ. ಇಬ್ಬರು ಕ್ಷೇತ್ರಜ್ಞರು ಒಬ್ಬರೇ ಎಂದು ತಿಳಿದುಕೊಳ್ಳುವವನು, ಅದು ಅಂದ್ರೆ ನಾವು ಅದನ್ನು ಇಬ್ರು ಒಬ್ರೇ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಸೊ ಅಲ್ಲಿ ಮುಂದೆ ಇಲ್ಲ, ಕಟ್ ಆಗಿದೆ. ಸೊ ಇಷ್ಟನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಸೊ ಈ ವ್ಯತ್ಯಾಸ ಏನು ಅಂದ್ರೆ ನಾವು ಚ್ಯುತಿ ಹೊಂದವರು, ಆದ್ರೆ ಭಗವಂತ ಅವರು ಅಚ್ಯುತ. ಮತ್ತೆ ಒಬ್ಬನು ಶ್ರೇಷ್ಠ, ಮತ್ತೆ ಇನ್ನೊಬ್ರು ಅವ್ರು ಒಡೆಯ, ನಾವು ದಾಸರು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಹರೇ ಕೃಷ್ಣ ಮಾತಾಜಿ. ಲಾಸ್ಟ್ ಇದು ಲೈನ್ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಮಾತಾಜಿ. ಹಾ ಮಾತಾಜಿ, ಅದಿರ್ಲಿ ಮಾತಾಜಿ, ಜಸ್ಟ್ ನಾನು ನಿಮ್ಗೆ ನೆಕ್ಸ್ಟ್ ನಾನು ಹೇಳ್ತೀನಿ. ಓಕೆ, ಸೊ ಇಲ್ಲಿ ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಹಗ್ಗ ಹಾವಿನ ತರ ಇದೆ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಹಗ್ಗವನ್ನ ಹಾವನ್ನ ತಂದು ನೋಡ್ಬಿಟ್ಟು ಭಾವಿಸಿದ್ರೆ ಅವನು ನಿಜವಾದ ಜ್ಞಾನದಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬಹುದಾ? ಇಲ್ಲ ಮಾತಾಜಿ, ಇಲ್ಲ ಅಲ್ಲ. ಸೊ ಇವಾಗ ನಾವು ಆ ದೇಹವನ್ನ ನಾವೇ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡಾಗ ನಾವು ನಿಜವಾದ ಜ್ಞಾನದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ನಾವು ಅರ್ಥ ಮಾಡ್ಕೋಬಹುದಾ? ಇಲ್ಲ ಮಾತಾಜಿ. ಸೊ ದೇಹದಿಂದ ನಮ್ಮನ್ನ ನಾವು ಗುರುತಿಸ್ಕೊಂಡ್ರೆ ನಾವು ಜ್ಞಾನದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು, ಹೇಗೆ ಈ ಹಗ್ಗವನ್ನ ನೋಡಿ ಹಾವಂತ ಭಾವಿಸಿದವನನ್ನ ನಾವು ಜ್ಞಾನದಲ್ಲಿ ಇಲ್ಲ ಅಂತ ನಾವು ಹೇಗೆ ಅರ್ಥ ಮಾಡ್ಕೋತೀವೋ, ಅದೇ ತರನೇ ನಾವು ನಮ್ಮ ದೇಹದಿಂದ ನಮ್ಮನ್ನ ಗುರುತಿಸ್ಕೊಂಡ್ರೆ ನಾವು ಜ್ಞಾನದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದೇ ತರನೇ ಹಲವಾರು ಎಕ್ಸಾಂಪಲ್ಸ್ ಅನ್ನ ನಮ್ಗೆ ಪ್ರಭುಪಾದ್ರು ನಮ್ಗೆ ಏನು ಭಾವಾರ್ಥದಲ್ಲಿ ಕೊಡ್ತಾ ಇದ್ದಾರೆ. ಸೊ ಇವಾಗ ಒಂದು ಚಿತ್ರವನ್ನ ನೋಡಿದಾಗ ಸೊ ನಮ್ಗೆ ಇಲ್ಲಿ ಯಾರ್ಯಾರು ಏನೇನು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಯಾರು ಚಿತ್ರವನ್ನ ಬರೀತಾರೋ ಅವ್ರನ್ನ ಪರಮಾತ್ಮ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ ಪರಮಾತ್ಮ ಬಿಡಿಸಿರುವಂತಹ ಚಿತ್ರಕಲೆಯನ್ನ ಆ ಜೀವಾತ್ಮನನ್ನ ನಾವು ಜೀವಾತ್ಮ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಅವರು ಎಲ್ಲಿ ಆ ಚಿತ್ರವನ್ನ ಬರೀತಾರೆ, ಆ ಕ್ಯಾನ್ವಾಸ್ ಅಂತ ನಾವು ಹೇಳ್ತೀವಲ್ವಾ, ಅದನ್ನ ನಾವು ಪ್ರಕೃತಿ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದ್ರು ಭಾವಾರ್ಥದಲ್ಲಿ ಅರ್ಥ ಮಾಡಿಸ್ತಾರೆ. ಸೊ ಈ ಮೂರನ್ನು ನಾವು ಒಂದೇ, ಆ ಚಿತ್ರವನ್ನ ನೋಡಿ ಆ ಕ್ರಿಯೆ ಪೂರ್ತಿ ಒಂದೇ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಜ್ಞಾನದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲೆಲ್ಲಿ ವ್ಯತ್ಯಾಸ ಇದೆ, ಆ ಚಿತ್ರಕಾರನಿಗೂ ಆ ಚಿತ್ರಕ್ಕೂ ಆ ಕ್ಯಾನ್ವಾಸ್ಗೂ ಏನೆಲ್ಲ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಜ್ಞಾನದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ಜ್ಞಾನ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದ್ರು ಅರ್ಥ ಮಾಡಿಸ್ತಾ ಇದಾರೆ. ಹರೇ ಕೃಷ್ಣ. ವಿನೀತಾ ಮಾತಾಜಿ ಓದಿ ಮಾತಾಜಿ. ಮಾತಾಜಿ ಓದಿ. ಕೃಷ್ಣ ಮಾತಾಜಿ ಓದ್ತೀನಿ. ಹರೇ ಕೃಷ್ಣ ಮಾತಾಜಿ. ಚಟುವಟಿಕೆಗಳ ಕ್ಷೇತ್ರಜ್ಞ ಮತ್ತು ಪರಮ ಕ್ಷೇತ್ರಜ್ಞ ಇವರ ನಡುವಣ ವ್ಯತ್ಯಾಸವನ್ನು ಹೀಗೆ ವರ್ಣಿಸಿದೆ. ದೇಹದ ಸ್ವರೂಪ, ವ್ಯಕ್ತಿಗತ ಆತ್ಮದ ಸ್ವರೂಪ ಮತ್ತು ಪರಮಾತ್ಮನ ಸ್ವರೂಪ, ಇವುಗಳ ಪರಿಪೂರ್ಣ ತಿಳುವಳಿಕೆಗೆ ವೇದ ಸಾಹಿತ್ಯದಲ್ಲಿ ಜ್ಞಾನ ಎಂದು ಹೆಸರು. ಅದು ಕೃಷ್ಣನ ಅಭಿಪ್ರಾಯ. ಆತ್ಮನು ಪರಮಾತ್ಮನು ಒಂದೇ, ಆದರೂ ಭಿನ್ನ ಎನ್ನುವ ಅರಿವೇ ಜ್ಞಾನ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನನ್ನು ಅರ್ಥ ಮಾಡಿಕೊಳ್ಳಲಾರದವನಿಗೆ ಪರಿಪೂರ್ಣ ಜ್ಞಾನವಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ.
ಅಲ್ವಾ? ಸೊ ಇವಾಗ ನಾವಿಲ್ಲಿ ಕ್ಷೇತ್ರಜ್ಞ, ಪರಮ ಕ್ಷೇತ್ರಜ್ಞ ಅಲ್ವಾ? ವ್ಯಕ್ತಿಗತ ಕ್ಷೇತ್ರಜ್ಞ, ಪರಮ ಕ್ಷೇತ್ರಜ್ಞ, ಈ 3 ವ್ಯತ್ಯಾಸಗಳನ್ನ ನಾವು, 3ರ ನಡುವೆ ಇರುವಂತಹ ವ್ಯತ್ಯಾಸವನ್ನ ನಾವು ಗ್ರಹಿಸ್ಬೇಕಾಗತ್ತೆ. ಸೊ ಅವಾಗಷ್ಟೇನೆ ನಾವು ಅದನ್ನ ಜ್ಞಾನ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಪರಿಗಣಿಸ್ತಾ ಇದ್ದಾರೆ. ಇದು ಕೃಷ್ಣನ ಅಭಿಪ್ರಾಯ. ಆತ್ಮ ಪರಮಾತ್ಮ ಒಂದೇ ಆದರೂ ಭಿನ್ನ ಎನ್ನುವ ಅರಿವೇ ಜ್ಞಾನ. ನಾವಿಬ್ರು ಸಹ ನಮ್ಗೆ ಗೊತ್ತಿರಾಗ್ನೆ ನಮ್ಮ ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದ ತತ್ವ ಏನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದ ತತ್ವ ಭೇದ ಅಭೇದ, ಭೇದ ಅಚಿಂತ್ಯ ಭೇದ ಭೇದ ಅಭೇದ ತತ್ವ. ಅಚಿಂತ್ಯ ಭೇದ ಭೇದ ಅಭೇದ ಅಭೇದ. ಅಲ್ವಾ? ಏಕಕಾಲದಲ್ಲಿ ನಮಗೂ ಮತ್ತೆ ಭಗವಂತನಿಗೂ ಭೇದ ಇದೆ, ಮತ್ತೆ ಅಭೇದನೂ ಇದೆ. ಅಂದ್ರೆ ನಾವಿಬ್ರು ಗುಣಾತ್ಮಕವಾಗಿ ಒಂದೇನೆ, ಆದ್ರೆ ಪ್ರಮಾಣದಲ್ಲಿ ಅಗಾಧವಾದ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ ಅಲ್ವಾ? ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಹೌದು, ನಾವು ಗುಣಾತ್ಮಕವಾಗಿ ಒಂದೇ, ನಾವು ಶಾಶ್ವತವಾದವರು, ಏನು ಸತ್ ಚಿತ್ ಆನಂದ ಸ್ವರೂಪಿಗಳು ಇಬ್ರುನು. ಆದ್ರೆ ಪ್ರಮಾಣದಲ್ಲಿ ತುಂಬಾ ಅಗಾಧ ವ್ಯತ್ಯಾಸ ಇದೆ. ಅವರು ವಿಭು, ನಾವು ಅಣು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ ಅಲ್ವಾ? ಸೊ ಇವಾಗ ನಾವು ಇಷ್ಟು ದಿವಸ ನಾವು ಅಜ್ಞಾನದಲ್ಲಿ ನಾವು ಇದ್ವಿ. ಯಾವಾಗ ನಾವು ಭಗವದ್ಗೀತೆಗೆ ಬಂದು ಕ್ಷೇತ್ರಜ್ಞ, ಆ ಕ್ಷೇತ್ರಜ್ಞದಲ್ಲಿ ಇಬ್ರು ಕ್ಷೇತ್ರಜ್ಞರಿದ್ದಾರೆ, ವ್ಯಕ್ತಿಗತ ಕ್ಷೇತ್ರಜ್ಞ ಮತ್ತು ಪರಮ ಕ್ಷೇತ್ರಜ್ಞ, ಇದರ ಇಷ್ಟು ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಂಡ್ಮೇಲೆ ನಮ್ಗೆ ನಿಜವಾಗ್ಲೂ ಜ್ಞಾನ ಅನ್ನೋ ಒಂದು ಜ್ಞಾನವನ್ನ ನಾವು ಪಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಅಲ್ವಾ? ಸೊ ನೋಡಿ, ನಾವ್ ಇಷ್ಟ ದಿವಸ ನಾವು ಯಾವ್ಯಾವ ಪ್ರೊಫೆಷನ್ ಇದ್ವೋ ಅದನ್ನ ನಾವು ಏನು ಅರ್ಥ ಮಾಡ್ಕೊಳ್ಲಿಕ್ಕೆ ನಾವು ಎಷ್ಟು ಸಮಯವನ್ನ ನಾವು ವ್ಯರ್ಥ ಮಾಡಿದೀವಿ ಅಲ್ವಾ? ನೋಡಿ, ಇದೆಲ್ಲನೂ ಸಹ ದೇಹಕ್ಕೆ ಸಂಬಂಧಪಟ್ಟಿರೋದು ಅಲ್ವಾ? ನಾವ್ ಇದರಿಂದ ಈ ಏನು ಜ್ಞಾನವನ್ನ ನಾವು ಇವಾಗ 25-30 ವರ್ಷಗಳ ಕಾಲ ನಾವು ಪಡ್ಕೊಂಡ್ವೋ ಅದರಿಂದ ನಾವು ಒಂದ್ ಸ್ವಲ್ಪ ಹಣ ಸಂಪಾದನೆ ಮಾಡ್ಬೋದು, ಈ ದೇಹವನ್ನ ಪೋಷಿಸ್ಬೋದು, ನಮ್ಮ ಮೇಲೆ ಅವಲಂಬಿತರಾಗಿರೋರ್ನ ನಾವು ಪೋಷಣೆ ಮಾಡ್ಬೋದು, ಅಷ್ಟೇ ಹೊರತು ನಾವು ಆತ್ಮವನ್ನ ಉದ್ಧಾರ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ? ಸೊ ಈ ಜ್ಞಾನ ಬರೀ ನಮ್ಗೆ ಒಂದು ಕುಶಲತೆನ ನಮ್ಗೆ ಕೊಡುತ್ತೆ ಅಷ್ಟೇನೆ ಅಲ್ವಾ? ಆ ಕುಶಲತೆನ ಉಪಯೋಗಿಸ್ಕೊಂಡು ನಾವು ಒಂದು ಹಣವನ್ನ ಸಂಪಾದನೆ ಮಾಡ್ಬೋದು ಅಷ್ಟೇ. ಆದ್ರೆ ಇದರಿಂದ ನಾವು ಈ ಮನುಷ್ಯ ಜನ್ಮವನ್ನ ಉದ್ಧಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಹರೇ ಕೃಷ್ಣ. ಭವ್ಯ ಮಾತಾಜಿ, ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದರು ಏನ್ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು, ನಮ್ಗೆ ನಿಜವಾದ ಜ್ಞಾನವನ್ನ ನಾವು ಪಡ್ಕೊಳ್ಳಿಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಹೇಳ್ತಾ ಇದಾರೆ, ನಾವು ಇಲ್ಲಿ ಹಸು ಮತ್ತೆ ಕತ್ತೆಗಳಿಗೆ ಹೋಲಿಸ್ತಾ ಇದಾರೆ. ಇದಕ್ಕಿಂತ ಮುಂಚೆ ಬೆಕ್ಕು ಮತ್ತೆ ನಾಯಿಗಳಿಗೆ ಹೋಲಿಸಿದ್ರು. ಈಗ ನೋಡಿ, ಇಲ್ಲಿ ಪ್ರಭುಪಾದರು ಇಲ್ಲಿ ಒಂದು ಶ್ಲೋಕವನ್ನ ಹೇಳಿ, ಅಂದ್ರೆ ಇದು ಭಾಗವತಂ ಶ್ಲೋಕ, ಅದನ್ನ ಹೇಳ್ತಾ ಇದಾರೆ ಪ್ರಭುಪಾದ. ಮಾತಾಜಿ ಅನುವಾದ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಗೋ ಎಂದರೆ ಹಸು ಮತ್ತು ಕರಹ ಎಂದರೆ ಕತ್ತೆ. ಆದ್ದರಿಂದ ಜನರು ಈ ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಿದ್ದಾರೆ. ಆದರೆ ಅಂತಹ ವ್ಯಕ್ತಿಗಳು ಹಸುಗಳು ಮತ್ತು ಕತ್ತೆಗಳಿಗಿಂತ ಉತ್ತಮರಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಈಗ ಈ ನಾಗರಿಕತೆ ಏನೆಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದು ಈ ಹಸುಗಳು ಮತ್ತು ಕತ್ತೆಗಳ ಸಂಯೋಜನೆಯಾಗಿದೆ. ಏಕೆಂದರೆ ಎಲ್ಲರೂ ಗುರುತಿಸುತ್ತಿದ್ದಾರೆ, ನಾನು ಈ ದೇಹ, ನಾನು ಅಮೆರಿಕದವನು, ನಾನು ರಷ್ಯನ್, ನಾನು ಚೀನಾ, ನಾವು ಹೋರಾಡೋಣ, ನಾನು ಹಿಂದೂ, ನಾನು ಮುಸಲ್ಮಾನ, ಇದು ನಡೆಯುತ್ತಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಭುಪಾದರ ಪ್ರಕಾರ ಇವಾಗ ಏನ್ ಅನ್ಸುತ್ತೆ ನೋಡಿ, ಇಡೀ ಪ್ರಪಂಚದಲ್ಲಿ ಇರೋರೆಲ್ಲರೂ ಸಹ ಹೀಗೆ ಅಲ್ವಾ ಮಾತಾಡ್ತಾ ಇರೋದು? ನಾನು ಹಿಂದೂ, ನಾನು ರಷ್ಯನ್, ನಾನು ಮುಸ್ಲಿಂ, ನಾವಿವಾಗ ಹೋರಾಡೋಣಂತೆ ಅಂತ ಹೇಳ್ಬಿಟ್ಟು ಅವರು ಎಲ್ಲರೂ ದೇಹದಿಂದ ಗುರುತಿಸ್ಕೊಂಡು ದೇಹದ ಸಲುವಾಗಿ ಅವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಇವಾಗ ಪ್ರಭುಪಾದರು ಅಥವಾ ಈ ಶ್ರೀಮದ್ ಭಾಗವತಮಲ್ಲಿ 10ನೇ ಅಧ್ಯಾಯದಲ್ಲಿ 10ನೇ ಕ್ಯಾಂಟೋ ಅಲ್ಲಿ 84ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ ಏನ್ ಹೇಳ್ತಾ ಇದ್ದಾರೆ? ಸೊ ಇವಾಗ ಯಾರು ದೇಹದಿಂದ ಗುರುತಿಸ್ಕೋತಾರೋ ಅವ್ರನ್ನ ಇಲ್ಲಿ ಏನ್ ಹೇಳ್ತಾ ಇದಾರೆ? ಹಸು ಮತ್ತೆ ಕರ ಅಂದ್ರೆ ಕತ್ತೆಗಳಿಗಿಂತ ಅವರು ಉತ್ತಮರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೀಮದ್ ಭಾಗವತದ ಶ್ಲೋಕವೇ ಹೇಳ್ತಾ ಇದಾರೆ. ಪ್ರಭುಪಾದರು ಇದನ್ನ ಕೋಟ್ ಮಾಡ್ತಾ ಇದ್ರೆ ನಮ್ಗೆ ಅರ್ಥ ಮಾಡಿಸ್ಬೇಕಂತ. ನೋಡಿ, ಪ್ರಭುಪಾದರು ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರೆ ನೋಡಿ, ಅವ್ರು ರಾಸ್ಕಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ? ಸೊ ಇವಾಗ ನಿಮ್ಮನ್ನ ನೀವು ದೇಹದಿಂದ ನೀವು ಗುರುತಿಸ್ಕೋತಾ ಇದ್ದೀರಾ, ನೀವು ದೇಹ ಅಲ್ಲ, ನೀವು ದೇಹದಲ್ಲಿ ವಾಸ ಮಾಡ್ತಿರುವಂತಹ ಆತ್ಮ, ನೀವು ಕ್ಷೇತ್ರಜ್ಞ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ. ಇಷ್ಟೆಲ್ಲ ಹೇಳಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಪದ್ಮಿನಿ ಮಾತಾಜಿ ಓದಿದ್ರಿ ಅಲ್ಲ? ಲಕ್ಷ್ಮೀ ಮಾತಾಜಿ ಓದಿ. ಲಕ್ಷ್ಮೀ ಡಿ ಮಾತಾಜಿ ಓದಿ. ಮಾತಾಜಿ, ನಂಗೆ ಅದು ಡೌಟ್ ಇತ್ತು ಮಾತಾಜಿ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ಆಕ್ಚುಲಿ ಇದು ಹೇಳ್ಬೇಕಂದ್ರೆ ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ ಯುದ್ಧ ಮಾಡು ಅಂತ. ಇಲ್ಲಿ ನೀವ್ ಇವಾಗ ಹೇಳಿದ ಎಕ್ಸಾಂಪಲ್ ಅಲ್ಲಿ ನಾವು ದೇಹದ ಅಂದ್ರೆ ಪ್ರಭುಪಾದರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ನಾವು ದೇಹದೊಂದಿಗೆ ಗುರುತಿಸಿಕೊಂಡು ನಾವು ಅನ್ನೆಸೆಸರಿಯಾಗಿ ಫೈಟ್ ಮಾಡ್ತಿದ್ವಿ, ನಾವು ಹಿಂದೂ ಮುಸ್ಲಿಂ ಅದು ಇದು ಅಂತ ಹೇಳಿ. ಅಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ನನ್ಗೆ ಯುದ್ಧ ಮಾಡ್ಲಿಕ್ಕೆ ಇಷ್ಟನೇ ಇಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ.
ಇದನ್ನ ಅಂದ್ರೆ ಯಾವ ರೀತಿ ನಾವು ತಗೊಳ್ಬೇಕು ಮಾತಾಜಿ? ಯಾಕೆಂತಂದ್ರೆ ಅಲ್ಲಿ ಕೃಷ್ಣನೇ ಅಲ್ಲಿ ಹೌದು ಕೃಷ್ಣ ಹೇಳ್ತಾ ಇರೋದ್ರಿಂದ ಅರ್ಜುನ ಕೇಳ್ತಾ ಇದ್ದಾನೆ. ಆದ್ರೂ ಅವನ್ಗ ಅದೇ ಗೊಂದಲ ಇದೆ, ನಾನು ಈ ದೇಹನ ಯಾಕೆ ಇವ್ರನ್ನೆಲ್ಲ ಸಾಯಿಸ್ಬೇಕು ಅಂತ. ಇಲ್ಲಿ ನಾವು ನಾವು ಈ ದೇಹ ಅಂತ ತಗೊಳ್ಳಿಲ್ಲ ಅಂತಂದ್ರೆ ಯಾವ ರೀತಿ ನೀವು ಹೇಳೋ ಪ್ರಭುಪಾದರು ಹೇಳೋ ಪ್ರಕಾರ ಯಾವ ರೀತಿ ತಗೋಬೇಕಾಗತ್ತೆ ಮಾತಾಜಿ? ಹಾ ಮಾತಾಜಿ, ಇವಾಗ ವರ್ಣಾಶ್ರಮ ಧರ್ಮವನ್ನ ನಾವು ಪಾಲಿಸ್ಲೇಬೇಕಾಗತ್ತೆ. ಮತ್ತೆ ಅಲ್ಲಿ ಅರ್ಜುನ ಕೃಷ್ಣನ ಮಾತನ್ನ ಮಾತ್ರನೇ ಅವ್ರು ನೆರವೇರಿಸ್ತಾ ಇದ್ದಾರೆ ಅಲ್ವಾ? ಸೊ ಕೃಷ್ಣ ಹೇಳಿದಕ್ಕೆ ಅವ್ರ ಯುದ್ಧವನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಕೃಷ್ಣ ಏನೇ ಹೇಳಿದ್ರು ನಾವು ಮಾಡ್ಬೇಕಾಗತ್ತೆ ಅಲ್ವಾ? ಯಾಕಂದ್ರೆ ಕೃಷ್ಣನೇ ಅವರು ಸರ್ವೋಚ್ಚ. ಹಾ, ಅರ್ಜುನನ್ಗೇನೋ ಕೃಷ್ಣ ಇದ್ರು, ನಮ್ಗೆ ಯಾರು ಇಲ್ವಲ್ಲ ಮಾತಾಜಿ ಆ ರೀತಿ. ನಮ್ಗೆ ಇವಾಗ ಗುರುಗಳಿದಾರಲ್ಲ ಮಾತಾಜಿ, ಗುರುಗಳಿದ್ದಾರೆ, ಮತ್ತೆ ನಮ್ಗೆ ಈ ಶಾಸ್ತ್ರಗಳಿದ್ದಾರೆ ಅಲ್ವಾ? ಶಾಸ್ತ್ರಗಳನ್ನ ಅದಕ್ಕೆ ಕೊಟ್ಟಿರೋದು ಅಲ್ವಾ? ಮತ್ತೆ ಇವಾಗ ನೀವು ಏನೇ ಒಂದು ಕೆಲಸ ಮಾಡ್ಬೇಕಾದಾಗ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ನೀವು ಯೋಚನೆ ಮಾಡಿ ಮಾತಾಜಿ, ಇದನ್ನ ಮಾಡಿದಾಗ ಇದು ನನಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ನನಗೆ ಇದು ಸಹಾಯ ಮಾಡುತ್ತಾ, ಅಥವಾ ನಾನು ಇದನ್ನ ನನ್ನ ಇಂದ್ರಿಯ ತೃಪ್ತಿಗೆ ಗೋಸ್ಕರ ಮಾಡ್ತಾ ಇದೀನ ಅಂತ ನೀವು ಯೋಚನೆ ಮಾಡಿ ಒಂದು ಕ್ಷಣ. ನೀವು ಅದನ್ನ ಮಾಡಿದಾಗ ಇದು ನನಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ನನಗೆ ಇದು ಸಹಾಯ ಮಾಡುತ್ತೆ ಅಂತಂದ್ರೆ ಮಾಡಿ. ಇಲ್ಲ ನನಗೆ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಸಹಾಯ ಮಾಡೋದಿಲ್ಲ ಅಂದ್ರೆ ಮಾಡ್ಬೇಡಿ. ನಮ್ಗೆ ಇವಾಗ ಅದನ್ನೇ ಪ್ರಭುಪಾದರು ನಮ್ಗೆ ತಿಳಿಸಿಕೊಡ್ರೋದು ಇವಾಗ ಅಲ್ವಾ? ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಯಾವ್ದೋ ಒಂದು ಮದ್ವೆಗೆ ಹೋಗ್ತೀನಿ ಅನ್ಕೊಳ್ಳಿ. ಮದ್ವೆಗೆ ಹೋದಾಗ ನನಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ನನಗೆ ಅಲ್ಲಿ ಏನಾದ್ರೂ ಒಂದು ಸಹಾಯ ಆಗತ್ತಾ? ನೀವು ಯೋಚನೆ ಮಾಡಿ. ಇಲ್ಲ ಅಂತಂದ್ರೆ ಅಲ್ಲಿ ಹೋಗೋದ್ ಬೇಡ ಅಲ್ವಾ? ಇವಾಗ ನಾನು ದೇವಸ್ಥಾನಕ್ಕೆ ಹೋದ್ರೆ ನನಗೆ ಅಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಕ್ ಆಗತ್ತೆ ಅಂತಂದ್ರೆ ಇವಾಗ ನಾನು ಹೋಗ್ಬೇಕಾಗತ್ತೆ. ಅದನ್ನೇ ನಮ್ಗೆ ಹೇಳ್ತಾ ಇರೋದು ಪ್ರಭುಪಾದರು, ಅರ್ಥ ಮಾಡಿಸಿರೋದು ಅದ್ರೆ. ನಾನು ಇವಾಗ ಟಿವಿ ನೋಡಿದ್ರೆ ನನಗೆ ಏನಾದ್ರೂ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಕ್ ಆಗತ್ತಾ? ಕೃಷ್ಣನ ಬಳಿಗೆ ಹೋಗ್ಲಿಕ್ಕೆ ಆಗತ್ತಾ? ಅನವರತ ನಾನು ಕೃಷ್ಣನ ಜಪ ಮಾಡ್ಲಿಕ್ಕೆ ಆಗತ್ತಾ? ಸ್ಮರಣೆ ಮಾಡ್ಕೊಳ್ಲಿಕ್ಕೆ ಆಗತ್ತಾ? ಇಲ್ಲ ಅಂತಂದ್ರೆ ಬೇಡ ಅಷ್ಟೇನೆ ಮಾತಾಜಿ. ಅದು ಸಿಂಪಲ್ ಆಗಿ. ಇವಾಗ ನಮ್ಗೆ ಕೃಷ್ಣ ಇವಾಗ ಅರ್ಜುನನಿಗೆ ಏನ್ ಹೇಳಿದ್ರು ಅವ್ನಿಗೆ ಇಷ್ಟ ಇಲ್ಲ. ಅವ್ನು ಯಾಕೆ ಇಷ್ಟ ಇಲ್ಲ ಅಂತಂದ್ರೆ ಮೊದ್ಲು ಅವನ ಇಂದ್ರಿಯ ತೃಪ್ತಿಗೋಸ್ಕರ ಯೋಚನೆ ಮಾಡ್ತಾ ಇದ್ದಾನೆ. ನಾನು ಇದನ್ನೆಲ್ಲ ಕೊಂದ್ರೆ ನನಗೆ ಸ್ವರ್ಗ ಸಿಗುತ್ತಾ, ಅಂದ್ರೆ ನನಗೆ ಏನ್ ಸಿಗುತ್ತೆ, ಸಂತೋಷ ಸಿಗುತ್ತಾ ಅಂತ ಹೇಳ್ಬಿಟ್ಟು ಅವನ ಬಗ್ಗೆ ಕುರಿತಾಗಿ ಅವನು ಯೋಚನೆ ಮಾಡ್ತಿದ್ದಾನೆ. ಅಂದ್ರೆ ಅಲ್ಲಿ ಇಂದ್ರಿಯ ಸುಖದ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಅಲ್ಲಿ ಅರ್ಜುನ ಅಲ್ವಾ? ಆಮೇಲೂ ಸಹ ಅದೇ ಕರ್ಮವನ್ನ ಅವನು ಮಾಡ್ತಾನೆ, ಆದ್ರೆ ಅವನು ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ತಾನೆ. ಅಲ್ಲಿ ಅವನ ವ್ಯಕ್ತಿಗತ ಸಂತೋಷ ಏನೂ ಇರೋದಿಲ್ಲ ಅರ್ಜುನ ಅಲ್ಲಿ ಮತ್ತೆ ಯುದ್ಧ ಮಾಡಿದಾಗ ಅಲ್ವಾ? ಆದ್ರೆ ಅಲ್ಲಿ ದುರ್ಯೋಧನನು ಸಹ ಯುದ್ಧ ಮಾಡ್ತಾನೆ, ಆದ್ರೆ ಅವನು ಯುದ್ಧ ಮಾಡೋದು ತನ್ನ ವ್ಯಕ್ತಿಗತ ಸಂತೋಷಕ್ಕೋಸ್ಕರ ಯುದ್ಧ ಮಾಡ್ತಾನೆ ಅಲ್ವಾ? ನಾವ್ ಅದಕ್ಕೆ ಅದಕ್ಕೆ ಕೃಷ್ಣ ಏನ್ ಹೇಳ್ತಾರೆ, ನೀನ್ ಇವಾಗ ನಾನು ಹಾಗಾದ್ರೆ ಅದಕ್ಕೆ ಎಷ್ಟು ಬಾರಿ ಪ್ರಶ್ನೆನ ಕೇಳ್ತಾರಲ್ವಾ? ಹಾ, ಅದಕ್ಕೆ ಅರ್ಜುನ ಎಷ್ಟು ಬಾರಿ ಕೇಳ್ತಾ ಇದಾರೆ, ನೀನ್ ಯಾಕೆ ನನ್ನ ಈ ಘನಘೋರವಾದ ಯುದ್ಧಕ್ಕೆ ನೀನನ್ನ ತಳ್ತಾ ಇದೀಯ ಅಂತ ಅವ್ರು ಕೇಳ್ತಾರೆ ಅಲ್ವಾ? ಸೊ ಅದಕ್ಕೆ ಅವರು ಕೃಷ್ಣ ಏನ್ ಹೇಳ್ತಾರೆ, ನೀನು ನಿನ್ನ ಧರ್ಮವನ್ನ ನೀನ್ ಮಾಡ್ಲೇಬೇಕು, ಕ್ಷತ್ರಿಯನಾಗಿ ನಿನ್ನ ಧರ್ಮವನ್ನ ಮಾಡ್ತಾನೆ ನೀನು ನನ್ನ ಸ್ಮರಣೆಯನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅವರು ಅಲ್ವಾ? ಇಲ್ಲಾಂದ್ರೆ ಯಾಕೆ ಯುದ್ಧ ಮಾಡ್ಬೇಕಾಗಿತ್ತು? ಅವರು ಕಾಡಿಗೆ ಹೋಗಿ ಅವರು ಅಲ್ಲಿ ಕಾಡಲ್ಲಿ ಇರ್ಬೋದಾಗಿತ್ತು. ಕಾಡಲ್ಲಿದ್ರೆ ಏನಾಗತ್ತೆ ಅಂತಂದ್ರೆ ಅರ್ಜುನ ಅವನು ಕ್ಷತ್ರಿಯ ಧರ್ಮವನ್ನ ಪಾಲಿಸೋನವನು. ಅವನು ಅವನ ಸ್ವಭಾವತಃ ಕ್ಷತ್ರಿಯ. ಆ ಕಾಡಲ್ಲಿ ಏನಾದ್ರೂ ಅವನು ಅನ್ಯಾಯ ನಡೆದ್ರೆ ಅಲ್ಲಿ ಮತ್ತೆ ಅವನು ಯುದ್ಧವನ್ನ ಮಾಡ್ತಾನೆ. ಅವನಲ್ಲಿ ಅದರ ವಿರುದ್ಧವಾಗಿ ಅವನು ಅಂದ್ರೆ ದಂಗೆ ಹೇಳ್ತಾನೆ ಅವನು. ಅದಕ್ಕೆ ಅಂದ್ರೆ ಅವನ ಧರ್ಮವನ್ನ ಅವನು ಪಾಲಿಸ್ಲೇಬೇಕಾಗತ್ತೆ. ಅದರ ಜೊತೆನೆ ಅವನು ಭಗವಂತನ ಸ್ಮರಣೆಯನ್ನ ಮಾಡ್ಬೇಕಾಗತ್ತೆ. ಅದನ್ನೇ ಕೃಷ್ಣ ಹೇಳೋದು. ಅದಕ್ಕೆ ಕರ್ಮವನ್ನ ನಾವು ಯಾವತ್ತೂ ತ್ಯಾಗ ಮಾಡ್ಕೊಡ್ದು, ಕರ್ಮದ ಫಲವನ್ನಷ್ಟೇ ತ್ಯಾಗ ಮಾಡ್ಬೇಕು. ನಾವ್ ಯಾವಾಗ ಕರ್ಮವನ್ನ ತ್ಯಾಗ ಮಾಡ್ಬೇಕು ಅಂತಂದ್ರೆ ನಾವು ಆ ಪರಮಹಂಸ ಹಂತಕ್ಕೆ ಬರ್ತೀವಲ್ವಾ ಮಾತಾಜಿ, ಅವಾಗ ನಾವು ಕರ್ಮವನ್ನ ತ್ಯಾಗ ಮಾಡ್ಬೋದು. ಇವಾಗ ನೀವು ನೋಡಿದೀರಾ ಅಲ್ವಾ, ಇವರು ಮಾಧವೇಂದ್ರ ಪುರಿ ಅವರೆಲ್ಲ ಯಾವ್ದೇ ಒಂದು ಕರ್ಮವನ್ನ ಮಾಡ್ತಿರ್ಲಿಲ್ಲ. ಒಂದ್ ಕಡೆ ಕುತ್ಕೊಂಡು ಅವರು ಸ್ಮರಣೆ ಮಾಡ್ತಿದ್ರು. ಅವ್ರು ಇರೋ ಕಡೆಗೆ ಏನಾದ್ರು ಒಂದು ಆಹಾರ ಬಂದ್ರೆ ಅವ್ರು ತಿಂತಾ ಇದ್ರು. ಭಗವಂತ ನನ್ಗೆ ಕೊಟ್ಟಿದ್ದಾನೆ, ಕಳಿಸ್ತಾನೆ ಆಹಾರ ಅಂತಂದ್ರೆ ತಿಂತಾ ಇದ್ರು, ಇಲ್ಲ ಅಂತಂದ್ರೆ ಅವ್ರು ತಿಂತಾ ಇರ್ಲಿಲ್ಲ. ಸೊ ಇವಾಗ ನಾವು ಈ ಹಂತದಲ್ಲಿ ಇದ್ದಾಗ, ಆ ಸಾಧನಾ ಮಾರ್ಗದಲ್ಲಿ ಇದ್ದಾಗ ನಾವ್ ಯಾವತ್ತೂ ಕರ್ಮವನ್ನ ಬಿಡೋ ಹಾಗಿಲ್ಲ. ಕರ್ಮವನ್ನ ಮಾಡ್ತಾನೆ ಜೊತೆಯಲ್ಲೇನೆ ನಾವು ಭಕ್ತಿಯನ್ನ ಮಾಡ್ಬೇಕು. ಇವಾಗ ನಾನು ಗೃಹಿಣಿಯಾಗಿ ಇಟ್ಕೊಂಡು ನಾನಲ್ಲಿ ಅಡಿಗೆ ಮಾಡೋದಿಲ್ಲ, ನನಗೆ ಇವಾಗ ಇಲ್ಲಿ ಹೇಳಿದ್ದಾರೆ ಹರೇ ಕೃಷ್ಣ ಮಹಾಮಂತ್ರ ಮಾಡ್ಕೊಂಡು ಕುತ್ಕೊಂತೀನಿ, ನಾನು 20 ರೌಂಡ್ ಅಥವಾ ಎಷ್ಟೋ 108 ರೌಂಡ್ ಅಂದ್ರೆ ಅದು ತಪ್ಪಾಗತ್ತೆ. ಕೃಷ್ಣನು ಸಹ ಅದನ್ನ ಒಪ್ಪೋದಿಲ್ಲ. ನಾವು ಹಂತಕ್ಕೆ ಬಂದಿಲ್ಲ. ನಾನು ಕರ್ಮವನ್ನ ಮಾಡ್ತಾನೆ ನಾನು ಭಕ್ತಿಯನ್ನ ಮಾಡ್ಬೇಕು ಅಲ್ವಾ? ಅದಕ್ಕೆ ನಮ್ಗೆ ಇವಾಗ ಏನ್ ಹೇಳ್ತಾ ಇದ್ರೆ, ಇವಾಗ ನಿಮ್ಮ ಡೌಟ್ ಏನಂತಂದ್ರೆ ನಾವು ಯಾವುದೇ ಒಂದು ಕರ್ಮವನ್ನ ಮಾಡ್ಕೂಡ್ದು ಅಂತ. ನಾವು ದೇಹ ಅಂತ ಗುರ್ತಿಸ್ಕೊಂಡ ತಕ್ಷಣ ನಾವು ಕರ್ಮವನ್ನ ಮಾಡ್ಬೇಕಾಗತ್ತೆ ಅಲ್ವಾ? ಸೊ ಇವಾಗ ನಾವು ಆ ಕರ್ಮವನ್ನ ಮಾಡ್ಬೇಕು, ಆದ್ರೆ ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ಬೇಕು. ನಾವು ನಮ್ಮ ವೈಯಕ್ತಿಕ ಸಂತೋಷಕ್ಕೋಸ್ಕರ ಮಾಡಬಾರ್ದು. ಇಷ್ಟನ್ನ ನಾನು ಹೇಳ್ಬೋದು ಮಾತಾಜಿ. ನಿಮ್ದು ಡೌಟ್ ಗೊತ್ತಾಗ್ಲಿಲ್ಲ, ನಾನು ಅರ್ಥ ಮಾಡ್ಕೊಂಡು ಹೇಳಿದೀನಿ ನಾನು. ಆಕ್ಚುಲಿ ಅಲ್ಲ, ಇದು ನಾನ್ ಹೇಳಿದ್ದು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನೀವು ಸುಮ್ನೆ ಅಂದ್ರೆ ಇವಾಗ ಒಂದು ರಾಷ್ಟ್ರ ಅಂದ್ರೆ ಇಸಮ್ಗಳನ್ನ ಇಟ್ಕೊಂಡು ನೀವು
ಯುದ್ಧ ಮಾಡ್ತಾ ಇದ್ದೀರಾ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ನೀನ್ ಯುದ್ಧ ಮಾಡಬೇಕು, ಇದು ನಿನ್ ಇದು ಮೊದ್ಲೇ ನಿರ್ಧಾರ ಆಗೋಗಿದೆ ಅಂತ. ಸೊ ಅದಕ್ಕೆ ಕಂಪೇರ್ ಮಾಡಿದೆ ಅಷ್ಟೇ ನಾನು. ಅಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಅರ್ಜುನ ಮಾಡ್ತಾ ಇದ್ದಾನೆ, ಕರೆಕ್ಟ್ ಒಪ್ಕೋಬಹುದು. ಆದ್ರೆ ಇಲ್ಲಿ ನಮ್ಗೆ ಕೃಷ್ಣ ಹೇಳೋದ್ರಿಂದ ಹೇಳ್ತಿಲ್ಲ, ಆದ್ರೆ ನಾವು ಕೃಷ್ಣನ ಧ್ಯಾನ ಮಾಡಿ ಬಾರ್ಡರ್ ಅಲ್ಲಿ ಇರೋರು ಫೈಟ್ ಮಾಡ್ತಾ ಇದ್ದಾರೆ. ಸೊ ಮಾಡೋದ್ ಬೇಕಾಗಿರ್ಲಿಲ್ಲ ಮಾತಾಜಿ, ಅದನ್ನೇ ನಿಮಗೆ ಭಾಗವತಮಲ್ಲಿ ಹೇಳೋದು. ಇವಾಗ ಮೊದ್ಲೆಲ್ಲ ನೋಡಿದ್ರೆ ಈ ಬಾರ್ಡರ್ಗೆಲ್ಲಾನು ಸಹ ಇಷ್ಟೊಂದು ಆರ್ಮಿಗಳನ್ನೆಲ್ಲ ಕಳಿಸಿ ಅದನ್ನೆಲ್ಲ ರಕ್ಷಣೆ ಮಾಡುವಂತ ಅಗತ್ಯನೇ ಇರ್ಲಿಲ್ಲ. ಎಲ್ಲರ ನಡುವೆನೂ ಬಾಂಧವ್ಯ ಇತ್ತು. ಯಾಕಂದ್ರೆ ಎಲ್ಲರೂ ಸಹ ಕೃಷ್ಣನನ್ನ ಸೆಂಟರ್ ಆಗಿ ಇಟ್ಕೊಂಡಿದ್ರು, ಕೇಂದ್ರದಲ್ಲಿ ಇಟ್ಕೊಂಡಿದ್ರು. ಕೃಷ್ಣನನ್ನ ಕೇಂದ್ರದಲ್ಲಿ ಇಟ್ಕೊಂಡಾಗ ನಾವೆಲ್ಲರೂ ಸಹ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರಾಗ್ತೀವಿ ಅಲ್ವಾ. ಇವಾಗ ನಾವು ಅಕ್ಕ ತಂಗಿರ ಆದಾಗ ನಾವ್ ಯಾಕೆ ಫೈಟ್ ಮಾಡ್ತೀವಿ ಅಲ್ವಾ? ಸೊ ನಾವ್ ಫೈಟ್ ಮಾಡೋದಿಲ್ಲ. ಅಲ್ಲ ಮಹಾಭಾರತ ಯುದ್ಧ ನಡೆದಿದ್ದೆ ಅಣ್ಣ ತಮ್ಮದ್ರಲ್ಲಿ ಅಂತ ಹೇಳ್ಬೋದಲ್ವಾ ಮಾತಾಜಿ? ಸಾರಿ, ನಾನ್ ನಿಮ್ಮ ಇದಕ್ಕೆ ಸುಮ್ನೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದೀನಿ, ಸಾರಿ ಮಾತಾಜಿ. ಇದು ಇರ್ಲಿ ಮಾತಾಜಿ. ಸೊ ಯಾಕಂದ್ರೆ ನಿಮ್ದು ಡೌಟ್ ಕ್ಲಿಯರ್ ಆಗ್ಬೇಕು, ಬಟ್ ನನಗೆ ನನ್ನ ನಾಲೆಜ್ ನಾನು ಇಷ್ಟನ್ನ ಹೇಳ್ಬೋದು ಮಾತಾಜಿ ಅಷ್ಟೇ. ಸೊ ಇವಾಗ ನಾವ್ ಏನೇನೇ ಮಾಡಿದ್ರು ಇವಾಗ ಕೃಷ್ಣ ಹೇಳಿದರೆ ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡಿದಾಗ ಓಕೆ ಮಾತಾಜಿ. ಇಲ್ಲಾಂದ್ರೆ ನಾವು ನಮ್ಮ ಸಂತೋಷಕ್ಕೋಸ್ಕರ ನಾನು ನನ್ನ ಜಾಗವನ್ನ ವಿಸ್ತರಿಸ್ಕೋಬೇಕು, ಇನ್ನ ಹೆಚ್ಚು ಭೂಮಿನ ನಾನು ಪಡ್ಕೋಬೇಕು ಅನ್ನೋ ಒಂದು ಇಂದ್ರಿಯ ಸುಖಕ್ಕೋಸ್ಕರ ಮಾಡಿದಾಗ ಅಲ್ಲಿ ವೈಮನಸ್ಕತೆ ಬರುತ್ತೆ ಮಾತಾಜಿ. ಅದು ಬರೇ ಒಂದೇ ತಲೆಮಾರಿಗೆ ಇರೋದಿಲ್ಲ, ಅದು ತಲೆಮಾರಿಗೆ ಅದು ಮುಂದುವರ್ಕೊಂಡು ಹೋಗುತ್ತೆ. ಕೃಷ್ಣ ಅದನ್ನೇ ಬೇಡ ಅಂತ ಹೇಳ್ತಾ ಇದಾರೆ. ಎಲ್ಲರನ್ನೂ ಸಹ ಸಾಮರಸ್ಯವಾಗಿ ಬದುಕಿ ಅಂತಾನೆ ಹೇಳ್ತಾ ಇದಾರೆ. ಇವಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಅವರು ವಿಭಾಗ ಮಾಡಿರೋದನ್ನೇ ಒಬ್ರಿಗೊಬ್ರು ಸಹಕರಿಸ್ಕೊಂಡು ಎಲ್ಲರೂ ಭಕ್ತಿಯನ್ನ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ ಅವರು. ಹರೇ ಕೃಷ್ಣ ಮಾತಾಜಿ. ಸಾರಿ, ನಿಮ್ಗೆ ಹೇಳಿಕ್ ಆಗ್ಲಿಲ್ಲ ನಿಮ್ಮ ಡೌಟ್ಗೆ. ಸೊ ನೀವ್ ಅದನ್ನ ಹಾಗೆ ಬರ್ದಿಟ್ಕೊಳ್ಳಿ ಮಾತಾಜಿ. ನೆಕ್ಸ್ಟ್ ಯಾರಾದ್ರೂ ಪ್ರಭುಜಿ ಯಾರಾದ್ರೂ ಇದ್ರೆ ಅವ್ರನ್ನ ಕೇಳಿ ಮಾತಾಜಿ. ಹರೇ ಕೃಷ್ಣ. ಸೊ ಇದನ್ನ ಓದಿ ಯಾರಾದ್ರೂ. ಶ್ರುತಿ ಮಾತಾಜಿ ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಕ್ಷೇತ್ರ ಎಂದರೆ ಕ್ಷೇತ್ರ ಅಥವಾ ಭೂಮಿ. ನೀವು ಭೂಮಿಯನ್ನು ಉಳುಮೆ ಮಾಡುವ ಮೂಲಕ, ಭೂಮಿಯನ್ನು ಕೃಷಿ ಮಾಡುವ ಮೂಲಕ ನೀವು ಉತ್ತಮವಾದ ಧಾನ್ಯವನ್ನು ಮತ್ತು ಕಡಿಮೆ ಧಾನ್ಯವನ್ನು ಸಹ ಉತ್ಪಾದಿಸಬಹುದು. ನೀವು ಕೆಲಸ ಮಾಡಿದಂತೆ, ಏಕೆಂದರೆ ಭೂಮಿ ನಿಮ್ಮ ಸ್ವಾಧೀನದಲ್ಲಿದೆ. ನಿಮ್ಮಿಷ್ಟದಂತೆ ಕೃಷಿ ಮಾಡಬಹುದು. ಹಾಗೆಯೇ ಈ ದೇಹವು ಭೂಮಿ ಮತ್ತು ನಾನು ಉಳುವವನು. ನಾನು ಕೃಷ್ಣ ಅಥವಾ ಕೃಷಿಕ. ಆದ್ದರಿಂದ ಭೂಮಿಯನ್ನು ಬಳಸುವುದರಿಂದ ನಾನು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಬಹುದು ಅಥವಾ ನಾನು ಭೌತಿಕವಾಗಿ ಪ್ರಗತಿ ಹೊಂದಬಹುದು. ಅದು ನನಗೆ ಬಿಟ್ಟದ್ದು. ಆಧ್ಯಾತ್ಮಿಕವಾಗಿ ಮುಂದುವರಿದ ಎಂದರೆ ಕ್ರಮೇಣ ನೀವು ನಾನು ಈ ಭೌತಿಕ ದೇಹ ಎಂದು ಮರೆತು ಬಿಡುತ್ತೀರಿ. ನಾನು ಕೃಷ್ಣನವನು, ನಾನು ಬ್ರಾಹ್ಮಣ. ಅದು ಆಧ್ಯಾತ್ಮಿಕವಾಗಿ ಮುಂದುವರೆದಿದೆ. ಮತ್ತು ವಸ್ತು ಮುಂಗಡ ಎಂದರೆ ನಾನು ಈ ದೇಹ, ನಾನು ಅಮೆರಿಕದವನು, ನಾನು ಭಾರತೀಯ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಪುರುಷ, ಮಹಿಳೆ. ಇದು ಭೌತಿಕವಾಗಿ ಮುಂದುವರಿದಿದೆ. ಎರಡು ರೀತಿಯಲ್ಲಿ ಈ ಮಾನವನ ರೂಪದ ಜೀವನ, ಏಕೆಂದರೆ ಇದು ಪ್ರಾಣಿ ಜೀವನವಲ್ಲ. ನಾನು ಪ್ರಾಣಿಯಲ್ಲ ಎಂಬುದನ್ನು ಯಾವಾಗಲೂ ನೆನಪಿಡಿ. ನಾನೀಗ ಮನುಷ್ಯ, ಹಾಗಾಗಿ ನಾನು ಬಳಸಿಕೊಳ್ಳಬಹುದು. ಈ ವಿಷಯವನ್ನು ಈ ಅಧ್ಯಾಯದಲ್ಲಿ ವಿವರಿಸಲಾಗುವುದು. ನಾನು ಈ ದೇಹ ಹೇಗೆ ಬಳಸಿಕೊಳ್ಳಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಅಲ್ವಾ. ಇದು ತುಂಬಾ ಮುಖ್ಯವಾದದ್ದು. ಇವಾಗ ನಮಗೆ ಭಗವಂತ ಈ ದೇಹವನ್ನ ಕೊಟ್ಟಿದ್ದಾರೆ. ಇವಾಗ ನಾವು ನಾಯಿ ದೇಹನೋ ಅಥವಾ ಬೆಕ್ಕಿನ ದೇಹ ಇದ್ದಾಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ, ನಾವು ಸಾಧನಾ ಭಕ್ತಿಯನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನಾವ್ ಎಷ್ಟೇ ಅದಕ್ಕೆ ಟ್ರೈನಿಂಗ್ ಕೊಟ್ರು ಸಹ ಅದು ಭಕ್ತಿಯನ್ನ ಮಾಡಿ ಅದು ಆ ಜನ್ಮವನ್ನ ಅಥವಾ ಆ ದೇಹವನ್ನ ಅದು ಉಪಯೋಗಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಈ ಮಾನವ ಜನ್ಮದಲ್ಲಿ ಮಾತ್ರ ನಾವು ಈ ದೇಹವನ್ನ ನಾವು ಬಳಸ್ಕೋಬಹುದು. ಹೇಗೆ ಈ ಕ್ಷೇತ್ರದಲ್ಲಿ ಅಂದ್ರೆ ಇವಾಗ ಒಳ್ಳೆ ಒಂದು ವ್ಯವಸಾಯವನ್ನ ಮಾಡಿ ಉತ್ತಮ ಬೆಳೆಯನ್ನ ಬೆಳಿಲಿಕ್ಕೆ ಆ ಕ್ಷೇತ್ರವನ್ನ ಉಪಯೋಗಿಸ್ಕೋಬಹುದು ಒಬ್ಬ ರೈತ, ಅದೇ ತರ ನಾವು ಈ ದೇಹವನ್ನ ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕಾದ್ರೂ ನಾವು ಉಪಯೋಗಿಸ್ಕೋಬಹುದು ಅಥವಾ ಭೌತಿಕವಾಗಿ ಮುನ್ನಡೆಯಲಿಕ್ಕಾದ್ರೂ ನಾವು ಉಪಯೋಗಿಸ್ಕೋಬಹುದು. ಸೊ ನಾವ್ ಇವಾಗ ಆಧ್ಯಾತ್ಮಿಕವಾಗಿ ಮುನ್ನಡೆದ್ರೆ ನಾವೇನಾಗತ್ತೆ, ನಾವು ಈ ದೇಹವನ್ನ ಭೌತಿಕ ದೇಹ ಅಂತ ಹೇಳ್ಬಿಟ್ಟು ನಾವು ಮರ್ತೇ ಹೋಗ್ಬಿಡ್ತೀವಿ. ನಾವಿವಾಗ ನಾನು ಕೃಷ್ಣನಿಗೆ ಸಂಬಂಧಪಟ್ಟವನು ಅಂತ ಹೇಳ್ಬಿಟ್ಟು ನಾವು ಯಾವಾಗ್ಲೂ ಕೃಷ್ಣನ ಜೊತೆನೆ ನಾವು ಸಂಬಂಧವನ್ನ ನಾವು ಕಲ್ಪಿಸ್ಕೋತೀವಿ. ನಾವು ಕೃಷ್ಣನ ಜೊತೆ ನಾವು ಸಂಬಂಧವನ್ನ ಕಲ್ಪಿಸ್ಕೊಂಡಾಗ ನಮ್ಗೆ ಏನಾಗತ್ತೆ, ಈ ಭೌತಿಕ ಪ್ರಪಂಚದಲ್ಲಿ ನಾವು ಸಂತೋಷವಾಗಿ ನಾವು ಜೀವನವನ್ನ ಮಾಡ್ತೀವಿ ಇರೋ ಅಷ್ಟು ಕಾಲ. ಅದಾದ್ಮೇಲೆ ನಾವ್ ಏನಾಗತ್ತೆ, ಸೊ ನಾವು ಭಗವಂತನ ಲೋಕಕ್ಕೆ ಹೋಗುತ್ತೆ. ಅಂದ್ರೆ ನಾವು ಇದ್ದಾಗ್ಲೂ ನಾವು ಸಂತೋಷವಾಗಿ ನಾವು ಇರಬಹುದು ಈ ದೇಹವನ್ನ ಉಪಯೋಗಿಸ್ಕೊಂಡು. ಅದಾದ್ಮೇಲೆ ನಾವು ಈ ದೇಹವನ್ನ ಉಪಯೋಗಿಸ್ಕೊಂಡು ನಾವು ಭಗವಂತನ ಲೋಕಕ್ಕೂ ನಾವು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೀವು ಪ್ರಾಣಿ ಅಲ್ಲ ಅನ್ನೋದನ್ನ ಯಾವಾಗ್ಲೂ ನೆನ್ಪಿಡಿ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಇವಾಗ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಬಗ್ಗೆ
ಸಾಮಾನ್ಯ ಜನರ ಮತ್ತು ಮಾಯಾವಾದಿಗಳ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ಸೊ ಇದಕ್ಕೆ ಮುಂಚೆ ನಾವು ಚರ್ಚೆಯನ್ನ ಮಾಡಿದೀವಿ ಅಲ್ವಾ. ಸೊ ಇವಾಗ ಸಾಮಾನ್ಯ ಜನರು ಅವ್ರಿಗೆ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ನಡುವೆ ವ್ಯತ್ಯಾಸ ಇದೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ಅವರ ನಡವಳಿಕೆಯಲ್ಲಿ ಮಾತುಕತೆಗಳಲ್ಲಿ ವ್ಯತ್ಯಾಸ ಇದೆ ಅನ್ನೋ ತರ ತೋರಿಸ್ಕೋತಾರೆ. ಆದ್ರೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಜ್ಞಾನ ಇರೋದಿಲ್ಲ, ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ಬಗ್ಗೆ ಜ್ಞಾನ ಇರೋದಿಲ್ಲ. ಸೊ ಮಾಯಾವಾದಿಗಳಿಗೆ ಯಾವ ತರ ಇರುತ್ತೆ, ಅವ್ರಿಗೆ ಕ್ಷೇತ್ರಜ್ಞ ಅಂದ್ರೆ ಇಬ್ರು ಕ್ಷೇತ್ರಜ್ಞರು ಈ ದೇಹದಲ್ಲಿ ವಾಸ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಅವ್ರು ಒಪ್ಪೋದಿಲ್ಲ ಅಲ್ವಾ. ಯಾಕಂದ್ರೆ ಅವರು ತಮ್ಮನ್ನ ತಾವು ದೇವ್ರು ಅಂತ ಅವರು ಭಾವಿಸ್ಕೋತಾರೆ. ಈಗ ನಮ್ಮ ಸ್ಥಿತಿ ಈ ತರ ಇದೆ, ನಾವು ಈಗ ಮಾಯೆಗೆ ಒಳಗಾಗಿದ್ದೀವಿ. ಯಾವಾಗ ನಾವು ಜ್ಞಾನವನ್ನ ಬೆಳೆಸ್ಕೊಂಡು ನಾವು ಈ ಮಾರ್ಗದಲ್ಲಿ ಮುಂದುವರೆದ್ರೆ ನಾವು ಸಹ ದೇವರಾಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಆದ್ರೆ ನಾವ್ ಇದಕ್ಕೆ ಮುಂಚೆ ನಾವು ತಿಳ್ಕೊಂಡ್ವಿ ಇಬ್ರು ಕ್ಷೇತ್ರಜ್ಞರಿಗೆ ತುಂಬಾ ವ್ಯತ್ಯಾಸ ಇದೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಯಾರು ವ್ಯಕ್ತಿಗತ ಕ್ಷೇತ್ರಜ್ಞ ಮತ್ತೆ ಪರಮ ಕ್ಷೇತ್ರಜ್ಞರ ನಡುವೆ ಅಗಾಧವಾದ ವ್ಯತ್ಯಾಸ ಇದೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಇವಾಗ ನಾವು ಜ್ಞಾನವನ್ನ ಪಡ್ಕೊಂಡ್ರೆ ಅದು ನಮ್ಮನ್ನ ಭಗವಂತನಲ್ಲಿ ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಅದು ನಮ್ಗೆ ಸಹಕರಿಸ್ಬೇಕು, ಅದು ನಿಜವಾದ ಜ್ಞಾನ ಅಲ್ವಾ. ಇಲ್ಲ ಅಂತಂದ್ರೆ ನಾವು ಇಷ್ಟ ದಿವಸ ನಾವು ಏನು ಜ್ಞಾನ ಅಂತ ನಾವು ತಿಳ್ಕೊಂಡಿದ್ವೋ ಅದು ಬರೀ ನಮ್ಮ ದೇಹದ ಪೋಷಣೆಗೆ ಮಾತ್ರನೇ ಅದು ಉಪಯೋಗ ಆದ್ರೆ ಅದು ನಿಜವಾದ ಜ್ಞಾನ ಅಲ್ಲ. ಸೊ ನಿಜವಾದ ಜ್ಞಾನ ನಮ್ಗೆ ಭಗವಂತನಲ್ಲಿ ಪ್ರೀತಿಯನ್ನ ಅದು ಮೂಡಿಸ್ಬೇಕು, ಅದು ನಿಜವಾದ ದೇಹದ ಸದ್ಬಳಕೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ನಾವು ವ್ಯಕ್ತಿಗತ ಕ್ಷೇತ್ರಜ್ಞ, ಪರಮ ಕ್ಷೇತ್ರಜ್ಞ, ಜಡವಸ್ತು, ಸೊ ಇವೆಲ್ಲದರ ಬಗ್ಗೆ ನಮ್ಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ. ಇದು ಮೂರರ ಬಗ್ಗೆ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ. ಮೂರನ್ನು ನಾವು ಒಂದೇ ಅಂತ ನಾವು ತಿಳ್ಕೊಕೂಡುದು. ಮತ್ತೆ ಭಗವಂತ ಅವರು ಏನು ಜಡವಸ್ತುವನ್ನ ಮತ್ತೆ ವ್ಯಕ್ತಿಗತ ಕ್ಷೇತ್ರಜ್ಞ ಮತ್ತೆ ಪ್ರಕೃತಿ ಎಲ್ಲವನ್ನ ಅವನು ನಿಯಂತ್ರಿಸ್ತಾರೆ. ಜೀವ ಮತ್ತು ಪ್ರಕೃತಿ ಎರಡನ್ನೂ ಸಹ ಪರಮಾತ್ಮ ನಿಯಂತ್ರಿಸ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಮತ್ತೆ ಇಲ್ಲಿ 4ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ರೆ, ತತ್ಕ್ಷೇತ್ರಂ ಯಚ್ಚ ಯಾದೃಚ್ಛ ಯದ್ವಿಕಾರಿ ಯತಶ್ಚಯತ್ ಸಚಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇಷುಣು. ಈ ಕಾರ್ಯಕ್ಷೇತ್ರ ಮತ್ತು ಅದರ ಸ್ವರೂಪ, ಅದರಲ್ಲಿ ಆಗುವ ಬದಲಾವಣೆಗಳು, ಅದು ಹೇಗೆ ಉತ್ಪತ್ತಿಯಾಯಿತು, ಕಾರ್ಯಕ್ಷೇತ್ರವನ್ನು ಬಲ್ಲವನು ಯಾರು ಮತ್ತು ಅವನ ಪ್ರಭಾವಗಳು ಯಾವುವು ಎನ್ನುವುದನ್ನ ಕುರಿತು ನನ್ನ ಸಂಕ್ಷಿಪ್ತವಾದ ವಿವರಣೆಯನ್ನ ಕೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸಾರಿ ಕೃಷ್ಣ, ಎಷ್ಟು ಸಮಯ ಆಯ್ತು? ಓಕೆ, ಸೊ ಇನ್ನೊಂದು 10 ನಿಮಿಷದಲ್ಲಿ ನಾನು ಇದನ್ನ ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಅಟ್ಲೀಸ್ಟ್ ಫಸ್ಟ್ ಪಾರ್ಟನ ಮುಗಿಸ್ಬೇಕಾಗುತ್ತೆ 1ರಿಂದ 7ನೇ ಶ್ಲೋಕ ತನಕ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಕೃಷ್ಣ, ಸೊ ಏನೆಲ್ಲ ವಿವರಿಸ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ಕಾರ್ಯಕ್ಷೇತ್ರದ ಸ್ವರೂಪ ಹೇಳ್ತಾ ಇದಾರೆ, ಅಂದ್ರೆ ದೇಹದ ಸ್ವರೂಪ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದಾರೆ. ಮತ್ತೆ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಮತ್ತೆ ಈ ದೇಹ ಹೇಗೆ ಉತ್ಪತ್ತಿ ಆಯ್ತು, ಮತ್ತೆ ಈ ದೇಹವನ್ನ ಬಲ್ಲವನು ಯಾರು, ಮತ್ತೆ ಇದು ಏನು ಪ್ರಭಾವವನ್ನ ಬೀರುತ್ತೆ, ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಮಾತ್ರ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಇನ್ನ ಒಂದು ತುಂಬಾ ಮುಖ್ಯವಾದ ಒಂದು ಶ್ಲೋಕ ಬರ್ತಾ ಇದೆ. ಋಷಿ ಬಿರ್ಬಹುದಾ ಗೀತಂ ಚಂದೋ ಬಿರ್ವಿವಿದೈ ಪೃಥಕ್ ಬ್ರಹ್ಮಸೂತ್ರ ಪದಶ್ಚೈವ ಏತು ಮದ್ಬಿರ್ವಿನಿಶ್ಚಿತೈ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದ್ವಲ್ವಾ, ಕೃಷ್ಣ ಏನ್ ಹೇಳ್ತಾರೆ, ನನ್ನ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಕ್ಷೇತ್ರ ಅಂತಂದ್ರೆ ದೇಹ, ಕ್ಷೇತ್ರಜ್ಞ ಅಂತಂದ್ರೆ ಯಾರು ದೇಹವನ್ನ ಬಲ್ಲವರು ಅವ್ರನ್ನ ಕ್ಷೇತ್ರಜ್ಞ, ಇದು ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳ್ತಾರೆ. ಅದಾದ್ಮೇಲೆ ನೋಡಿ ಅವರು ಈ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನ ಕುರಿತಾಗಿ ನಮ್ಮ ವೈದಿಕ ಬರವಣಿಗೆಗಳಲ್ಲಿ ಇದೆ, ಬರಹದಲ್ಲಿ ಇದೆ, ಮತ್ತೆ ಋಷಿಗಳು ಸಹ ಇದರ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಇದ್ರಿಂದ ನಮ್ಗೆ ಏನ್ ಅರ್ಥ ಮಾಡ್ಕೋಬಹುದು, ಕೃಷ್ಣ ಯಾವಾಗ್ಲೂ ಸಹ ಅವರು ನಮ್ಗೆ ಏನ್ ಹೇಳ್ತಾರೋ ಅದನ್ನ ಅವ್ರು ಫಾಲೋ ಮಾಡ್ತಾರೆ ಅಲ್ವಾ. ಸೊ ಇವ್ ನೋಡಿ ಕೃಷ್ಣ ಅವ್ರು ಯಾವುದೇ ಒಂದು ಸಮಯದಲ್ಲೂ ಸಹ ಅವರು ಸಂಧ್ಯಾ ವಂದನೆಯನ್ನ ಅವ್ರು ಮಾಡ್ತಾ ಇದ್ರು. ನಾವ್ ಇವಾಗ ಭಾಗವತಮಲ್ಲಿ ನೋಡಿದ್ರೆ ಕೃಷ್ಣ ಪ್ರಯಾಣ ಮಾಡ್ಬೇಕಾದ್ರೂ ಸಹ ಸಂಜೆ ಬಂದಾಗ ಅವ್ರು ಸಂಧ್ಯಾ ವಂದನೆ ಮಾಡ್ತಾ ಇದ್ರು. ಯಾಕಂದ್ರೆ ಯದ್ಯದ್ ಆಚರತಿ ಶ್ರೇಷ್ಠ ತತ್ತ ದೇವೇತರೋ ಜನಃ ಅಲ್ವಾ. ಯಾಕಂದ್ರೆ ಶ್ರೇಷ್ಠರಾದವ್ರನ್ನ ನೋಡ್ಕೊಂಡು ಆ ಸಾಮಾನ್ಯ ಜನರು ಅವರನ್ನ ಅನುಸರಿಸ್ತಾರೆ. ಅದೇ ತರನೇ ನೋಡಿ ನಾವ್ ಇವಾಗ ಏನೇ ಹೇಳಿದ್ರು ಸಹ ಇದು ನನ್ನ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ಹೇಳೋ ಹಾಗಿಲ್ಲ. ಇದು ನಮ್ಮ ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಇದನ್ನ ಸಾಧುಗಳು ಹೇಳಿದ್ದಾರೆ, ಇದನ್ನ ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕೋಟ್ ಮಾಡ್ಬೇಕಾಗತ್ತೆ, ಉಲ್ಲೇಖ ಕೊಡ್ಬೇಕಾಗತ್ತೆ ಅಲ್ವಾ. ಇದು ನಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಈ ಕ್ಷೇತ್ರಜ್ಞರ ಕುರಿತಾಗಿ ನಮ್ಮ ಏನು ವೈದಿಕ ಬರಹದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇವಾಗ ಒಂದು ಚಟುವಟಿಕೆ ಇದೆ, ಏನು ಅಂತಂದ್ರೆ ಗುರು ಸಾಧು ಶಾಸ್ತ್ರ. ಇವಾಗ ನಮ್ಗೆ ಮೂರನ್ನು ನಾವು ಅವಲಂಬಿಸ್ಬೇಕು ಅಂತ ನಮಗೆ ಯಾವಾಗ್ಲೂ ಹೇಳ್ತಾರೆ ನಮ್ಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಅಲ್ವಾ. ಅಕಸ್ಮಾತ್ ಇಲ್ಲಪ್ಪ ನಾನು ಬರೇ ಗುರು ಮಾತ್ರನೇ ಫಾಲೋ ಮಾಡ್ತೀನಿ ಅಂದ್ರೆ ಏನಾಗ್ತಾ ಇತ್ತು, ಇಲ್ಲಪ್ಪ ನಾನು ಬರೇ ಸಾಧುಗಳನ್ನ ಮಾತ್ರ ನಾನು ಫಾಲೋ ಮಾಡ್ತೀನಿ ಅಂದ್ರೆ ಏನಾಗ್ತಾ ಇತ್ತು, ಇಲ್ಲ ನಾನು ಬರೇ ಶಾಸ್ತ್ರವನ್ನ ಫಾಲೋ ಮಾಡ್ತೀನಿ, ಒಂದನ್ನೇ ಈ ಮೂರಲ್ಲಿ ಒಂದನ್ನ ಮಾತ್ರ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿದರೆ ಏನಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಸೊ ಯಾರಾದ್ರೂ ಹೇಳ್ತೀರಾ ಇದಕ್ಕೆ ಏನು ಅಂತ ಹೇಳ್ಬಿಟ್ಟು?
ಹರೇ ಕೃಷ್ಣ ಮಾತಾಜಿ. ನಾವು ಹೇಳಿ. ಗುರುನ ಫಾಲೋ ಮಾಡ್ಬೋದಲ್ವಾ ಮಾತಾಜಿ? ಒಂದ್ರಲ್ಲೇ ಅವಲಂಬಿಸೋದಾದ್ರೆ ಗುರು ಶಾಸ್ತ್ರನ ತಿಳ್ಕೊಂಡಿರ್ತಾನೆ, ಅದು ಸಾಧು ಕೂಡ ಆಗಿರ್ತಾರೆ. ಸೊ ಗುರುನ ನಾವು ಅವಲಂಬಿಸಬಹುದು ಸಂಪೂರ್ಣವಾಗಿ ಅಂತ ಹೇಳಿ. ಬಟ್ ಗುರು ಯಾವಾಗ್ಲೂ ನಮ್ ಜೊತೆ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಈಗ ನೋಡಿ, ಇವಾಗ ಪ್ರಭುಪಾದ್ರು ಇವಾಗ ಹೇಳಿದ್ರೆ ಫಾಲೋ ಮಾಡ್ತಿದ್ವಿ, ಯಾಕಂದ್ರೆ ಪ್ರಭುಪಾದ್ರು ನಮ್ಮ ಜೊತೆ ಯಾವಾಗ್ಲೂ ಎಲ್ಲರ ಜೊತೆ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಅವ್ರ ಜೊತೆ ಇವಾಗ ನಮ್ಗೆ ಶಾಸ್ತ್ರಗಳನ್ನ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವ್ ಇವಾಗ ಪುಸ್ತಕ ಪ್ರಭುಪಾದ್ರು ಬರ್ದಿರುವಂತಹ ಭಾವಾರ್ಥಗಳನ್ನ ನಾವು ಓದಿದಾಗ ಇವಾಗ ನಮ್ಗೆ ಗುರುಗಳು ಏನ್ ಹೇಳ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಮಾತಾಜಿ, ಬರೇ ಶಾಸ್ತ್ರ ಇದ್ರೆ ನಾನು ಓದಿದ್ರೆ ನನಗೆ ಅರ್ಥ ಆಗೋದಿಲ್ಲ ಅಲ್ವಾ? ಇವಾಗ ನೋಡಿ, ನಾನೊಂಥರ ಅರ್ಥ ಮಾಡ್ಕೋತೀನಿ, ನೀವೊಂಥರ ಅರ್ಥ ಮಾಡ್ಕೋತೀರಾ ಅಲ್ವಾ? ಗುರು ಮುಖೇನ ಬಂದ್ರೆ ಮಾತ್ರ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕೋ ಹಾಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಮತ್ತೆ ಸಾಧುಗಳು ಅದನ್ನ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತೋರಿಸ್ತಾರೆ ನಮಗೆ ಅಲ್ವಾ? ಹೌದು, ನಾನು ಇದನ್ನ ಗುರುಗಳು ಹೇಳಿರೋದನ್ನ, ಶಾಸ್ತ್ರದಲ್ಲಿ ಹೇಳಿರೋದನ್ನ ನಾನು ಅಳವಡಿಸ್ಕೊಂಡೆ, ನನ್ನ ಜೀವನದಲ್ಲಿ ಇದನ್ನ ನಾನು ಫಾಲೋ ಮಾಡಿದ್ದಕ್ಕೆ ನನಗೆ ಉತ್ತಮ ಗತಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅವರು ತೋರಿಸ್ತಾರೆ. ಅವ್ರಿಗೆ ಉದಾಹರಣೆಯಾಗಿ ನಮ್ಗೆ ತೋರಿಸ್ತಾರೆ ಅಲ್ವಾ? ಸಾಧುಗಳು ಅಂದ್ರೆ ಸಾಧಕರು, ಯಾರು ಸಾಧನೆಯನ್ನ ಮಾಡ್ತಾರೆ ಅವ್ರನ್ನ ಸಾಧುಗಳು ಅಂತ ನಾವು ಕರಿತೀವಿ ಅಲ್ವಾ? ಸೊ ಅದಕ್ಕೆ ನಮ್ಗೆ ಈ ಮೂರನ್ನು ಸಹ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಹೇಳ್ತಾರೆ. ಇವಾಗ ಕೃಷ್ಣನು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಇವಾಗ ಅವ್ರು ಹೇಳಿದ್ರು ಅಲ್ವಾ? ಸೊ ಅವರು ಜಗದ್ಗುರು ಕೃಷ್ಣ. ಸೊ ಇವಾಗ ಅವ್ರು ಏನ್ ಹೇಳ್ತಾ ಇದಾರೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಶಾಸ್ತ್ರಗಳು ಯಾವ್ದ್ಯಾವ್ದು ಅಂತ ಹೇಳ್ಬಿಟ್ಟು ಆ ಭಾವಾರ್ಥದಲ್ಲಿ ಬರುತ್ತೆ. ಸೊ ತೈತರಿಯ ಉಪನಿಷತ್ತಲ್ಲಿ ಹೇಳ್ತಾರೆ ಯಾವುದು ಕ್ಷೇತ್ರಜ್ಞರ ವಿಚಾರಗಳನ್ನ ತೈತರಿಯ ಉಪನಿಷತ್ತಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವೇದವ್ಯಾಸರು ಹೇಳ್ತಾರೆ ಅಂತ ಹೇಳ್ತಾರೆ. ವೇದವ್ಯಾಸರ ತಂದೆಯಾದ ಪರಾಶರ ಮುನಿಗಳು ಸಹ ಈ ಪ್ರಕೃತಿ, ಪುರುಷ ಮತ್ತೆ ಕ್ಷೇತ್ರಜ್ಞರ ಬಗ್ಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ಇವಾಗ ನಮ್ಗೆ ಬ್ರಹ್ಮಪುಚ್ಛಂ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಿ. ಸೊ ಈ ಬ್ರಹ್ಮಪುಚ್ಛಂ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಇದರಲ್ಲಿ ಎಷ್ಟು ಹಂತಗಳಿದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ, ಬೇಗ ಹೇಳಿ. ಮಾತಾಜಿ 3 ಹಂತಗಳು. 3 ಹಂತಗಳ ಯಾವ್ದು? 5 ಮಾತಾಜಿ. 5 ಹಂತಗಳಿರೋದು ಅಲ್ವಾ? 5 ಹಂತಗಳು ಯಾವ್ದು ಮಾತಾಜಿ? ಅನ್ನಮಯ, ಪ್ರಾಣಮಯ, ಜ್ಞಾನಮಯ, ವಿಜ್ಞಾನಮಯ, ಆನಂದಮಯ. ಧನ್ಯವಾದಗಳು ಮಾತಾಜಿ ಅಲ್ವಾ? ಇದ್ರ ಬಗ್ಗೆ ನಾವು ಫಸ್ಟ್ ಲೆವೆಲ್ ಅಲ್ಲಿ ನಾವು ತಿಳ್ಕೊಂಡಿದೀವಿ. ಅನ್ನಮಯ ಅಂತಂದ್ರೆ ನಾವ್ ಇವಾಗ ಯಾವಾಗ್ಲೂ ಯಾವ ಪ್ರಜ್ಞೆಯಲ್ಲಿ ಇರ್ತೀವಿ ಅಂತಂದ್ರೆ ನಾವು ನಮ್ಮನ್ನ ದೇಹದಿಂದನೇ ನಾವು ಗುರುತಿಸ್ಕೊತೀವಿ ಅಲ್ವಾ? ಹೊಟ್ಟೆ ತುಂಬೋದೇ ನಮ್ಮ ಜೀವನದ ಗುರಿ ಅಂತ ಹೇಳ್ಬಿಟ್ಟು ನಾವು ಆ ಪ್ರಜ್ಞೆಯಲ್ಲಿ ನಾವು ಇರ್ತೀವಿ. ಸೊ ಅದೇ ನಮ್ಗೆ ಪ್ರಾಣಮಯ ಕೋಶದಲ್ಲಿ ನಮ್ಗೆ ಏನಾಗತ್ತೆ, ಸೊ ನಮ್ಗೆ ಬರೀ ಈ ಹೊಟ್ಟೆ ತುಂಬಿಸ್ಕೊಂಡ್ರೆ ಒಂದೇ ಅಲ್ಲ, ನಮ್ಮ ಜೀವವನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋ ಒಂದು ಪ್ರಜ್ಞೆಗೆ ನಾವು ಬರ್ತೀವಿ ಅಲ್ವಾ? ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಒಂದು ಮನೆ ಮಠ ಎಲ್ಲ ಮಾಡ್ಕೋತೀವಿ ಅಲ್ವಾ? ಸೊ ಅದು ಪ್ರಾಣಮಯ ಕೋಶಕ್ಕೆ ನಾವು ಬಂದ ಹಾಗೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಜ್ಞಾನಮಯ ಕೋಶ ಅಥವಾ ಮನೋಮಯ ಕೋಶ ಅಂತಾನು ನಾವು ಹೇಳ್ತೀವಿ. ಬರೀ ಇಷ್ಟೇ ಇದ್ರೆ ನಮ್ಗೆ ಸಮಾಧಾನ, ಸಂತೋಷ ಸಿಗೋದಿಲ್ಲ ಅಲ್ವಾ? ನಮ್ಗೆ ಇಷ್ಟ ಕಷ್ಟಗಳು, ನನಗೆ ಅದಂದ್ರೆ ಇಷ್ಟ, ನನಗೆ ಈ ಮ್ಯೂಸಿಕ್ ಅಂದ್ರೆ ಇಷ್ಟ, ಈ ಏನು ಸಾಹಿತ್ಯ ಅಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲ ಓದ್ಲಿಕ್ಕೆ ನಾವು ಶುರು ಮಾಡ್ತೀವಿ ಅಲ್ವಾ? ಸೊ ಅವಾಗ ನಾವು ಯಾವ ಪ್ರಜ್ಞೆಗೆ ಬಂದಂಗ ಆಗತ್ತೆ, ನಾವು ನಮ್ಮ ಮನಸ್ಸಿನ ಪ್ರಜ್ಞೆಗೆ ನಾವು ಬಂದಂಗ ಆಗತ್ತೆ. ಸೊ ಅದನ್ನು ಸಹ ಪರಿಪೂರ್ಣವಾದದಲ್ಲ. ಸೊ ಅದಕ್ಕಿಂತ ಮುಂದುವರೆದಿರೋದೇನು, ವಿಜ್ಞಾನಮಯ ಕೋಶ ಅಲ್ವಾ? ನಮ್ಗೆ ಪರಿಪೂರ್ಣವಾಗಿ ಇದ್ದಾಗ, ನಮ್ಗೆ ಹೊಟ್ಟೆ ತುಂಬಾ ಊಟ ಇದ್ದು ನಮ್ಗೆ ನಮ್ಮ ಬೇಸಿಕ್ ನೆಸೆಸಿಟೀಸ್ ಎಲ್ಲ ನಾವು ಮುಗಿಸ್ಮೇಲೆ ನಮ್ಗೆ ಏನ್ ಅನ್ಸುತ್ತೆ, ನಾವ್ ಯಾಕೆ ಹುಟ್ಟಿದೀವಿ, ಈ ಸೃಷ್ಟಿ ಮಾಡಿರೋದು ಯಾರು, ಇದು ಹೇಗೆ ಸೃಷ್ಟಿ ಆಯ್ತು, ನಾನು ಯಾವ್ದೇ ಒಂದು ತಪ್ಪನ್ನ ಮಾಡಿಲ್ಲ, ನಾನು ಯಾಕೆ ಕಷ್ಟವನ್ನ ಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಪ್ರಶ್ನೆಗಳನ್ನ ಹಾಕೊಳ್ಲಿಕ್ಕೆ ಶುರು ಮಾಡ್ತೀವಿ. ಅವಾಗ ನಾವು ಆ ಜ್ಞಾನವನ್ನ ನಾವು ಉಪಯೋಗಿಸ್ಕೊಳ್ಲಿಕ್ಕೆ ನಾವು ಶುರು ಮಾಡ್ತೀವಿ ಅಲ್ವಾ? ಅವಾಗ ನಾವು ಆ ವಿಜ್ಞಾನಮಯ ಹಂತಕ್ಕೆ ನಾವು ಬರ್ತೀವಿ, ಅಂದ್ರೆ ಆ ಪ್ರಜ್ಞೆಗೆ ಬರ್ತೀವಿ. ಸೊ ಆದ್ರೆ ನಾವು ಮತ್ತೆ ಇನ್ನ ಮುಂದುವರೆದ ಪ್ರಜ್ಞೆ ಏನು ಅಂತಂದ್ರೆ, ನಮ್ಗೆ ಇನ್ನ ಅರ್ಥ ಆಗುತ್ತೆ, ನಾನು ಬರೇ ದೇಹ ಅಲ್ಲ, ನಾನು ಬರೇ ನಮ್ ಮನಸ್ಸು ಒಂದೇ ಅಲ್ಲ, ಬರೇ ನನ್ಗೆ ಜ್ಞಾನ ಒಂದೇ ಇಲ್ಲ, ಇನ್ನ ಒಬ್ರು ಇದ್ದಾರೆ, ಅವ್ರು ಯಾರು ಅಂದ್ರೆ ಭಗವಂತ, ಈ ಎಲ್ಲ ಸೃಷ್ಟಿಯನ್ನ ಮಾಡಿರೋರು ಭಗವಂತ ಅಂತ ಹೇಳ್ಬಿಟ್ಟು ನಾವ್ ಯಾವಾಗ ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಂಡು ಒಂದು ಹಂತಕ್ಕೆ ಬಂದು ನಮಗೂ ಭಗವಂತನ ನಡುವೆ ಇರುವಂತಹ ಸಂಬಂಧ ಏನು ಅಂತ ನಾವು ತಿಳ್ಕೊಂಡು ನಾವು ಏನು ಮಾಡ್ಬೇಕು, ಆ ಸಂಬಂಧವನ್ನ ಪುನಃಸ್ಥಾಪನೆ ಮಾಡ್ಲಿಕ್ಕೆ ಏನು ಮಾಡ್ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡಾಗ ಆ ಹಂತದಲ್ಲಿ ನಾವು ಆನಂದವನ್ನ ನಾವು ಅನುಭವಿಸ್ತೀವಿ. ಅದನ್ನ ನಾವು ಆನಂದಮಯ ಕೋಶ ಅಂತ ನಾವು ಕರಿತೀವಿ. ಅಂದ್ರೆ ಆ ಆನಂದಮಯ ಪ್ರಜ್ಞೆಗೆ ಬಂದಾಗ ನಾವು ಆ ಆತ್ಮದ ಪ್ರಜ್ಞೆಗೆ ನಾವು ಬಂದ ಹಾಗಾಗುತ್ತೆ. ಯಾಕಂದ್ರೆ ನಮ್ಮ ಆತ್ಮ ಪರಮಾತ್ಮನ ಸಂಪರ್ಕಕ್ಕೆ ಬರುತ್ತೆ. ಸೊ ನಾವು ದೇಹದ ಹಂತವನ್ನ ಮೀರಿ ಮನೋ ಹಂತವನ್ನ ನಾವು ಮೀರಿ ನಾವು ಎಲ್ಲಿಗೆ ಬರ್ತಾ ಇದೀವಿ, ನಾವು ಆ ಆತ್ಮದ ಹಂತಕ್ಕೆ ಬರ್ತೀವಿ. ಸೊ ಇದನ್ನ ನಾವು ಬ್ರಹ್ಮಪುಚ್ಛ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದು ಕೊನೆಯ ಶ್ಲೋಕ, ಇದು ನಿಮ್ಗೆ ಗೊತ್ತಿದೆ. ಸೊ ಮಹಾಭೂತಾನಿ ಅಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕ್ಯಂಚ ಪಂಚಚೇಂದ್ರಿಯ ಗೋಚರಾಹ ಇಚ್ಛಾದ್ವೇಷ ಸುಖ ದುಃಖಂ ಸಂಗತಾಶ್ಚೇತನಾ ಧೃತಿಃ ಏತಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾವೃತಂ
ಇಲ್ಲಿ ಏನ್ ಹೇಳ್ತಾ ಇದಾರೆ, ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ, ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ, ಎಷ್ಟು ಅಂಶಗಳಿಂದ ನಮ್ಮ ದೇಹ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಹರೇ ಕೃಷ್ಣ, ಯಾರಿಗಾದ್ರೂ ಗೊತ್ತಿಲ್ಲ? 24 ಅಂಶಗಳು ಅಲ್ವಾ? ಸೊ ಆ 20 ಘಟಕಾಂಶಗಳು ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ನಾನು ಇದನ್ನ ನಾನು ಡೀಟೇಲ್ ಆಗಿ ಏನು ಹೇಳಿಕ್ ಹೋಗೋದಿಲ್ಲ. ಪಂಚಮಹಾಭೂತಗಳು, ಮತ್ತೆ ಜ್ಞಾನೇಂದ್ರಿಯಗಳು, ಮತ್ತೆ ಪಂಚ ತನ್ಮಾತ್ರಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಮತ್ತೆ 5 ಕರ್ಮೇಂದ್ರಿಯಗಳು. ಈ 20 ಮತ್ತೆ ನಮ್ಮ 3 ಯಾವ್ದ್ಯಾವ್ದು ಸೂಕ್ಷ್ಮ ಶರೀರದ ಅಂಶಗಳು ಯಾವ್ದ್ಯಾವ್ದು, ಮನಸ್ಸು, ಬುದ್ಧಿ, ಅಹಂಕಾರ, ಮತ್ತೆ ಇನ್ನ ಒಂದ್ ಯಾವ್ದು ಹರೇ ಕೃಷ್ಣ, ಇನ್ನೊಂದು ಯಾವ್ದು ಯಾರು ಹೇಳ್ತೀರಾ? ಇಂದ್ರಿಯಗಳ ಯಾವ್ದು? ತ್ರಿಗುಣಗಳು ಅದು ಅವ್ಯಕ್ತವಾಗಿರುವಂತಹ ಸ್ಥಿತಿ, ಅದನ್ನ ಪ್ರಧಾನ ಅಂತ ಕರೀತಾರೆ ಅಲ್ವಾ? ಅವಾಗ 24 ಅಂಶಗಳಾಗತ್ತೆ ಅಲ್ವಾ? 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪಂಚ ತನ್ಮಾತ್ರಗಳು, 5 ಕರ್ಮೇಂದ್ರಿಯಗಳು, ಒಟ್ಟು 20 ಆಯ್ತು. ಮತ್ತೆ 3 ನಮ್ಮ ಸೂಕ್ಷ್ಮ ಶರೀರದ ಅಂಶಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಮತ್ತೆ ಇನ್ನೊಂದು ಯಾವ್ದು ಪ್ರಧಾನ ಅಂದ್ರೆ ನಮ್ಮ 3 ಗುಣಗಳು ಅವ್ಯಕ್ತ ಸ್ವರೂಪದಲ್ಲಿ ಇರೋದನ್ನ ಪ್ರಧಾನ ಅಂತ ಕರೀತಾರೆ. ಈ 24 ಘಟಕಾಂಶಗಳಿಂದ ನಮ್ಮ ದೇಹ ರಚನೆಯಾಗಿದೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ನಮ್ಮ ಕ್ಷೇತ್ರ ಎಷ್ಟು ಬದಲಾವಣೆಗಳನ್ನ ಹೊಂದುತ್ತೆ, ನಮ್ಮ ದೇಹದಲ್ಲಿ ಎಷ್ಟು ಬದಲಾವಣೆಗಳಾಗತ್ತೆ? ಮಾತಾಜಿ, ಒಂದು ಹುಟ್ಟುತ್ತೆ, ಮತ್ತೆ ಸ್ವಲ್ಪ ದಿನ ಹುಟ್ಟುತ್ತೆ, ಬೆಳೆಯುತ್ತೆ, ಮತ್ತೆ ಸಂತಾನೋತ್ಪತ್ತಿ ಮಾಡುತ್ತೆ, ಸ್ವಲ್ಪ ದಿನ ಇರುತ್ತೆ, ಅದ ನಂತರ ಕ್ಷೀಣಿಸುತ್ತಾ ಬರುತ್ತೆ, ಆಮೇಲೆ ಮಾಯವಾಗುತ್ತೆ ಅಲ್ವಾ? 6 ಬದಲಾವಣೆಗಳನ್ನ ಹೊಂದುತ್ತೆ. ಹುಟ್ಟುತ್ತೆ, ಬೆಳೆಯುತ್ತೆ, ಅದಾದ್ಮೇಲೆ ಸ್ವಲ್ಪ ದಿವಸ ಅದೇನು ಬದಲಾವಣೆ ಹೊಂದೋದಿಲ್ಲ, ಅದಾದ್ಮೇಲೆ ಸಂತಾನೋತ್ಪತ್ತಿ ಮಾಡುತ್ತೆ, ಕ್ಷೀಣಿಸುತ್ತೆ, ಮತ್ತೆ ನಾಶ ಆಗುತ್ತೆ ಅಲ್ವಾ? 6 ಬದಲಾವಣೆಗಳನ್ನ ನಮ್ಮ ದೇಹ ಹೊಂದುತ್ತೆ ಅಲ್ವಾ? ಸೊ ನಾವ್ ಇವತ್ತಿನ ದಿನ ನಾವು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಬರೀ 7 ಶ್ಲೋಕಗಳು ಅಷ್ಟೇ ಮಾಡ್ಲಿಕ್ಕಾಯ್ತು. ಹರೇ ಕೃಷ್ಣ. ಮತ್ತೆ ಮುಂದಿನ ವಾರದಲ್ಲಿ ನಾನು ಇಷ್ಟನ್ನು ಮುಗಿಸ್ಬೇಕಾಗತ್ತೆ. ಜ್ಞಾನದ ಪ್ರಕ್ರಿಯೆ, ಜ್ಞಾನದ ವಿಷಯ, ಪ್ರಕೃತಿ ಪುರುಷ ಮತ್ತು ಅವರ ಸಂಯೋಜನೆ, ಜ್ಞಾನ ಚಕ್ಷುಷ ಅಥವಾ ಜ್ಞಾನದ ದೃಷ್ಟಿ. ಸೊ ಇಷ್ಟನ್ನ ನಾನು ನೆಕ್ಸ್ಟ್ ವೀಕ್ ಅಲ್ಲಿ ಆದಷ್ಟು ನಾನು ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಹರೇ ಕೃಷ್ಣ, ಧನ್ಯವಾದಗಳು. ಶ್ರೀಮದ್ ಭಗವದ್ಗೀತೆ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಇಲ್ಲಿ ನದಿರುವ ಅನಂತಕೋಟಿ ವೈಷ್ಣವ ವೃಂದ ಕಿ ಜೈ. ವಾಂಚಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಪ್ರತಿ ಕ್ಷಣನೂ ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ತಾರೆ, ಒಂದು ಕ್ಷಣನೂ ಕೃಷ್ಣನ